ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸುಫಲಾವಾಪ್ತಿರ್ಭವೇಜ್ಜನ್ಮನಿ ಜನ್ಮನಿ ಪೂರ್ಣಫಲಂ ಸಮರ್ಪಯಾಮಃ. ಪೂರ್ಣಫಲಂ ಸಮರ್ಪಯಾಮಃ. ಓಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಭ್ಯೋ ನಮಃ. ವಿಘ್ನೇಶ ವಿಧಿಮಾರ್ತಂಡ ಬ್ರಹ್ಮೋಪೇಂದ್ರಾದಿವಂದಿತ ನಮೋ ಗಣಪತೆ ತುಭ್ಯಂ ಬ್ರಹ್ಮಣಾಂ ಬ್ರಹ್ಮಣಸ್ಪತೆ ಗಂಗಣಪತಯೇ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ. ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಆರ್ತಾನಾಮಾರ್ತಿಹಂತಾರಂ ಭೀತಾನಾಂ ಭಯನಾಶನಂ ದ್ವಿಷತಾಂ ಕಾಲದಂಡಂತಂ ರಾಮಚಂದ್ರಂ ನಮಾಮ್ಯಹಂ. ಕಾಂಚನ ಪ್ರತಿಮಾಂ ಕಾಂಚಿತ್ ಕಮಲಾಂ ಕಮಲಾಲಯಾಂ ಉಪಾಸಕೇಷ್ಟದಾಂ ಇಷ್ಟದೇವತಾಂ ಹೃದಯ ಭಾವಯೇ. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಸಪರಿವಾರ ಶ್ರೀರಾಮಚಂದ್ರಾಯ ನಮಃ. ನಿರ್ವಿಘ್ನತಾ ಪ್ರಾರ್ಥನಾಂ ಪ್ರಾರ್ಥಯಾಮಃ. ಓಂ ಸ್ವಸ್ತಿ. ಅಚಿಂತ್ಯಂ ಚಿಂತೆಯೇದಾದೋ ಕರ್ಮ ಸಂಪೂರ್ತಿ ಹೇತವೆ ಅಂತ ಇರುವಂಥದ್ದು. ಅಲ್ಲಿ ಅಚಿಂತ್ಯಂ ಅಂದರೆ ನಮ್ಮ ಸ್ಥಳದಲ್ಲಿ, ಕ್ಷೇತ್ರದಲ್ಲಿ, ಗ್ರಾಮದಲ್ಲಿ, ಸೀಮೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥ ದೈವದೇವರು ಅಂತ. ಎಲ್ಲ ಇಷ್ಟ ದೇವರನ್ನು ಕರ್ಮಾರಂಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳ. ಇವತ್ತಿನ ದಿನದಿಂದ ಆರಂಭಿಸಿ ವಿದ್ಯುಕ್ತವಾಗಿ ನಮ್ಮ ಏನು ಮಹತ್ ಕಾರ್ಯ ನಡೆಸುವಂತ ಯೋಚನೆ ಮಾಡಿದ್ದೇವೆ, ಅದರ ಆರಂಭ ಇವತ್ತಿನ ನಿಜವಾಗಿ ಲಕ್ಷೋತ್ತರ ನಾರಿಕೇಳ ಸಮರ್ಪಣೆ ಅಂತ ಒಂದು ಮನಸ್ಸಲ್ಲಿ ಸಂಕಲ್ಪ ಇರುವಂಥದ್ದು ಇವತ್ತಿನಿಂದ ವಿದ್ಯುಕ್ತವಾಗಿ ಆರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ದೇವರಿಗೆ ಅನುಜ್ಞಾ ಕಲಶ ಮಾಡುವಂಥದ್ದು, ದೇವರ ಸನ್ನಿಧಿಯಲ್ಲಿ ಭಕ್ತರೆಲ್ಲ ಸೇರಿ ಮಾಡುವ ಪ್ರಾರ್ಥನೆ ಅಂತ ಲೆಕ್ಕ. ಶೃಣ್ವಂತು ದೇವತಾ ಸರ್ವಾಹ ಪ್ರಾಸಾದಮಿಮಮಾಶ್ರಿತಾಹ. ಇಲ್ಲಿ ರಾಮ, ಆಂಜನೇಯ, ಅಯೋಧ್ಯೆಯಿಂದ ಜ್ಯೋತಿ ತರುವುದು, ಎಲ್ಲ ಸಪರಿವಾರ ದೇವತಾ ಸಾನ್ನಿಧ್ಯಗಳು ಯಾವುದು ಈ ಕ್ಷೇತ್ರದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿದ್ದೇವೋ ಎಲ್ಲ ದೇವತೆಗಳ ಸನ್ನಿಧಿಯಲ್ಲಿ ಭಕ್ತರೆಲ್ಲ ಸೇರಿ ಮಾಡುವಂಥ ಪ್ರಾರ್ಥನೆ ಅದು. ಶೃಣ್ವಂತು ದೇವತಾ ಸರ್ವಾಹ, ದೇವತಾ ಆರಾಧನೆ ಮಾಡಿಕೊಳ್ಳುವಂತಹ ಶಕ್ತಿಗಳೆಲ್ಲ ಕೇಳಿಸಿಕೊಳ್ಬೇಕು. ಪ್ರಾಸಾದಮಿಮಮಾಶ್ರಿತಾಹ, ಈ ಪ್ರಾಸಾದದಲ್ಲಿರುವಂತಹ ದೇವತಾ ಶಕ್ತಿಗಳು ಅಂತ. ಯದುಚ್ಯಮಾನಮಸ್ಮಾಭಿಃ ಅನುಗೃಹಂತು ನೇ ನಮಃ. ನೀವೆಲ್ಲ ದೇವತಾ ಶಕ್ತಿಗಳು ನಮಗೆಲ್ಲ ಭಕ್ತ ಸಂದೋಹಕ್ಕೆ ಅನುಗ್ರಹ ಮಾಡಬೇಕು ಅಂತ. ಪೂರ್ವೈಹಿ ಪೂರ್ವಂಕೃತಮಿದಂ ದೇವಾಲಯ ಮಸಾರವತ್. ಯಾವ ಪ್ರೇರಣೆಯೋ ಗೊತ್ತಿಲ್ಲ ಅಂತ ಆ ದೈವಜ್ಞನ ವಚನಾನುಸಾರ ಇಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಬೇಕು ಅಂತ ದೈವ ಇಚ್ಛೆ ಇತ್ತು ಅಂತ. ಸುಮ್ಮನೆ ಅದಕ್ಕೆ ಕಾರಣ ಹೇತು ಮಾತ್ರ ನಾವೊಂದು ಕೆಲವು ಜನರು ಸೇರಿಕೊಂಡು ಮಾಡಿದೆವು. ಇವತ್ತು ಆಂಜನೇಯ, ಪಂಚಮುಖಿ ಆಂಜನೇಯ ಕ್ಷೇತ್ರ ರಾಮನ ಕ್ಷೇತ್ರ ಆಗಿದೆ ಅಂತ. ಭಗವಂತನ ಇಚ್ಛೆ ಅದು ಅಂತ. ಯಾರಿಗೋ ಪ್ರೇರಣೆ ಕೊಟ್ಟು ಯಾವುದೋ ಜ್ಯೋತಿಷ ಮುಖಾಂತರವಾಗಿ ಅದು ಕಾಣುವ ಹಾಗೆ ಮಾಡಿ ಇಂತಹ ಆರಾಧನೆ ಆಗಬೇಕು, ನಿನ್ನ ಇಚ್ಛೆ ಇತ್ತು ದೇವರೇ. ಈ ತನಕ ಈ ಮಟ್ಟಕ್ಕೆ ನಡೆಸಿಕೊಂಡು ಬಂದಿದ್ದೇವೆ. ಯದುಚ್ಯಮಾನಮಸ್ಮಾಭಿಃ ಅನುಗೃಹಂತು ತೇ ನಮಃ. ಪೂರ್ವೈಹಿ ಪೂರ್ವಂಕೃತಮಿದಂ ದೇವಾಲಯ ಮಸಾರವತ್ ಪ್ರಾಪ್ತಂ ಕಾಲವಶಾದ್ಭೂಯೋ ವಯಂ ತತ್ಕರ್ತ್ಯಮುದ್ಯತಃ. ಕಾಲವಶಾತ್ ನಿಜವಾಗಿ ಒಂದು ಸಲ ಬ್ರಹ್ಮಕಲಶಾದಿಗಳನ್ನು ಮಾಡಿದರೆ 12 ವರ್ಷಕ್ಕೆ ದ್ವಾದಶಾಬ್ದೇ ಪ್ರಕುರ್ವೀತ. ಪುನಃ ಸಾನ್ನಿಧ್ಯ ವೃದ್ಧಿಗೋಸ್ಕರ ಬ್ರಹ್ಮಕಲಶಾದಿಗಳನ್ನು, ಸಾನ್ನಿಧ್ಯ ಕಲಶಾದಿಗಳನ್ನು ಮಾಡಬೇಕು ಅಂತ ಇರುವಂಥದ್ದು. ಅದರಲ್ಲೂ ನಾವು ಈಗ ಅನುಜ್ಞೆ ಮಾಡಿ ಒಂದಷ್ಟು ಜೀರ್ಣೋದ್ಧಾರದ ಕೆಲಸಗಳು ಇದರ ಜೊತೆಯಲ್ಲಿ ನಡೀಲಿಕ್ಕುಂಟು. ಈಗ ಪುನಃ ವಯಂ ತತ್ಕರ್ತು ಮುದ್ಯತಃ, ನಾವು ಮತ್ತೆ ಇದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಸುಸ್ಥಿತಿಯಲ್ಲಿ ದೇವಾಲಯ ಇರಬೇಕು, ಸಾನ್ನಿಧ್ಯ ವೃದ್ಧಿ ಆಗಬೇಕು ಅನ್ನುವುದಕ್ಕೋಸ್ಕರ ಇಷ್ಟೆಲ್ಲ ಕೆಲಸಗಳನ್ನು ಹಮ್ಮಿಕೊಂಡು ಕರ್ತು ಮುದ್ಯತಃ ನಾವು ಮುಂದುವರೆದಿದ್ದೇವೆ. ಕಾಲೇನೇ ತಾವತಾ ಶ್ರೂಯಃ ಪ್ರಾಸಾದೇಸ್ಮಿನ್ ಪುನರ್ನವಿ. ಇವತ್ತು ನಾವು ಅನುಜ್ಞೆ ಮಾಡಿದರೆ ಪುನಃ ನವನಿರ್ಮಾಣ ಮಾಡಿ ಇದಕ್ಕೆ ಒಂದು ಪರಿಧಿ ವ್ಯವಸ್ಥಿತವಾಗಿ ದೇಗುಲಕ್ಕೆ ಹೀಗೆ ಇರಬೇಕು ಅಂತೆಲ್ಲ ಇದ್ದರೆ ನಮ್ಮಲ್ಲಿ ಕೆಲವೆಲ್ಲ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಬಂದಿರ್ಬೋದು. ನಮಗೆ ಗೊತ್ತಿಲ್ಲದೆ ಆದದ್ದನ್ನು ಈಗ ಸರಿ ಮಾಡಿಕೊಂಡು ಮತ್ತೆ ನಾವು ಪುನರ್ ನಿರ್ಮಾಣ ಮಾಡಿಕೊಂಡು ಪ್ರಾಸಾದೇಸ್ಮಿನ್ ಪುನರ್ನವಿ, ಹೊಸ ಇದರಲ್ಲಿ ಮತ್ತೆ ಆದಷ್ಟು ಬೇಗ ದಿನಾಂಕವನ್ನು ನಾವು ನಿಗದಿಪಡಿಸಿ ಆಗಿದೆ. ಯಾವಾಗ ಅಂತ ಬ್ರಹ್ಮಕಲಶಕ್ಕೆ ಹೊಸ ಇದರಲ್ಲಿ 9ರಿಂದ 12ರವರೆಗೆ ಯಾವಾಗ ದೇವರನ್ನು ಪ್ರತಿಷ್ಠೆ ಮಾಡ್ತೇವೆ ಅಲ್ಲಿಂದ ಮತ್ತೆ 3-4 ದಿನದ ಕಾರ್ಯಕ್ರಮ ಇರ್ತದೆ. ಚತುರ್ಥಿ 4ನೇ ದಿನಕ್ಕಾಗುವ ಮತ್ತೆ ಕಲಶಾಭಿಷೇಕ ಇದೆಲ್ಲ ಬರುವುದು. 12ಕ್ಕೆ ಕಲಶ, 12ನೇ ತಾರೀಕಿಗೆ ಕಲಶ ಮಾಡಿ ಪ್ರತಿಷ್ಠಾದಿ ಸತ್ಕರ್ಮಗಳನ್ನು, ಸಾನ್ನಿಧ್ಯ ಕಲಶಾದಿಗಳನ್ನೆಲ್ಲ ಮಾಡುವುದು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ನಮಗೆ ಗೊತ್ತಿಲ್ಲ, ಇದು ನಾವು ಮಾಡುವಂಥದ್ದಲ್ಲ. ಎಲ್ಲಿಯೂ ದೈವಜ್ಞರು ಪ್ರೇರಣೆ ಕೊಟ್ಟರು, ನಿನ್ನ ಇಚ್ಛೆ ಪ್ರಕಾರ ಯಾವುದೆಲ್ಲ ಕೆಲಸ ನಿನ್ನ ಈ ಸನ್ನಿಧಿಯಲ್ಲಿ ನಡಿಬೇಕು ಅಂತ ಉಂಟ ಅದೆಲ್ಲವನ್ನು ನಿನ್ನ ಅನುಗ್ರಹದಿಂದ
ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗುವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನವನಿರ್ಮಾಣ ಆಗಿ ಬ್ರಹ್ಮಕಲಶಾದಿ ಸತ್ಕರ್ಮಗಳು ನಡೆಯುವ ಹಾಗೆ, ಅದರ ಜೊತೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಹಾಗಾಗಬೇಕು ಅನ್ನುವ ಉದ್ದೇಶದಿಂದ ರಾಮನಾಮದ ಅನುರಣನ ಪ್ರತಿ ಮನೆಯಲ್ಲಿ ಪ್ರತಿ ಮನದಲ್ಲಿ ಆಗಬೇಕು ಅನ್ನುವುದಕ್ಕೋಸ್ಕರ ರಾಮನಾಮ ಜಪ ಎಲ್ಲರೂ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು. ಅದಕ್ಕೆ ಇವತ್ತು ದೀಕ್ಷೆ ಆರಂಭ. ಮೂಲ ಮಂದಿರದಿಂದ ಜ್ಯೋತಿಯನ್ನು ತಂದು ಎಲ್ಲ ಮನೆ ಮನೆಗಳಿಗೆ ಸಾಕಿ ಹೋಗಬೇಕು. ಬರೀ ಕ್ಷೇತ್ರಕ್ಕೆ ಮಾತ್ರ ಅದು ಅಂತಾರೆ, ಮನೆ ಮನೆಗೂ ಕೂಡ ರಾಮನ ಜ್ಯೋತಿಯನ್ನು ತಲುಪಿಸುವುದು ಅಂತ ಒಂದು ಪ್ರೇರಣೆ ನಮಗಾಗಿದೆ. ಆ ಮಾಡುವಂತಹ ಅಷ್ಟು ಸತ್ಕರ್ಮ ಇವತ್ತಿನಿಂದ ಆರಂಭ ಮಾಡಿ ಮಾಡುವಂತಹ, ಇವತ್ತು ದೀಕ್ಷೆ ಪಡ್ಕೊಂಡು ಮಾಡುವಂತಹ ರಾಮನಾಮ ಜಪ ಎಲ್ಲವೂ ರಾಮನ ಇಚ್ಛೆಯಂತೆ ನಿರ್ವಿಘ್ನವಾದಂತಹ ಪರಿಸಮಾಪ್ತಿ ಆಗುವ ಮೂಲಕ ಈ ಸತ್ಕರ್ಮದಲ್ಲಿ ಎಲ್ಲ ಭಕ್ತರು ಕೂಡ ನಿಜಾರ್ಥದಲ್ಲಿ ಏಕಮಾತ್ರತ್ವ ಭಾವೇನ, ಒಂದೇ ತಾಯಿಯ ಮಕ್ಕಳು ಅಂದರೆ ಯಾವ ರೀತಿ ನಿಜಾರ್ಥದಲ್ಲಿ ಉಂಟ ಆ ರೀತಿಯಾಗಿ ಎಲ್ಲರೂ ಒಟ್ಟು ಸೇರಿ ದೇವತಾ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಹಾಗೆ ಈ ಕ್ಷೇತ್ರದಲ್ಲಿ ಮಾಡುವಂಥ ಸತ್ಕರ್ಮದ ಫಲವಾಗಿ ಮೂಲಬಿಂಬದಲ್ಲಿ ವಿಶೇಷ ಸಾನ್ನಿಧ್ಯ ವೃದ್ಧಿಯಾಗಿ ದೇಹಿ ಇಂಥ ಕಷ್ಟ ಅಂತ ದೇವರ ಸನ್ನಿಧಿಗೆ ಬಂದು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ದೇವರ ಪ್ರಸಾದ ಹಿಡಿದಲ್ಲಿಗೆ ಅವರ ಎಲ್ಲ ಗ್ರಹಚಾರದ ದೋಷಾದಿಗಳು ಪರಿಹಾರ ಆಗುವ ರೀತಿಯಲ್ಲಿ ದೇವರ ಅನುಗ್ರಹ ಮಾಡಿಕೊಟ್ಟು ಎಲ್ಲರನ್ನ ಉತ್ತರೋತ್ತರವಾಗಿ ರಕ್ಷಣೆ ಮಾಡಿಕೊಂಡು ಬರುವಂಥ ಕೀರ್ತಿ ಸಪರಿವಾರ ಶ್ರೀರಾಮಚಂದ್ರನ ಸನ್ನಿಧಿಗೆ ಸೇರಿ ಸಮಸ್ತರಿಗೂ ಪ್ರಾರ್ಥನೆ ಮಾಡಿದರು. ಕಾಂಚನ ಪ್ರತಿಮಾಂ ಕಾಂಚಿತ್ ಕಮಲಾಂ ಕಮಲಾಲಯಾಂ ಉಪಾಸಕೇಷ್ಟದಾಂ ಇಷ್ಟದೇವತಾಂ ಹೃದಯ ಭಾವಯೇ ಮನೋರಥ ಪ್ರಾರ್ಥನಾಂ ಸಮರ್ಪಯಾಮಃ. ಮತ್ತೆ ನೀವು ದೀಪವನ್ನು ತಗೊಂಡಲ್ಲಿ ಸಹಸ್ರ ನಾರಿಕೇಲ ಲಕ್ಷೋತ್ತರ ನಾರಿಕೇಲ ಸಮರ್ಪಣಾ ಸಮಾರಂಭದ ಒಂದು ಆರಂಭದ ಹೊತ್ತಿನಲ್ಲಿ ನಾವೆಲ್ಲ ಇದ್ದೇವೆ. ಬಂದಿರತಕ್ಕಂಥ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ, ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಹಾಗೆಯೇ ಬಂದಿರತಕ್ಕಂಥ ಭಕ್ತಾಭಿಮಾನಿ ಬಂಧುಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ನಾರಿಕೇಲದ ಉದ್ಘಾಟನಾ ಮೆರವಣಿಗೆ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ಪಂಚಲಿಂಗೇಶ್ವರ ದೇವಸ್ಥಾನದ ಪವಿತ್ರ ಪಾಣಿಯಾಗಿರತಕ್ಕಂಥ ಸನ್ಮಾನ್ಯ ಗೋಪಾಲಕೃಷ್ಣ ಕುಂಜತ್ತಾಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರ ಜೊತೆ ಸಂಚಾಲಕರಾದಂಥ ಅರುಣ್ ಕುಮಾರ್ ಪುತ್ತಿಲ್ರು, ಹಾಗೆಯೇ ಈಗಾಗಲೇ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೀತಾರಾಮ್ ಶೆಟ್ರು, ಶಿವರಾಮಣ್ಣ ಬಂದಿರತಕ್ಕಂಥ ಎಲ್ಲರನ್ನು ಕೂಡ, ನವೋಶರು ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಭಕ್ತಾಭಿಮಾನ ಒಂದು ವಿನಂತಿ, ಮೊದಲಿಗೆ ಈ ಅನೌನ್ಸ್ಮೆಂಟ್ ವೆಹಿಕಲ್ ಇರುತ್ತೆ, ಅದರ ಹಿಂದೆ ವಾಹನಗಳಿರುತ್ತೆ. ಆರಂಭಕ್ಕೆ ಒಂದು ನಾರಿಕೇಲದ ಉದ್ಘಾಟನಾ ಸಭೆ ಇದೆ. ಉದ್ಘಾಟನಾ ಸಭೆಯನ್ನು ಮುಗಿಸಿಕೊಂಡು ಮುಂದುವರಿಸುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಈಗಾಗಲೇ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾಜಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಇವತ್ತು ಈ ಕಾರ್ಯವನ್ನು ಉದ್ಘಾಟಿಸ ಇರುವವರು ನಮ್ಮ ಪಂಚಲಿಂಗೇಶ್ವರ ಕ್ಷೇತ್ರದ ಪವಿತ್ರ ಪಾಣಿ ಸನ್ಮಾನ್ಯ ಗೋಪಾಲಕೃಷ್ಣ ಕುಂಜತ್ತಾಯರು, ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಲಕ್ಷೋತ್ತರ ನಾರಿಕೇಲ ಸಮರ್ಪಣಾ ಸಮಾರಂಭದ ಸಂಚಾಲಕರಾದ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಉಪಾಧ್ಯಕ್ಷರಾದಂಥ ಚನಿಲ ತಿಮ್ಮಪ್ಪ ಶೆಟ್ರು, ಕಿರಣ್ ರಿಗಳು, ಹಾಗೇನೆ ನಮ್ಮ ಮಹಿಳಾ ಪ್ರಮುಖರಾಗಿರ್ತಕ್ಕಂಥ
ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಅವರು, ಹಾಗೆಯೇ ವಿದ್ಯಾಗೌರಿ ಅವರು, ಸಾಜಾ ರಾಧಾಕೃಷ್ಣ ಅವರು, ನವೋಶರು ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯ ಕುಂಜಾತಾಯರಿಗೆ ಅರುಣ್ ಕುಮಾರ್ ಪುತ್ತಲರು ಶಾಲು ಹಾಕಿ ಗೌರವಿಸಬೇಕು ವಿನಂತಿ. ಹಾಗೆಯೇ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನವೋಶರ್ ಅವರು ಶಾಲು ಹಾಕಿ ಗೌರವವನ್ನು ಅರ್ಪಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಪತ್ರಕರ್ತ ಮಿತ್ರರು ಈಗಾಗಲೇ ಆ ಸುದ್ದಿಯನ್ನು ಪ್ರಕಟ ಮಾಡುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ಬ್ರಹ್ಮಕಲಶೋತ್ಸವದ ಸಂಚಲನ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಧಾರ್ಮಿಕ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಮತ್ತು ಧರ್ಮದ ಆಧಾರದಲ್ಲಿ ಈ ಸಮಾಜ ನಡೀಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಎಲ್ಲರ ಸಂಕಲ್ಪದಂತೆ ಮತ್ತು ಸಮಸ್ತ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ನಡೆಯುವಂಥ ಈ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ವೇದಿಕೆಗೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಮಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕಿರ್ತಕ್ಕಂಥ ಸನ್ಮಾನ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂ ಸೇವಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಇವರು ಕೂಡ ವೇದಿಕೆಗೆ ಬರಬೇಕು. ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ರವೀಶ್ ಪಡುಮಲೆ, ಇವರು ಕೂಡ ವೇದಿಕೆಯಲ್ಲಿ ಇರಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಳಿನ್ ಕುಮಾರ್ ಕಟೀಲ್ ಅವರು ಕಜಂಪಾಡಿ ಅವರನ್ನು ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿದರ ಏಪ್ರಿಲ್ 9, 10, 11, 12ರಂದು ನಡೆಯುವಂಥ ವಿಶೇಷವಾದಂಥ ಬ್ರಹ್ಮಕಲಶೋತ್ಸವ ಸಂದರ್ಭದ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞದ ಜಪದೀಕ್ಷೆ ಹಾಗೂ ಲಕ್ಷೋತ್ತರ ನಾರಿಕೇಲ ಸಮರ್ಪಣಾ ಸಮಾರಂಭದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರೂ ಆಗಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಹಿರಿಯ ಸ್ವಯಂ ಸೇವಕರು ಸನ್ಮಾನ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕ್ಷೇತ್ರದ ಪರವಾಗಿ ನೀಡ್ತಾ ಇದ್ದೇವೆ. ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಅನೇಕ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳಿಗೆ ಒಂದು ರೀತಿಯ ವಿಶೇಷವಾದಂಥ ಪ್ರಯತ್ನಗಳು ಮಾಡಿ ಇಡೀ ಜಿಲ್ಲೆಯಲ್ಲಿ ಧಾರ್ಮಿಕ ಸಂಘಟಕರಾಗಿ ಗುರುತಿಸಿಕೊಂಡಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ರವೀಶ್ ಪಡುಮಲೆ ಅವರು, ಡಾಕ್ಟರ್ ರವೀಶ್ ಪಡುಮಲೆ ಒಬ್ಬ ಪ್ರೊಫೆಸರ್ ಆಗಿ
ಜಾನಪದ ವ್ಯವಸ್ಥೆಯಲ್ಲಿ ತನ್ನದೇ ಆದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಪ್ರಮುಖರು, ಇವರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳು ಹಾಗೂ ಸಂಚಾಲಕರು ಮತ್ತು ಭಕ್ತವೃಂದ ಮತ್ತು ಎಲ್ಲ ಸಮಿತಿಯ ಸದಸ್ಯರು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ಭಜನೆ ಮತ್ತು ಇನ್ನಿತರ ಕಾರ್ಯಗಳಿಗೆ ತೊಡಗಿಸಿಕೊಂಡಿರ್ತಕ್ಕಂಥ ಮಾತೆಯರಿಗೆ, ಎಲ್ಲ ಮಾತೆಯರ ಬಗ್ಗೆ ಮತ್ತು ಭಗಿನಿಯರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿ ಸಾರ್ವಜನಿಕವಾಗಿ ಪ್ರಚುರಪಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ನಮ್ಮ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ನನ್ನ ಸಹೋದರ ಬಂಧುಗಳಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗ ಈ ಸಮಾರಂಭವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮತ್ತು ಸ್ವಾಗತ ಮಾತುಗಳನ್ನು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ನೆರವೇರಿಸ್ತಾರೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ವೇದಿಕೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ಕ್ಷೇತ್ರದ ಆರಾಧ್ಯ ಮೂರ್ತಿಗಳಾಗಿರ್ತಕ್ಕಂಥ ರಾಮಾಂಜನೇಯರ ಪಾದಕಮಲಗಳು ಪ್ರಣಾಮಗಳನ್ನು ಅರ್ಪಿಸಿ, ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂಥ ನಮ್ಮೆಲ್ಲ ಆರಾಧ್ಯ ದೇವತೆ ಭಾರತ್ ಮಾತೆಯ ಪಾದಕಮಲಗಳು ಪ್ರಣಾಮಗಳನ್ನು ಅರ್ಪಿಸ್ತಾ, ರಾಮಾದೀಕ್ಷಾ ಸಂಕಲ್ಪದ ಮತ್ತು ನಾರಿಕೇಳ ಸಮರ್ಪಣಾ ಸಂಕಲ್ಪದ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಮಾರಂಭದಲ್ಲಿ ಉದ್ಬೋಧಕವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಾಗಿರ್ತಕ್ಕಂಥ ಶ್ರದ್ಧೆಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರೇ, ಈ ಬ್ರಹ್ಮಕಲಶ ಸ್ವಾಗತ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ರವೀಶ್ ಪಡುಮಲೆ ಅವರೇ, ನಮ್ಮ ಬ್ರಹ್ಮಕಲಶ ಮತ್ತು ಉಪಸಮಿತಿಗಳ ಎಲ್ಲ ಉಪಾಧ್ಯಕ್ಷರುಗಳೇ, ಅಧ್ಯಕ್ಷರುಗಳೇ, ಸೇರಿರ್ತಕ್ಕಂಥ ದೀಕ್ಷಾ ಬದ್ಧತೆಗೆ ಬಂದಿರತಕ್ಕಂಥ ಎಲ್ಲ ದೀಕ್ಷಾಳುಗಳೇ, ತಾಯಂದಿರೇ, ಹಿರಿಯರೇ, ಮಾಧ್ಯಮದ ಮಿತ್ರರೇ, ನಮ್ಮ ಜಿಲ್ಲೆಯ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಇವತ್ತು ಹನುಮಗಿರಿಯು ಒಂದು ಕ್ಷೇತ್ರವಾಗಿ ಪರಿವರ್ತನೆಗೊಂಡಿದೆ. ಜಿಲ್ಲೆಯಲ್ಲಿ ಪಂಚಮುಖಿಯ ಆರಾಧನೆಯಲ್ಲಿ ಒಳಗೊಂಡಿರ್ತಕ್ಕಂಥ ಏಕಶಿಲೆಯಾಗಿ ನಿಂತಿರುವ ಕಲ್ಪನೆಯ ಮತ್ತು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಭಕ್ತರ ನಂಬಿಕೆಗೆ ಶಕ್ತಿಯನ್ನು ಕೊಟ್ಟಿರತಕ್ಕಂಥ ಕ್ಷೇತ್ರ ಈ ಹನುಮಗಿರಿ ಆಂಜನೇಯ. ಆಂಜನೇಯ ಜೊತೆಗೆ ರಾಮ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಮ ಪ್ರತಿಷ್ಠಾಪನೆ ಆಯಿತು. ಹೀಗಾಗಿ ಕಳೆದ 12 ವರ್ಷಗಳಿಂದ ರಾಮಾಂಜನೇಯರ ನಿರಂತರವಾಗಿರ್ತಕ್ಕಂಥ ಪೂಜೆ ಮತ್ತು ಇವತ್ತು ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ, ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಭಕ್ತರ ಆಕರ್ಷಿತವಾಗಿರ್ತಕ್ಕಂಥ ಕ್ಷೇತ್ರ ಹನುಮಗಿರಿ. ಇದೊಂದು ರಾಷ್ಟ್ರ ಚಿಂತನೆಯ, ಧರ್ಮ ಚಿಂತನೆಯ ಕಾರ್ಯಕ್ಕೆ ಪ್ರೇರಣಾ ಕೇಂದ್ರ ಆಗಬೇಕು ಅನ್ನತಕ್ಕಂಥ ಸಂಕಲ್ಪ ಇದರ ಸಂಸ್ಥಾಪಕರದು. ಹಾಗಾಗಿ ಇಲ್ಲಿ ಬಂದವರು ಧಾರ್ಮಿಕ ನಂಬಿಕೆ ಜೊತೆ ರಾಷ್ಟ್ರಭಕ್ತಿಯ ಜಾಗೃತಿ ಆಗಬೇಕು. ತಾಯಿ ಭಾರತೀಯ ಆರಾಧನೆಯ ಜೊತೆಗೆ ರಾಮಾಂಜನೇಯರ ಆರಾಧನೆಗಳು ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ದೇಶದಲ್ಲೇ ಮಾದರಿಯಾಗಿರ್ತಕ್ಕಂಥ ಭಾರತ್ ಮಾತೆಯ ಸಂಕಲ್ಪವು ಪ್ರತಿಷ್ಠಾಪನೆಯೂ ಇಲ್ಲ ಆಯಿತು. ಹಾಗಾಗಿ ತಾಯಿಯ ಗುಲಾಮಗಿರಿಗೆ, ಹೋರಾಟಕ್ಕೆ ಬಲಿಯಾಗಿರ್ತಕ್ಕಂಥ ಎಲ್ಲ ಹುತಾತ್ಮರ ನೆನಪುಗಳನ್ನು ಮಾಡ್ತಾ, ದೇಶಕ್ಕೋಸ್ಕರ ಹೋರಾಡತಕ್ಕಂಥ ಸೈನಿಕರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಭಾರತ್ ಮಾತೆಯ ಆರಾಧನೆ ಜೊತೆಗೆ ರಾಮಾಂಜನೇಯರ ಆರಾಧನೆಗಳು ಬೇಕು ಅನ್ನತಕ್ಕಂಥ ನಂಬಿಕೆ ಜೊತೆ ಈ ಕ್ಷೇತ್ರ ಬೆಳೆದು ಬಂದಿದೆ. ನಮ್ಮ ಆಗಮ ಶಾಸ್ತ್ರೋಕ್ತವಾಗಿ 12 ವರ್ಷಕ್ಕೊಂದು ಸಾರಿ ಅಷ್ಟಬಂಧ ಬ್ರಹ್ಮಕಲಶಗಳಾಗಬೇಕು. ಯಾವುದಾದ್ರೂ ಕಾರ್ಯಗಳು ನಿಂತಿದ್ದರೆ ಆ ಜೀರ್ಣೋದ್ಧಾರದ ಕಾರ್ಯಗಳು ಪೂರ್ಣ ಆಗಬೇಕು. ಎಲ್ಲ ಕಾರ್ಯದ ಅಭಿವೃದ್ಧಿಯ ಜೊತೆಗೆ ದೇವಸ್ಥಾನಗಳು ಬೆಳಗಬೇಕು. ಇದು ಹಿರಿಯರ ನಂಬಿಕೆಗಳು. ಆ ನಂಬಿಕೆಯ ಆಧಾರದಲ್ಲಿ 12 ವರ್ಷಗಳಾಗಿದ್ದಾವೆ. ಈ ಬಾರಿ ಬ್ರಹ್ಮಕಲಶ ಆಗಬೇಕು ಅನ್ನತಕ್ಕಂಥ ಸಂಕಲ್ಪವನ್ನು ಸಂಸ್ಥಾಪಕರು ಇಲ್ಲಿ ಆಡಳಿತ ಮಂಡಳಿ ಯೋಚನೆಯನ್ನು ಮಾಡಿತ್ತು. ಯೋಚನೆ ಮಾಡಿದಾಗ ಇದಕ್ಕೊಂದು ಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಕಲಶದ ಸಮಿತಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ
ಆ ಬ್ರಹ್ಮಕಲಶದ ಕಾರ್ಯದಲ್ಲಿ ಕೈ ಜೋಡಿಸಬೇಕು ಅಂತ ನನ್ನಲ್ಲಿ, ರವೀಶ್ ಪಡುಮಲೆಯಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರಲ್ಲಿ ಕೇಳ್ಕೊಂಡಾಗ ನಾವು ಸಂತೋಷದಿಂದ ಇದೊಂದು ರಾಷ್ಟ್ರ ಜಾಗೃತಿಯ ಕಾರ್ಯ, ಧರ್ಮ ಜಾಗೃತಿಯ ಕಾರ್ಯ ಅಂತ ಹೇಳಿ 10 ಮತಗಳ ಭಿನ್ನಾಭಿಪ್ರಾಯಗಳಿರ್ಬೋದು, 10 ವಿಚಾರಧಾರೆಗಳಲ್ಲಿ ಅಭಿಪ್ರಾಯ ಭೇದಗಳಿರು. ಆದರೆ ನಮ್ಮೆಲ್ಲದೆಲ್ಲವೂ ಒಂದೇ ಗುರಿ, ಅದು ಭಾರತ್ ಮಾತೆಯ ಪೂಜೆ, ಪರಮ ವೈಭವ ಸ್ಥಿತಿಗೆ ಭಾರತ ಹೋಗತಕ್ಕಂಥದ್ದು. ಅದೇ ಕಲ್ಪನೆಯ ಅಡಿಯಲ್ಲಿ ಅಸ್ಪೃಶ್ಯತೆಯ ಚಿಂತನೆಗಳನ್ನು ಹೊರಗಿಟ್ಟು ರಾಷ್ಟ್ರಭಕ್ತಿಯ ಜೊತೆಗೆ ಧರ್ಮ ಕಾರ್ಯಗಳಾಗಬೇಕು ಅನ್ನತಕ್ಕಂಥ ಇಚ್ಛೆ ಇರತಕ್ಕಂಥ ನಾವೆಲ್ಲರೂ ಸೇರಿ ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದೇವೆ. ಕೈ ಜೋಡಿಸಿದಾಗ ಒಂದಷ್ಟು ಯೋಚನೆಗಳು ಪ್ರಾರಂಭ ಆಯಿತು. ಕೇವಲ ಬ್ರಹ್ಮಕಲಶ ಆದರೆ ಸಾಕ, ಇದು ಸಮಾಜದ ಬ್ರಹ್ಮಕಲಶಗಳಾಗಬೇಕು. ಹಾಗಾಗಿ ಹನುಮಂತನ ಮತ್ತು ರಾಮನ ಬ್ರಹ್ಮಕಲಶಗಳು ಆದಾಗ ಸಮಾಜದಲ್ಲೂ ಒಂದು ಜಾಗೃತಿ ಆಗಬೇಕು, ಸಮಾಜವನ್ನೇ ಒಟ್ಟು ಸೇರಿಸಿ ಮಾಡತಕ್ಕಂಥ ಕಾರ್ಯಗಳಾಗಬೇಕು. ಹಾಗಾಗಿ ಸಮಾಜದ ಜಾಗೃತಿಯ ಜೊತೆಗೆ ಸಮಾಜವನ್ನು ಒಂದುಗೂಡಿಸ್ತಾ ಬ್ರಹ್ಮಕಲಶದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ಬ್ರಹ್ಮಕಲಶ ಬಿಟ್ಟು ಯೋಚನೆಗಳನ್ನು ಮಾಡಲಾಯಿತು. ಅದರಲ್ಲಿ 3 ಕಾರ್ಯಗಳು. ಪ್ರಮುಖವಾಗಿರ್ತಕ್ಕಂಥ ಕಾರ್ಯ, ರಾಮ ಅವನ ಜೀವನದಲ್ಲಿ 2 ದೊಡ್ಡದಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಡ್ತಾನೆ. ಶಬರಿ ಕೊಟ್ಟಿರ್ತಕ್ಕಂಥ ಕಚ್ಚಿದ ಆ ಹಣ್ಣನ್ನು ಸ್ವೀಕಾರ ಮಾಡುವುದರ ಮುಖಾಂತರ ಶಬರಿ ಅಂತ ತಾಯಿಗೂ ತಾನು ಮುಕ್ತಿಯನ್ನು ಕೊಡಬಲ್ಲೆ, ಯಾವುದೇ ಪಂಥದ ಪಂಗಡಗಳ ಭಾವನೆಗಳಿಲ್ಲ ಅಂತ ತೋರಿಸ್ತಕ್ಕಂಥ ರಾಮ, ಆಂಜನೇಯನನ್ನು ಅಪ್ಪಿ ಹಿಡಿಯುವುದರ ಮುಖಾಂತರ ಆಂಜನೇಯನ ಜೊತೆಯಲ್ಲಿ ಬೆಳೆಸುವ ಕಾರಣಕ್ಕೋಸ್ಕರ ಯಾವುದೇ ಜಾತಿ ಮತಗಳು ರಾಮನಿಗಿಲ್ಲ ಅನ್ನತಕ್ಕಂಥದ್ದನ್ನು ರಾಮಾಯಣದಲ್ಲಿ ತೋರಿಸಿದ್ದಾನೆ. ಹಾಗಾಗಿ ಅಸ್ಪೃಶ್ಯತೆಯ ಸಂದೇಶಗಳು ನಿವಾರಣೆ ಆಗಬೇಕು. ರಾಮ ಜಪದ ಮುಖಾಂತರ ಇಡೀ ಸಮಾಜ ಒಂದಾಗಬೇಕು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಲ್ಲಿ ರಾಮ ಜಪ ಆಗಬೇಕು. ರಾಮ ಧ್ಯಾನದ ಮುಖಾಂತರ ಸಮಾಜಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರಾಮಾನುಗ್ರಹ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಅಡಿಯಲ್ಲಿ ರಾಮ ಮಂತ್ರ ದೀಕ್ಷೆಯನ್ನು ಕೊಡತಕ್ಕಂಥ ಸಂಕಲ್ಪವನ್ನು ಮಾಡಿತು. ಹಾಗಾಗಿ ರಾಮ ಜಪಯಾಗವನ್ನು ಮಾಡಬೇಕು. ಇದು ಯಾವುದೋ ಏಕ ವ್ಯಕ್ತಿಯ ಉದ್ದೇಶಕ್ಕೋಸ್ಕರ ಅಲ್ಲ, ಈ ಕ್ಷೇತ್ರದ ಬೆಳವಣಿಗೆಗೋಸ್ಕರ ಅಲ್ಲ. ಈ ಸಂಕಲ್ಪ ಲೋಕ ಕಲ್ಯಾಣಕ್ಕೋಸ್ಕರ ಇರಬೇಕು ಅನ್ನತಕ್ಕಂಥ ಸಂಕಲ್ಪದ ಜೊತೆಗೆ ರಾಮ ಜಪಯಾಗದ ಸಂಕಲ್ಪವನ್ನು ಮಾಡಲಾಯಿತು. ಹಾಗಾಗಿ ಇವತ್ತು ನಡೆಯತಕ್ಕಂಥ ರಾಮದೀಕ್ಷೆ, ಮುಂದಕ್ಕೆ ನಡೆಯತಕ್ಕಂಥ ರಾಮಜಪ, ಆ ಜಪದ ನಂತರ ಪೂರ್ಣಾಹುತಿಯಲ್ಲಿ ಆಗತಕ್ಕಂಥ ಯಾಗದ ಸಂಕಲ್ಪ ಒಂದೇ, ಲೋಕ ಕಲ್ಯಾಣ ಜಗದ್ವಂದ್ಯ ಭಾರತ ನಿರ್ಮಾಣ. ಈ ಪರಿಕಲ್ಪನೆಯ ಅಡಿಯಲ್ಲಿ ಈ ರಾಮಜಪ ಯಾಗದ ದೀಕ್ಷೆಯನ್ನು ಇವತ್ತು ಕೊಡಲಾಗ್ತದೆ. ಹಾಗಾಗಿ ರಾಮಜಪ ಯಾಗದ ಮುಖಾಂತರ ಸಮಾಜದ ಎಲ್ಲ ವರ್ಗಗಳಿಗೆ, ಎಲ್ಲ ಮನೆಗಳಿಗೆ, ತಲುಪಿಸ್ತಕ್ಕಂಥ ಕಾರ್ಯಗಳಾಗಬೇಕು ಅನ್ನೋ ಸಂಕಲ್ಪದಲ್ಲಿ ರಾಮಜಪ ಯಾಗವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ದೀಕ್ಷಿತರು ಅಂತ ಹೇಳ್ತಕ್ಕಂಥವ್ರನ್ನು ಯಾರು ರಾಮ ದೀಕ್ಷೆಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಮನೆಗಳಲ್ಲಿ ಹೋಗಿ ರಾಮದೀಕ್ಷೆಯನ್ನು ಕೊಟ್ಟು ಅವರಲ್ಲಿ ರಾಮ ಮಂತ್ರ ಹಾಡಿಸ್ತಾರ, ಅವರೆಲ್ಲರಿಗೂ ದೀಕ್ಷಾ ಭದ್ರಾಗಿ ಇವತ್ತು ದೀಕ್ಷೆಯನ್ನು ಕೊಡ್ತದೆ. ಇವತ್ತು ಕೊಡತಕ್ಕಂಥ ದೀಕ್ಷೆಯ ನಂತರ ಅವರಿಗೆ ಸಂಕಲ್ಪಕ್ಕೋಸ್ಕರ ಒಂದು ರಾಮ ಸೂತ್ರವನ್ನು ಕಟ್ತದೆ. ಅದನ್ನು ತಗೊಂಡ ಮೇಲೆ ಅವರು ನಿರಂತರವಾಗಿ 108 ರಾಮ ಜಪವನ್ನು ಮಾಡಬೇಕು. ನಿತ್ಯ ಬಾಕೆಲ್ಲದರ ಜೊತೆಗೆ ಒಂದಷ್ಟು ಶುದ್ಧಾಚಾರಗಳ ಸಂಕಲ್ಪಗಳನ್ನು ತೊಡಬೇಕು. ಆ ನಂತರ ಅವರು ರಾಮಜಪಗಳನ್ನು ಗ್ರಾಮಗಳಲ್ಲಿ ಕೊಡಬೇಕು. ಎಲ್ಲಿ ರಾಮಜಪ ಸ್ವೀಕಾರ ಆಗ್ತದೆ, ಈಗಾಗಲೇ 16 ಸಮಿತಿಗಳಾಗಿದ್ದಾವೆ. ಆ ಸಮಿತಿಯ ಅಡಿಯಲ್ಲಿ ಗ್ರಾಮ ಸಮಿತಿಗಳ ನಿರ್ಮಾಣವನ್ನು ನಮ್ಮ ಸಾಜಾ ರಾಧಾಕೃಷ್ಣ ಆಳ್ವರು, ಬಾಕುಳದಂಥ ಇಡೀ ಟೀಮ್, ಸೀತಣ್ಣ ಬಾಕುಳದವರು ಹೋಗಿ ಗ್ರಾಮಗಳಲ್ಲಿ ಸಮಿತಿಗಳನ್ನು ಮಾಡಿದ್ದಾರೆ. ನನಗೇನಿಸ್ತದೆ, ನಾನು ಬಹಳಷ್ಟು ಬ್ರಹ್ಮಕಲಶಗಳನ್ನು ಕಂಡವ ಅಥವಾ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವ. ಅತಿ ಹೆಚ್ಚು ಗ್ರಾಮ ಸಮಿತಿಗಳು ಯಾವುದಾದ್ರೂ ಬ್ರಹ್ಮಕಲಶಕ್ಕೆ ಆಗಿದ್ದರೆ ಅದು ಇವತ್ತು ರಾಮಾಂಜನೇಯ ಕ್ಷೇತ್ರದ್ದು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಇವತ್ತು ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ, ಸುಳ್ಯದ ಬಹುಭಾಗದಲ್ಲಿ, ಕಾಸರಗೋಡಿನ ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ಕಾಸರಗೋಡಲ್ಲಿ ಇವತ್ತು ರಾಮ ಸಮಿತಿಗಳು, ಈ ರಾಮ ಬ್ರಹ್ಮಕಲಶದ ಸಮಿತಿ ಮತ್ತು ರಾಮ ಜಪಯಾಗದ ಸಮಿತಿಯ ರಚನೆಗಳಾಗಿದ್ದಾವೆ. ನಾವು ಎನಿಸಿದ್ದಕ್ಕಿಂತ ಹೆಚ್ಚು ಜನ ಮುಂದಕ್ಕೆ ಬರ್ತಾ ಇದ್ದಾರೆ. ನಾವು ಯೋಚನೆ ಮಾಡಿದ್ದಕ್ಕಿಂತ ಹೆಚ್ಚು ಗ್ರಾಮ ಸಮಿತಿಗಳು ಬಹಳ ಅದ್ಭುತವಾಗಿ ನಡೆದಿದ್ದಾವೆ. ಒಂದು ಕಡೆ ಬ್ರಹ್ಮಕಲಶ ಇದೆ, ಅವರು ನಿಶ್ಚಯ ಮಾಡಿದರೆ ಅದೇ ಸಮಯದಲ್ಲಿ ಬ್ರಹ್ಮಕಲಶ ಇದ್ದರೂ ಸಮೇತ ನಾವು ಸಮಿತಿ ಮಾಡ್ತೀವಿ ಮತ್ತು ನಾವು ಸಮಯ ಸಿಕ್ಕಾಗ ಅಲ್ಲಿ ಬಂದು ಭಾಗವಹಿಸ್ತೀವಿ, ರಾಮಜಪವನ್ನು ನಿರಂತರ ಮಾಡ್ತೀವಿ. ಹೀಗಾಗಿ ರಾಮಜಪ ಯಾಗ ಇವತ್ತಿಂದ ಪ್ರಾರಂಭ ಆಗ್ತದೆ. ನಾವು ದೀಕ್ಷಾಬದ್ಧರು, ನಾವು ಗ್ರಾಮಗಳಿಗೆ ಹೇಳಿದಲ್ಲಿ ಹೋಗಿ ರಾಮಜಪವನ್ನು ಕೊಡಬೇಕು. ಜಪವನ್ನು ಕೊಟ್ಟಾಗ ಜಪದಲ್ಲಿರ್ತಕ್ಕಂಥ ನಾವು ಈಗಾಗಲೇ ಅದಕ್ಕೊಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದೇವೆ. ಆ ಮಾರ್ಗಸೂಚಿಯ ಅನುಷ್ಠಾನಗಳನ್ನು ಗೊಳಿಸಬೇಕು. ಮನೆಗಳಲ್ಲಿ ಮಾಂಸಾಹಾರ ಅಷ್ಟು ದಿನ ನಿಷಿದ್ಧ.
ಅಷ್ಟು ದಿನ ಬೆಳಿಗ್ಗೆ ಸಂಜೆ ಸ್ನಾನಾದಿಗಳನ್ನು ಮಾಡಿ 108 ಜಪಗಳನ್ನು ಮಾಡಬೇಕು. ಆ ಜಪಗಳನ್ನು ಸಂಗ್ರಹ ಮಾಡಿ ಒಟ್ಟು ಸಂಗ್ರಹದ ಸಂಖ್ಯೆಯನ್ನು ರಾಮ ಜಪ ಯಾಗದ ದಿನ ಇಲ್ಲಿ ತಂದುಕೊಡಬೇಕು. ದೀಕ್ಷಾಬದ್ಧರು ಆದವರು ದಂಪತಿ ಸಮೇತ ಬಂದು ಆ ಸಂಕಲ್ಪದಲ್ಲಿ ಕೂತ್ಕೊಳ್ಬೇಕು ಅನ್ನತಕ್ಕಂಥದ್ದು ಒಂದು. ಹಾಗಾಗಿ ಇವತ್ತಿಂದ ರಾಮಾದೀಕ್ಷಾಬದ್ಧರು ನಾವೆಲ್ಲರೂ ನಾಡ್ದು ಬರ್ತಕ್ಕಂಥ ರಾಮ ಜಪಯಾಗದವರೆಗೆ ಜೊತೆಯಾಗಿರಬೇಕು. ಎರಡನೇದು ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಚನೆ ಮಾಡಿದ್ದು ನಾರಿಕೇಳ ಸಮರ್ಪಣೆ. ನಾರಿಕೇಳ ಹನುಮಂತ ಮತ್ತು ರಾಮ 2 ಜನ, ಆ ಎರಡೂ ಸೇವೆಗಳು ಇಲ್ಲಿ ನಡೀತದೆ. ಹಾಗಾಗಿ ಇಲ್ಲಿ ಧನದ ಸಂಗ್ರಹಗಳು ಕಡಿಮೆ, ಒಂದು ಜಪದ ಸಂಗ್ರಹ, ಇನ್ನೊಂದು ಎಲ್ಲರೂ ಸಮರ್ಪಣೆ ಮಾಡಬೇಕು. ಏನು ಸಮರ್ಪಣೆ ಮಾಡಬೇಕು? ನಮ್ಮ ಯಜ್ಞದ ಸಂಕಲ್ಪವೇ ಸಮರ್ಪಣೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ನಾವು ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕಿನಲ್ಲಿ ಬದುಕಿರ್ತಕ್ಕಂಥ ಜನ ಪುತ್ತೂರು ಸುಳ್ಯ ತಾಲೂಕಿನವರು. ಹಾಗಾಗಿ ಕೃಷಿಯ ಬದುಕಿನ ಜೊತೆಗೆ ನಮ್ಮಲ್ಲಿರ್ತಕ್ಕಂಥದ್ದನ್ನು ಹನುಮಂತ ಮತ್ತು ರಾಮನಿಗೆ ಸಮರ್ಪಣೆ ಮಾಡತಕ್ಕಂಥ ಸಮರ್ಪಣಾ ಮನೋಭಾವ ಯಜ್ಞದ ಜೊತೆ ಬರಬೇಕು. ಹಾಗಾಗಿ ಯಜ್ಞದ ಜೊತೆಗೆ ನಾವು 2 ನಾರಿಕೇಳವನ್ನು ಒಬ್ಬ ವ್ಯಕ್ತಿ 2 ತೆಂಗಿನಕಾಯಿಯನ್ನು ರಾಮ ಮತ್ತು ಹನುಮಂತನಿಗೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣಾ ಭಾಗದಿಂದ ಯಜ್ಞಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಬೇಕು, ಯಜ್ಞದ ಅನುಗ್ರಹ ದಂಪತಿಗಳಿಗೆ ಸಿಗಬೇಕು ಅನ್ನತಕ್ಕಂಥ ಭಾವನೆಯಿಂದ ನಾರಿಕೇಳ ಸಮರ್ಪಣಾ ಅನ್ನತಕ್ಕಂಥ ಚಿಂತನೆಯನ್ನು ಮಾಡಿ ಅರುಣ್ ಪುತ್ತಿಲ ಅವರ ನೇತೃತ್ವದಲ್ಲಿ ಅದಕ್ಕೆ ಸಮಿತಿಗಳ ರಚನೆ ಆಗಿದೆ. ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಮೆರವಣಿಗೆ ಜೊತೆಗೆ ಮೊದಲ ಬಾರಿಗೆ ಇವತ್ತು ಸಮರ್ಪಣಾ ಕೆಲಸ ಪ್ರಾರಂಭ ಆಗಿದೆ. ಆದರೆ ಇವತ್ತಿನ ನಂತರ ರಾಮ ಜಪಯಾಗದವರೆಗೆ ನಮ್ಮ ಸಮರ್ಪಣೆ ಇದೆ. ನಮ್ಮ ಸಂಕಲ್ಪ ಇದೆ, 2 ಲಕ್ಷ ನಾರಿಕೇಳವನ್ನು ಸಂಗ್ರಹ ಮಾಡಬೇಕು. ಈ ಜಿಲ್ಲೆಯ ಎಲ್ಲ ಭಕ್ತರು ಸಮರ್ಪಣೆ ಮಾಡಬೇಕು, ಎಲ್ರಿಗೂ ಅವಕಾಶಗಳು ಸಿಗಬೇಕು. ರಾಮ ಮತ್ತು ಹನುಮಂತನಿಗೆ ಒಂದೊಂದು ನಾರಿಕೇಳವನ್ನು ಸಮರ್ಪಣೆ ಮಾಡತಕ್ಕಂಥ ಸೌಭಾಗ್ಯ ಈ ಗ್ರಾಮಗಳ ಎಲ್ಲ ಜನರಿಗೂ ಸಿಗಬೇಕು ಅನ್ನತಕ್ಕಂಥ ಕಲ್ಪನೆ ಜೊತೆಗೆ ಇವತ್ತು ನಾರಿಕೇಳ ಸಮರ್ಪಣೆಯು ಪ್ರಾರಂಭ ಆಗಿದೆ. ಮೂರನೇದು ರಾಮಜ್ಯೋತಿಯ ಪರಿಕಲ್ಪನೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ಆಗಿದೆ. ನಮ್ಮೆಲ್ಲರ ಸಂಕಲ್ಪ ಈಡೇರಿದೆ. ಅಯೋಧ್ಯೆಯ ಹೋರಾಟದ ಸಂದರ್ಭದಲ್ಲಿ ರಾಮಜ್ಯೋತಿಯನ್ನು ತಂದು ಮನೆಗಳಿಗೆ ದರ್ಶನವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು ತೊಟ್ಟಿದ್ದೇವೆ. ರಾಮಜ್ಯೋತಿಯನ್ನು ಮನೆಯಲ್ಲಿ ಹೊತ್ತಿಸಿದಾಗ ನಮ್ಮ ಸಂಕಲ್ಪ ಇತ್ತು, ಅಯೋಧ್ಯೆಯಲ್ಲಿ ಮಂದಿರ ಆಗಬೇಕು, ಅಯೋಧ್ಯೆಯಲ್ಲಿ ಮಂದಿರ ಆಗಬೇಕು, ಅಯೋಧ್ಯೆಯಲ್ಲಿ ಮಂದಿರ ಆಗಬೇಕು. ಇಡೀ ಹಿಂದೂ ಸಮಾಜ ಒಂದಾಯಿತು. ಇಡೀ ದೇಶದ ಉದ್ದಗಲದಲ್ಲಿ ರಾಮಜ್ಯೋತಿ ಹೋಯಿತು. ಆ ರಾಮಜ್ಯೋತಿಯನ್ನು ಭಕ್ತರ ಎಲ್ಲ ಚಿಂತನೆಯಿಂದ ಒಂದೇ ಸಂಕಲ್ಪದ ಅಡಿಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನತಕ್ಕಂಥ ಸಂಕಲ್ಪದ ಅಡಿಯಲ್ಲಿ ರಾಮಜ್ಯೋತಿಗಳು ಮನೆಗಳಿಗೆ ದರ್ಶನವನ್ನು ನೀಡಿತು. ಆ ದರ್ಶನದ ಶಕ್ತಿಯ ಆಧಾರದಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಿದೆ, ರಾಮ ಪ್ರತಿಷ್ಠೆ ಆಗಿದೆ. ಇವತ್ತು ಮತ್ತೊಂದು ಸಂಕಲ್ಪವನ್ನು ಮಾಡಿದ್ದೇವೆ. ಯಾವ ಪ್ರತಿಷ್ಠಾ ಮಂದಿರದ ಒಳಗೆ ರಾಮ ಇದ್ದಾನ, ಆ ರಾಮನ ಪೂಜೆ ನಿರಂತರವಾಗಿ 1 ವರ್ಷಗಳಿಂದ ಆಗ್ತದ. ಆ ಬಾಲರಾಮನ ಮಂದಿರದ ಒಳಗಿಂದ ದೀಪವನ್ನು ತಂದು ಪುತ್ತೂರು ತಾಲೂಕಿನ ಈ ಗ್ರಾಮಗಳ ಈಶ್ವರ ಮಂದಿರದ ರಾಮಾಂಜನೇಯನ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಆ ಜ್ಯೋತಿಯ ದರ್ಶನ ಆಗಬೇಕು. ಅದಕ್ಕೋಸ್ಕರ ಅಯೋಧ್ಯೆಯಿಂದ ರಾಮಜ್ಯೋತಿ ಹನುಮಗಿರಿಗೆ ಮೊದಲ ಬಾರಿಗೆ ದೇಶದಲ್ಲಿ ಬರ್ತಾ ಇದೆ. ರಾಮನ ಜ್ಯೋತಿ ಮೊದಲ ಬಾರಿಗೆ ಪ್ರತಿಷ್ಠೆಯ ನಂತರ ಹೊರ ಬರ್ತಾ ಇದೆ. ಬಂದಾಗ ನಮ್ಮಲ್ಲಿ ರಾಮ ಮತ್ತು ಆಂಜನೇಯ ಇದ್ದಾರೆ. ಹಾಗಾಗಿ ಕೊಪ್ಪಳದಲ್ಲಿರತಕ್ಕಂತಹ ಆಂಜನೇಯ ಕ್ಷೇತ್ರ ಏನಿದೆ, ಆಂಜನೇಯನ ಕ್ಷೇತ್ರಕ್ಕೆ ಜನ್ಮಸ್ಥಾನ ಆಗಿರ್ತಕ್ಕಂತಹ ಆಂಜನೇಯ ಕ್ಷೇತ್ರದಲ್ಲಿ ಆ ಜ್ಯೋತಿಯನ್ನು ತಂದು ರಾಮನ ಜೊತೆಗೆ ಆಂಜನೇಯನ ಜ್ಯೋತಿಯು ಬರಬೇಕು. ಹಾಗಾಗಿ ಕೊಪ್ಪಳದ ಆಂಜನೇಯನ ಪುಣ್ಯಕ್ಷೇತ್ರದಿಂದ ಆ ಹನುಮ ಬೆಟ್ಟದಿಂದ ರಾಮಜ್ಯೋತಿಯ ಜೊತೆಗೆ ಹನುಮಜ್ಯೋತಿಯು ಹನುಮಗಿರಿಗೆ ಬರ್ತದೆ. ಅದು ಬಂದರೆ ಏನು ಮಾಡಬೇಕು ಅನ್ನುವ ಸಂಕಲ್ಪಗಳಾಯಿತು. ಅದಕ್ಕೆ ಹೇಳಿದರೆ ನಮ್ಮ ಉದ್ದೇಶಗಳು 3. ಒಂದು ಅಸ್ಪೃಶ್ಯತಾ ನಿವಾರಣೆ, 2ನೇದು ಧರ್ಮ ಜಾಗೃತಿ, 3ನೇದು ಲೋಕ ಕಲ್ಯಾಣ. ಈ 3 ಉದ್ದೇಶಗಳನ್ನು ಇಟ್ಟುಕೊಂಡು ಹನುಮಂತನ ಜ್ಯೋತಿ ಹೊರಬರಬೇಕು. ಹನುಮಂತ ಮತ್ತು ರಾಮಜ್ಯೋತಿ ಒಟ್ಟಾಗಿ ಬರಬೇಕು. ಅದು ಒಟ್ಟಾಗಿ ಅಲ್ಲಿಂದ ಹೊರಟು ಮೆರವಣಿಗೆಯ ಮುಖಾಂತರ ನಮ್ಮ ಜಿಲ್ಲೆಗಳಿಗೆ ಬರ್ತದೆ. ಅದು ಶಿವಮೊಗ್ಗವನ್ನು ದಾಟಿ ಕಾರ್ಕಳಕ್ಕೆ ಬರ್ತದೆ. ಉಡುಪಿ ಜಿಲ್ಲೆಯನ್ನು ಪ್ರವೇಶ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂಟ್ವಾಳದ ನಂತರ ಮನೆಗಳಿಗೆ ಕೊಡ್ತಕ್ಕಂಥ ಸಂಕಲ್ಪಗಳನ್ನು ಮಾಡಿದ್ದೇವೆ. ಈಗಲೇ ಗ್ರಾಮ ಸಮಿತಿಗಳು ಪುತ್ತೂರು, ಸುಳ್ಯ, ಕಾಸರಗೋಡು ಆಗಿದೆ. ಈ ಎಲ್ಲ ಪ್ರದೇಶದಲ್ಲಿ ರಾಮಜ್ಯೋತಿ ಗ್ರಾಮಗಳಿಗೆ ಹೋಗ್ತದೆ. ಅಲ್ಲಿ ರಾಮನ ಜ್ಯೋತಿಯ ಆ ದೀಪವನ್ನು ಅಲ್ಲಿರ್ತಕ್ಕಂಥ ಮಂದಿರಗಳು, ಅಲ್ಲಿರ್ತಕ್ಕಂಥ ದೇವಸ್ಥಾನಗಳು, ಅಲ್ಲಿರ್ತಕ್ಕಂಥ ದೈವಸ್ಥಾನಗಳ ಸಮೀಪದಿಂದ ಆರಾಧನೆ ಮಾಡಿ ಮನೆಗಳಿಗೆ ಕೊಡ್ತಕ್ಕಂಥ ಆ ಮನೆಗಳಲ್ಲಿ ರಾಮಜ್ಯೋತಿಯನ್ನು ನಮ್ಮ ರಾಮಯಾಗದವರೆಗೆ ಇಡುವಂಥ ಸಂಕಲ್ಪವೇ ರಾಮಜ್ಯೋತಿಯ ದರ್ಶನ. ಆ ದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮುರಳಿ ಹಸಂತಡ್ಕ ಅವರ ನೇತೃತ್ವದಲ್ಲಿ ನಮ್ಮ ಸಹಜರಯ್ಯವರು ಜೊತೆಯಾಗಿದ್ದುಕೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದ್ದಾರೆ. ಈಗ ಮುರಳಿ ಹಸಂತಡ್ಕ ಅವರು ಕೊಪ್ಪಳದಲ್ಲಿ ನಿನ್ನೆ ಸಭೆಯನ್ನು ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಬೆಂಬಲ ಕೊಪ್ಪಳದಲ್ಲಿ ಸಿಕ್ಕಿದೆ. ಭಾಳ ದೊಡ್ಡದಾಗಿರ್ತಕ್ಕಂಥ ಮೆರವಣಿಗೆ ಅವರು ಮಾಡ್ತಾರೆ. ಇಲ್ಲಿಯೂ ಹೋದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಜನ ಒಂದಾಗಿ ಸೇರ್ತಾ ಇದ್ದಾರೆ. ನಮ್ಮ ಜೊತೆ ಬರ್ತೇವೆ ಅನ್ನತಕ್ಕಂಥ ಸಂಕಲ್ಪಗಳನ್ನು ತೊಟ್ಟಿದ್ದಾರೆ. ನಮ್ಮನೆಗೆ ಬರಬೇಕು ಅನ್ನತಕ್ಕಂಥ ಸಂಕಲ್ಪಗಳನ್ನು ಪ್ರತಿ ಮನೆಯವರು ಇವತ್ತು ಕೇಳ್ತಾ ಇದ್ದಾರೆ. ನಮಗೆ ದಿನ ಸಾಕಾಗೋದಿಲ್ಲ ಅಂತ
ಕಷ್ಟದ ಮಧ್ಯೆ ನಾವಿದ್ದೇವೆ, ಬಹಳ ಜನರ ಇಷ್ಟವನ್ನು ಈಡೇರಿಸತಕ್ಕಂಥ ಕೆಲಸದಲ್ಲಿ ನಾವಿದ್ದೇವೆ. ಹಾಗಾಗಿ ರಾಮಜ್ಯೋತಿ ಮನೆ ಮನೆಗಳಿಗೆ ಬರ್ತದೆ. ಹಾಗಾಗಿ ರಾಮಜಪ ವ್ಯಕ್ತಿಗೆ, ರಾಮಜ್ಯೋತಿ ಮನೆಗೆ. ರಾಮಜ್ಯೋತಿಯನ್ನು ಹನುಮಗಿರಿಯ ಕಾರಣಕ್ಕೋಸ್ಕರ ಮನೆ ಮನೆಗಳಿಗೆ ಕೊಡ್ತದೆ. ರಾಮ ಮಂತ್ರದ ಸಂಕಲ್ಪವನ್ನು ಮನಗಳಿಗೆ ಕೊಡ್ತದೆ. ನಾವು ಸಮರ್ಪಣೆ ರಾಮನಿಗೆ ಮಾಡಲಿಕ್ಕೆ ಇರುವುದು ನಮ್ಮ ಮನೆಯಿಂದ 2 ನಾರಿಕೇಳವನ್ನು ಹನುಮಂತನಿಗೆ, ರಾಮನಿಗೆ ಸಮರ್ಪಣೆ. ಹಾಗಾಗಿ ರಾಮ 2 ಜ್ಯೋತಿ ಮತ್ತು ಮಂತ್ರ ನಮಗೆ ಕೊಡ್ತಾನೆ. ಆ ರಾಮ ಹನುಮಂತನಿಗೆ 2 ನಾರಿಕೇಳವನ್ನು ನಾವು ಕೊಡಲಿಕ್ಕೆ ಇರ್ತಕ್ಕಂಥ. ಹಾಗಾಗಿ 3 ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಕಲಶವನ್ನು ಹೊರತುಪಡಿಸಿ ಯೋಚನೆ ಮಾಡಲಾಗಿದೆ. ಇಡೀ ಸಮಾಜವನ್ನು ಒಂದು ಮಾಡತಕ್ಕಂಥ, ಜಾತಿ ಪಂಥ ಮತಗಳನ್ನು ಮೀರಿ ಒಂದಾಗತಕ್ಕಂಥ, ಧರ್ಮ ಚಿಂತನೆ ಜೊತೆಗೆ ಸಮಾಜ, ಇಡೀ ಹಿಂದೂ ಸಮಾಜವನ್ನು ಸಂಘಟಿಸ್ತಕ್ಕಂಥ, ವಿಚಾರವಾದದ ಭೇದಗಳನ್ನು ಮರೆತು ರಾಮ ಹನುಮಂತರಿಗೆ ಒಂದಾಗತಕ್ಕಂಥ ಸಂಕಲ್ಪವನ್ನು ತೊಡುವುದೇ ಈ ರಾಮದೀಕ್ಷಾ ಕಾರ್ಯ. ಹಾಗಾಗಿ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಗವಂತ ಅನುಗ್ರಹ ಕೊಟ್ಟಿದ್ದಾನೆ ಈ ದೀಕ್ಷೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ಹಾಗಾಗಿ ಇಂತಹ ಸುಂದರವಾಗಿರ್ತಕ್ಕಂಥ ರಾಮಜಪ ಯಾಗದ ಸಂಕಲ್ಪದಲ್ಲಿ ನಮಗೆ ಸುಂದರವಾಗಿರ್ತಕ್ಕಂಥ ದಿಗ್ದರ್ಶನವನ್ನು ಕೊಡಬೇಕು. ಈ ದೊಡ್ಡದಾಗಿರ್ತಕ್ಕಂಥ ಬ್ರಹ್ಮಕಲಶದ ಕಾರ್ಯದಲ್ಲಿ ಇಡೀ ಸಮಾಜ ಒಂದಾಗಬೇಕು, ಇಡೀ ಸಮಾಜದ ಬ್ರಹ್ಮಕಲಶ ಆಗಬೇಕು. ಇದು ಯಾವುದೋ ಹನುಮಗಿರಿಯ ಬ್ರಹ್ಮಕಲಶ ಅಲ್ಲ, ಕೇವಲ ಇಲ್ಲಿ ಆಡಳಿತ ಮಂಡಳಿಯ ಬ್ರಹ್ಮಕಲಶ ಅಲ್ಲ, ಯಾವುದೋ ವ್ಯಕ್ತಿಯ ಉದ್ದೇಶದ ಕಾರಣಕ್ಕಲ್ಲ, ಸಮಾಜದ ಒಂದುಗೂಡಿಸುವ ಕಾರಣಕ್ಕೋಸ್ಕರ, ಧರ್ಮ ಜಾಗೃತಿಯ ಕಾರಣದೊಟ್ಟಿಗೆ ಇಡೀ ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥ ಕಾರ್ಯ ಆಗಬೇಕನ್ನತಕ್ಕಂಥ ಸಂಕಲ್ಪದಲ್ಲಿ ಇವತ್ತು ಈ ಬ್ರಹ್ಮಕಲಶದ ಯೋಜನೆ ಮಾಡಲಾಗಿದೆ. ಅಂತಹ ಯೋಜನೆಗೆ, ಇಂತಹ ದೊಡ್ಡದಾಗಿರ್ತಕ್ಕಂಥ ರಾಮ ಜಪಯಾಗಕ್ಕೆ, ರಾಮ ದೀಕ್ಷಿತರಿಗೆ ಸಂಕಲ್ಪದ ಉದ್ದೇಶವನ್ನು, ರಾಮ ಜಪಯಾಗದ ಚಿಂತನೆಯನ್ನು ಕೊಡುವುದಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶಿಗಳಾಗಿರ್ತಕ್ಕಂಥ, 10 ಜನರಿಗೆ ಪ್ರೇರಣೆಗಳನ್ನು ರಾಷ್ಟ್ರಭಕ್ತಿಯ ಮುಖಾಂತರ ಜಾಗೃತಿ ಮೂಡಿಸಿರ್ತಕ್ಕಂಥ, ಇಡೀ ಸಮಾಜಕ್ಕೋಸ್ಕರ ಬದುಕನ್ನು ಸವೆಸಿ ಇವತ್ತು 10 ಕುಟುಂಬಗಳಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮಂಥ ಕಾರ್ಯಕರ್ತರಿಗೆ ನಿರಂತರವಾಗಿರ್ತಕ್ಕಂಥ ಪ್ರೇರಣಾದಾಯಿಯಾಗಿ ಆದರ್ಶದ ಜೀವನದಲ್ಲಿ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಿಯಾಗಿರ್ತಕ್ಕಂಥ ಗುರು ಸ್ವರೂಪಿಗಳಾಗಿರ್ತಕ್ಕಂಥ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಮತ್ತೊಮ್ಮೆ ಸ್ವಾಗತವನ್ನು ಸಮಿತಿಯ ಪರವಾಗಿ ಅರ್ಪಣೆ ಮಾಡ್ತಾ, ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ, ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ, ದೀಕ್ಷಿತರಾಗಿ ಬಂದಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ತಾಯಂದಿರಿಗೆ, ಭಜನೆ ಮುಖಾಂತರವಾಗಿ ನಾಡ್ದು ನಿಮ್ಮ ಜೊತೆ ಸೇರ್ತೀವಿ, ನಿರಂತರವಾಗಿರ್ತಕ್ಕಂಥ ಭಜನೆ ಮುಖಾಂತರ ರಾಮ ಕಾರ್ಯದಲ್ಲಿ ತೊಡಗಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಸಂಕಲ್ಪ ಇರ್ತಕ್ಕಂಥ ಭಜನಾ ತಂಡಗಳಿಗೆ, ನಮ್ಮ ಜೊತೆಯಲ್ಲಿ ನಿಮ್ಮ ಜೊತೆ ನಾಡು ಹೊರಗೆ ಕಾರ್ಯಕರ್ತರಾಗಿ, ಕರಸೇವಕರಾಗಿ ಆಂಜನೇಯರ ಕಾರ್ಯವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಸಂಕಲ್ಪ ತೊಟ್ಟಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತಗಳನ್ನು ಅರ್ಪಿಸ್ತಾ, ವಿಶೇಷವಾಗಿ ಈ ಕಾರ್ಯದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಿರಂತರವಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿರ್ತಕ್ಕಂಥ, ತುಳುನಾಡಿನ ಪರಂಪರೆಯಾಗಿರ್ತಕ್ಕಂಥ ತುಳು ಸಂಸ್ಕೃತಿಯ ಚಿಂತನೆಯಾಗಿರ್ತಕ್ಕಂಥ, ತುಳು ಆರಾಧನೆಯ ಜೊತೆಗೆ ತುಳು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದೈವಾರಾಧನೆಯಲ್ಲಿ ದೈವ ನರ್ತಕನಾಗಿ ಚಿಂತನೆಯನ್ನು ಮಾಡ್ತಾ, ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕನಾಗಿ ದೊಡ್ಡದಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ತನ್ನ ವಿದ್ಯಾ ಶಿಕ್ಷಣದ ಮುಖಾಂತರ ಡಾಕ್ಟರೇಟನ್ನು ಪಡೆದು ಸಮಾಜಕ್ಕೆ 2 ದರ್ಶನಗಳನ್ನು ಕೊಡತಕ್ಕಂಥ, ಶಿಕ್ಷಣದ ದರ್ಶನ ಮತ್ತು ದೈವದ ದರ್ಶನದ ಮುಖಾಂತರ ಸಮಾಜಕ್ಕೆ ಚಿಂತನೆ ಕೊಡತಕ್ಕಂಥ ರವೀಶ್ ಪಡುಮಲೆಯವರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಎಲ್ಲ ಕಾರ್ಯಗಳಿಗೆ ಬಂದಿರತಕ್ಕಂಥ ನಿಮ್ಮನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಮಾಧ್ಯಮ ಮಿತ್ರರು ಮೊನ್ನೆಯಿಂದ ನಮಗೆ ಅತಿ ಹೆಚ್ಚು ಪ್ರಚಾರಗಳನ್ನು ಕೊಟ್ಟಿದ್ದಾರೆ. ಬ್ರಹ್ಮಕಲಶ ಇವತ್ತು ಹನುಮಗಿರಿಯ ಬ್ರಹ್ಮಕಲಶ, ಹನುಮಗಿರಿಯ ಚಿಂತನೆಗಳು, ಯಾಗದ ಪರಿಕಲ್ಪನೆಗಳು ಇಡೀ ಜಿಲ್ಲೆಯಲ್ಲಿ ಇವತ್ತು ಪ್ರಚಾರ ಮತ್ತು ಪ್ರಸಿದ್ಧಿಯಲ್ಲಿದೆ. ಮನೆಗಳ ಮಾತುಗಳಾಗಿದ್ದಾವೆ. ಇವತ್ತು ಮನೆ ಮನೆಯಲ್ಲಿ ಮಾತುಗಳಾಗಿ ಹೊರಬರ್ತಾ ಇದೆ. ಆ ಮಾತುಗಳಿಗೆ ಕಿರೀಟವಾಗಿ, ಆ ಮಾತುಗಳಿಗೆ ಶಕ್ತಿ ತುಂಬಿದವರು ಯಾರು ಅಂತ ಕೇಳಿದರೆ ನಮ್ಮ ಮಾಧ್ಯಮ ಬಂಧುಗಳು. ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ, ನಾಡ್ದಿನವರೆಗೆ ಹೀಗೆ ನೀವು ನಮ್ಮ ಜೊತೆ ಇರಬೇಕು, ಹೀಗೆ ಪ್ರಚಾರವನ್ನು ಕೊಡಬೇಕು. ಇದು ಈಗ ಕಾರ್ಯಕ್ಕೋಸ್ಕರ ಅಲ್ಲ, ರಾಷ್ಟ್ರದ ಕಾರ್ಯದ ಸಂಕಲ್ಪದ ಜೊತೆಗೆ ನೀವು ಇರಬೇಕು ಅಂತ ಹೇಳ್ತಾ ನಿಮ್ಮನ್ನು ಸ್ವಾಗತಿಸ್ತೇನೆ. ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು. ಧರ್ಮ ಜಾಗೃತಿ ಮತ್ತು ಸರ್ವಧರ್ಮದ ಸಮಾಜದ ಬಂಧುಗಳನ್ನು ಒಗ್ಗೂಡಿಸುವಂಥ ಈ ಒಂದು ಮಹತ್ ಕಾರ್ಯದಲ್ಲಿ ನಮಗೆ ಪ್ರೇರಣೆ ನೀಡಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ನಮ್ಮ ಈ ಬ್ರಹ್ಮಕಲಶೋತ್ಸವವು ಅತ್ಯಂತ ವಿಜೃಂಭಣೆ ನಡೀಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಬ್ರಹ್ಮಶ್ರೀ ಕುಂಟಾರು ರವಿಶತಂತ್ರಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಎಲ್ಲ ವೈದಿಕ ಕಾರ್ಯಗಳು ನಡೀಲಿಕ್ಕಿದೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇದೀಗ ಸನ್ಮಾನ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ನನ್ನ ಅಚ್ಯುತ ಮೂಡಿತಾರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರವರಿಗೆ ಈ ರಾಮತಾರಕ ಮಹಾಯಜ್ಞ ಜಪದೀಕ್ಷೆಯ ಸಂಚಾಲಕರಾದಂಥ ಸೀತಾರಾಮ್ ರೈ ಅವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ಡಾಕ್ಟರ್ ರವೀಶ್ ಪಡುಮಲೆ ಇವರಿಗೆ ಲಕ್ಷೋತ್ತರ ನಾರಿಕೇಲ ಸಮರ್ಪಣದ ಸಂಚಾಲಕರಾದ ಅರುಣ್ ಕುಮಾರ್ ಪುತ್ತಿಲ್ರವರು ಶಾಲು
ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಧಾರ್ಮಿಕ ವಿಚಾರಧಾರೆಗಳು ಮತ್ತು ಧರ್ಮದ ಆಧಾರದಲ್ಲಿ ನಡಿಬೇಕಂತ ಹಿಂದೂ ಸಮಾಜವನ್ನು ಯಾವತ್ತೂ ಕೂಡ ಜಾಗೃತಿ ಮಾಡುವಂಥ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಸ್ವಯಂ ಸೇವಕರಾದ ಸನ್ಮಾನ್ಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಪರಮ ಪಾವನೆ ಭಾರತ ಮಾತೆಯ ಪಾದಾರವಿಂದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರೀ ಕ್ಷೇತ್ರದಲ್ಲಿರುವಂಥ ಎಲ್ಲ ಸಾನ್ನಿಧ್ಯಗಳಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ಆತ್ಮೀಯ ರವೀಶರೇ, ನಳಿನ್ ಕುಮಾರರೇ, ಶ್ರದ್ಧೇಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಭಗವದ್ಭಕ್ತ ಬಂಧುಗಳೇ, ಅತ್ಯಂತ ಪ್ರಾಚೀನ ಕಾವ್ಯ ರಾಮಾಯಣ ಅಂತ ಜಗತ್ತು ಒಪ್ಪಿದೆ. ಆ ರಾಮಾಯಣದ ಕಥಾನಾಯಕ ರಾಮ. ಒಬ್ಬರು ಹೀಗೆ ಪ್ರಶ್ನೆ ಕೇಳಿದರು, ರಾಮನನ್ನು ಪೂಜಿಸಬೇಕು ಹೌದು, ಆದರೆ ಆ ಪುಣ್ಯಾತ್ಮನ ಇಡೀ ಜೀವನದಲ್ಲಿ ಕಷ್ಟ ಮಾತ್ರ ಇದ್ದದ್ದು, ಅವನನ್ನು ಪೂಜಿಸಿ ನಾವೆಲ್ಲರೂ ಕಷ್ಟವನ್ನು ಅನುಭವಿಸಬೇಕಾ ಅಂತ ಒಂದು ಪ್ರಶ್ನೆ ಕೇಳಿದರು. ಉತ್ತರ ಹುಡುಕಬೇಕಾಗಿದೆ, ಯಾವ ಉತ್ತರ ಬೇಕು ಅಂತ. ಅಕ್ಷರಗಳು ಎರಡೇ ಇರೋದು, ರಾಮ. ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಬರ್ತದೆ ಫಲಶ್ರುತಿಯಲ್ಲಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. ಕಾಕತಾಳೀಯವಾಗಿ ಬಂದದ್ದು ಗೊತ್ತಿಲ್ಲ ನನಗೆ. ರಾಮ 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 ಅಂತ 3 ಸರ್ತಿ ಹೇಳಿದರೆ 1000 ಆಗುತ್ತದೆ ಅಂತ. ಅದು ಹೇಗೆ ಅಂತ ಕೇಳಿದಕ್ಕೊಬ್ಬಳು ಬಹಳ ಸುಂದರವಾಗಿ ವರ್ಣನೆ ಮಾಡಿದರು. ನಮ್ಮಲ್ಲಿ ಅದ್ಭುತವಾದಂಥ ಒಂದು ವ್ಯವಸ್ಥೆ, ಭಾರತೀಯ ಭಾಷೆ ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅಂಕೆ ಹೇಳಿದ್ದಾರೆ. ಕಟಪಯ 1, ಖಟಫರ 2, ಹೀಗೆ ಅಂಕೆಗಳು. ರಾ ಅಂದರೆ 2 ಅಂತ ಅರ್ಥ, ಮಾ ಅಂತ ಹೇಳಿದರೆ 5 ಅಂತ ಅರ್ಥ. ಅದಕ್ಕೆ ಅವರು ಹೇಳಿದರು 2 ಗುಣಿಸು 5, ಪುನಃ ರಾಮ 2 ಗುಣಿಸು 5, ಪುನಃ ರಾಮ 2 ಗುಣಿಸು 5 ಮಾಡಿದರೆ ಒಟ್ಟು 1000 ಆಗ್ತದೆ. ಅಂದರೆ ರಾಮ ಮಂತ್ರವನ್ನು 3 ಸರ್ತಿ ಹೇಳಿದರೆ ಸಹಸ್ರನಾಮ ಹೇಳಿದ ಹಾಗಾಯಿತು. ಈ ರಾಮ ಮಂತ್ರ ಹೇಳುವುದು ಯಾಕೆ? ರಾಮನ ಜೀವನದಲ್ಲಿ ನಾವು ಆ ಕಷ್ಟಗಳು ಬಂದಾಗ ಯಾವುದೇ ವಿಚಲನೆ ಇಲ್ಲದೆ ಧ್ಯೇಯ ಮಾರ್ಗದತ್ತ ಹೋಗಬೇಕು. ಅದನ್ನು ಕೊಡುವಂತಹ ರಾಮಾಯಣದ ರಾಮನ ಕಥೆ. ರಾಮನ ಕಥೆಯಲ್ಲಿ ಅನೇಕ ಜನರು ವಿಫಲರಾಗಿದ್ದಾರೆ. ನಾವು ಸಫಲರಾಗುವುದು ಒಳ್ಳೆಯದು, ವಿಫಲರಾಗುವುದು ಒಳ್ಳೆಯದು ಅಂತ ಕೇಳಿದರೆ ಎಲ್ಲರದ್ದು ಉತ್ತರ ಒಂದೇ, ಸಫಲ ಆಗಬೇಕು ಅಂತ. ಆದರೆ ಸೀತೆಯನ್ನು ಅಪಹರಿಸುವಲ್ಲಿ ರಾವಣ ಸಫಲನಾದ. ಸೀತೆಯನ್ನು ರಕ್ಷಿಸಲಿಕ್ಕೆ ಹೊರಟಂಥ ಜಟಾಯು ಪ್ರಾಣ ಬಿಡಬೇಕಾಯಿತು, ಅವ ವಿಫಲನಾದ. ಈಗ ಹಾಗಾದರೆ ಶ್ರೇಷ್ಠರು ಯಾರು? ಸಫಲತೆ ಮಾನದಂಡ ಆದರೆ ರಾವಣ ದೊಡ್ಡವಾಗಬೇಕಿತ್ತು. ಆದರೆ ರಾವಣನ ಜೀವನ ಸಫಲತೆ ಅವ ಆಲೋಚನೆ ಮಾಡಿದ್ದರಲ್ಲಿ ಪಡೆದಿದ್ದರೂ ನಿರರ್ಥಕ ಆಯಿತು. ಆದರೆ ಜಟಾಯುವಿನ ಜೀವನ ತಾನು ಹೊರಟ ಕೆಲಸದಲ್ಲಿ ವಿಫಲತೆಯನ್ನು ಕಂಡರೂ ಅವನ ಜೀವನ ಸಾರ್ಥಕ ಆಯಿತು. ಹಾಗಾಗಿ ನಮ್ಮ ಜೀವನದಲ್ಲಿ ರಾಮಾಯಣದಿಂದ ಕಲಿಬೇಕಾದ್ದು ಯಾವುದು ಅಂತ ಕೇಳಿದರೆ, ನಿನ್ನೆ ಒಬ್ಬರು ಸಂತರು ಬಹಳ ಸುಂದರವಾಗಿ ಹೇಳಿದರು. ಇವತ್ತಿನ ಒಟ್ಟು ವಾತಾವರಣದಲ್ಲಿ ಏನಾಗುತ್ತಾ ಇದೆ ಅಂದರೆ ನಕಾರಾತ್ಮಗಳೇ ತುಂಬಿದೆ, ನೆಗೆಟಿವಿಟಿ ಅದರದ್ದೇ ಪ್ರಚಾರ ಆಗ್ತದೆ. ಅಂದರೆ ಏನರ್ಥ? ಐಡಿಯಲೈಸೇಷನ್ ಆಫ್ ರಿಯಲ್ ಎಂಥದ್ದು ಇವತ್ತು? ಎಲ್ಲ ಬೆಳೆದಿದ್ದದ್ದೇ ಕಾಣುವುದು, ಅದು ರಿಯಲ್. ಅದನ್ನು ಏನು ಮಾಡ್ತೇವೆ ನಾವು ಇವತ್ತು? ವಿ ಆರ್ ಐಡಿಯಲೈಸಿಂಗ್ ಇಟ್. ಅದರ ಬದಲು ಆಗಬೇಕಾದ್ದು ಏನಂದರೆ ವಿ ಹ್ಯಾವ್ ಟು ರಿಯಲೈಸ್ ದಿ ಐಡಿಯಲ್. ಬಹಳ ಪ್ರಮುಖವಾದ್ದು ಈ ರಿಯಲೈಸ್ ದಿ ಐಡಿಯಲ್ ಎಂಬುದು ರಾಮ ಐಡಿಯಲ್. ಆದರೆ ಅದನ್ನು ರಿಯಲೈಸ್ ಮಾಡಬೇಕು. ರಿಯಲೈಸ್ ಮಾಡಬೇಕಂದ್ರೆ ಎಂಥದ್ದು? ರಾಮನ ಜೀವನ ಇದ್ದದ್ದು ಕೊಡುವುದರಲ್ಲಿ, ತೆಕ್ಕೊಳ್ಳುವುದರಲ್ಲಿ ಅಲ್ಲ. ಹಿಂದಿನ ದಿವಸ ರಾತ್ರಿ ನನಗೆ ಪಟ್ಟಾಭಿಷೇಕ ಅಂತ ಗೊತ್ತಾಯಿತು. ಭಾಳ ಉಬ್ಬಿದ್ದಾನೆ ಅಂತ ಏನಿಲ್ಲ, ಕರ್ತವ್ಯ ಅಂತ ಹೋದ. ಮರುದಿವಸ ಬೆಳಗ್ಗೆ ಗೊತ್ತಾಯಿತು ನೀನು ಕಾಡಿಗೆ ಹೋಗಬೇಕು ಅಂತ, ಆಗಲೂ ಕುಗ್ಗಲಿಲ್ಲ, ಹೋದ. ಪ್ರಶ್ನೆ ಇರುವುದು, ರಾಮನ ಜೀವನ ನಮಗೆ ಪುಣ್ಯ ಸಂಪಾದನೆಗೋ ಅಲ್ಲ ನಮ್ಮ ಅನುಷ್ಠಾನಕ್ಕೋ? ಲೆಕ್ಕ ಹಾಕಬೇಕಾದದ್ದು. ಆ ಅನುಷ್ಠಾನಕ್ಕೆ ಹೋಗಬೇಕು ಅಂತಿದ್ದರೆ ರಾಮಾಯಣದಲ್ಲಿ ಅನೇಕ ಘಟನೆಗಳಿದೆ. ಈಗ ಒಂದು ಹೇಳಿದರು ಸಾಮರಸ್ಯ ಅಂತ.
ಆ ಸಾಮರಸ್ಯ ಈ ದೇಶದ ಮಣ್ಣಿನ ಗುಣ. ನಮ್ಮ ದುರದೃಷ್ಟ, ನಮ್ಮಲ್ಲಿ 3 ರೀತಿಯ ಶಿಕ್ಷಣ ಸಿಕ್ಕಲಿಕ್ಕೆ ಶುರು ಆಯಿತು. ಮೊದಲ ಶಿಕ್ಷಣ ಮಹರ್ಷಿ ಶಿಕ್ಷಣ. ಆ ಮಹರ್ಷಿ ಶಿಕ್ಷಣಕ್ಕೊಂದು ಬೇಸ್ ಉಂಟು, ಆಧಾರ. ಏನದು? ಭದ್ರಮಿಚ್ಛಂತ ಋಷಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧು ಅಗ್ರೇ. ಈ ದೇಶದ ಮಹರ್ಷಿ ಸದೃಶ ವ್ಯಕ್ತಿಗಳು, ಅವರ ಆಲೋಚನೆ ಒಂದೇ, ಒಳ್ಳೆಯದಾಗಬೇಕು ಅಂತ. ಭದ್ರಮಿಚ್ಛಂತ ಋಷಯ, ಅವರು ಸ್ವರ್ವಿದರು, ಗೊತ್ತು ಅವರಿಗೆಲ್ಲವೂ. ತಪಸ್ಸು ದೀಕ್ಷೆ ಮಾಡಿ ಮುಂದಕ್ಕೆ ಹೋದರು. ಏನಾಯಿತು ಅದರಿಂದ? ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ರಾಷ್ಟ್ರಕ್ಕೆ ಬಲ ಬಂತು, ಓಜಸ್ಸು ತೇಜಸ್ಸು ಎಲ್ಲ ಬಂತು. ಆದರೆ ಅದಾದ ಮೇಲೆ ನಮಗೆ ಗೊತ್ತಿಲ್ಲದಂತೆ ಶಿಕ್ಷಣದಲ್ಲಿ ಪರಿವರ್ತನೆ ಆಯಿತು. ಆ ಪರಿವರ್ತನೆ ಆದ ಶಿಕ್ಷಣದಲ್ಲಿ ನಮಗೆ ಸಿಕ್ಕಿದ ಒಂದು ಶಿಕ್ಷಣ ಮೊಘಲರಿಂದ ಸಿಕ್ಕಿದ್ದು. ಹೆಚ್ಚು ವಿವರಣೆ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು, ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಅದಾದ ಮೇಲೆ ಸಿಕ್ಕಿದ ಶಿಕ್ಷಣ ನಮಗೆ ಮೆಕಾಲೆ ಶಿಕ್ಷಣ. ಅದಾದ ಮೇಲೆ ನಮಗೆ ಸಿಗ್ತಾ ಇರುವ ಶಿಕ್ಷಣ ಅನೇಕ ಕಡೆಗಳಲ್ಲಿ ಮಾರ್ಕ್ಸಿಸ್ಟ್ ಶಿಕ್ಷಣ. 3 ಎಮ್ಗಳು, ಒಂದು ಮೊಘಲ್, ಇನ್ನೊಂದು ಮಾರ್ಕ್ಸ್, ಮತ್ತೊಂದು ಮೆಕಾಲೆ. ನಮ್ಮ ದೇಶದ ಆಧಾರ ಮಹರ್ಷಿಯಾಗಿತ್ತು. ಆ ಮಹರ್ಷಿಯಾಗಿದ್ದ ಸಮಯದಲ್ಲಿ ಇಲ್ಲಿ ಜಾತಿಯ ಗೊಂದಲಗಳಿರಲಿಲ್ಲ. ಗೊಂದಲಗಳಿರ್ತಿದ್ದರೆ ಈ ದೇಶದಲ್ಲಿ ಒಬ್ಬ ಬೆಸ್ತರ ಕನ್ಯೆಯನ್ನು ಜಗದ್ಗುರು ಅಂತ ಪೂಜೆ ಮಾಡ್ತಿರಲಿಲ್ಲ. ಒಬ್ಬ ಆಂಜನೇಯನನ್ನು ಅಪ್ಪಿ ರಾಮ ಹಿಡ್ಕೊಳ್ತಿರಲಿಲ್ಲ. ನದಿ ದಾಟಿಸಿದ ಗುಹನ ಹತ್ರ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಅದಕ್ಕೋಸ್ಕರ ನಾನು ನಿನ್ನನ್ನು ಅಪ್ಪಿಕೊಳ್ತೇನೆ, ಇಷ್ಟೇ ನಾನು ಕೊಡುವುದು ಅಂತ ಬಹಳ ಪ್ರೀತಿಯಿಂದ ಅಪ್ಪಿಕೊಂಡ. ಅದಕ್ಕೆ ಗುಹನೂ ಒಂದು ಉತ್ತರ ಕೊಟ್ಟಂತೆ. ಬೇರೆ ಬೇರೆ ಕವಿಗಳಿಗೆ ಬೇರೆ ಬೇರೆ ಕಲ್ಪನೆಗಳು ಬರ್ತದೆ. ಅವ ಹೇಳಿದಂತೆ, ನೀನು ಮತ್ತು ನಾನು ಒಂದೇ ಜಾತಿ ಅಂತ ರಾಮನ ಹತ್ರ. ನನ್ನ ಜಾತಿ ಯಾವುದು? ನಾನು ನದಿಯನ್ನು ದಾಟಿಸ್ತೇನೆ. ನಿನ್ನದು ಎಂಥದ್ದು? ನೀನು ಈ ಜಗತ್ತಿನಲ್ಲಿರುವಂಥ ಜನರ ಭವಸಾಗರವನ್ನು ದಾಟಿಸ್ತೀಯ. ಹಾಗಾಗಿ ನಾವಿಬ್ಬರು ಒಂದೇ ಅಂತ. ಈ ದೇಶದಲ್ಲಿ ಗುಣಾಹ ಪೂಜಾ ಸ್ಥಾನಂ. ಆ ಗುಣಗಳಲ್ಲಿ ನಮಗೆ ಪುರುಷೋತ್ತಮನಾಗಿ ಕಂಡಂಥ ರಾಮನ ಗುಣ. ಇಡೀ ರಾಮಾಯಣದಲ್ಲಿ ಬರುವಂಥ ಅಲ್ಲಲ್ಲಿ ನಮಗೆ ಅರ್ಥ ಆಗದಿದ್ದ ವಾಕ್ಯಗಳನ್ನು ಬಿಟ್ಟುಬಿಡುವ, ಅರ್ಥವಾಗುವ ವಾಕ್ಯಗಳು ಅದ್ಭುತವಾದ್ದೇ. ನಾವೀಗ ರಾಷ್ಟ್ರ ಕಲ್ಯಾಣಕ್ಕೋಸ್ಕರ ಅಂತ ಹೇಳ್ತೇವೆ. ಆ ರಾಷ್ಟ್ರ ಕಲ್ಯಾಣದ ಕಲ್ಪನೆಯೂ ರಾಮಾಯಣದ್ದೇ ಭಾಗ. ವಿಭೀಷಣ ತನ್ನ ರಾಜ್ಯವನ್ನು ರಾವಣನ ಹತ್ಯೆ ಆದ ನಂತರ ರಾಮನ ಪದತಲದಲ್ಲಿ ಅರ್ಪಿಸುವಾಗ ಲಕ್ಷ್ಮಣನಿಗೂ ಅನ್ನಿಸ್ತದಂತೆ, ಸ್ವರ್ಣಮಯಿ ಲಂಕಾ, ಅಲ್ಲಿ ಭರತ ರಾಜ್ಯಭಾರ ಚೆನ್ನಾಗಿಯೇ ಮಾಡ್ತಾನೆ, ನಾವು ಯಾಕೆ ಅಲ್ಲಿಗೆ ಹೋಗಬೇಕು ಅಂತ ಅವನ ಮನಸ್ಸಿಗೆ ಒಂದು ಸರ್ತಿ ಭಾವನೆ ಬಂತಂತೆ. ಆಗ ರಾಮ ಹೇಳುವಂಥ ವಾಕ್ಯ, ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗದೀಯಸಿ ಅಂತ. ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ. ಅಂದರೆ ಮಾತೆ ಮತ್ತು ಮಾತೃ ದೇಶ ಇದು ಎಲ್ಲದಕ್ಕಿಂತ ಮಿಗಿಲಾದದ್ದು. ಹಾಗಾಗಿ ರಾಮಾಯಣದ ಮೂಲ ಸೂತ್ರವೇ ದೇಶಭಕ್ತಿ. ಅದಾದಮೇಲೆ ರಾಮಾಯಣದಲ್ಲಿ ನಮಗೆ ಎಲ್ಲವೂ ಸಿಗ್ತದೆ. ಒಬ್ಬ ವಾಗ್ಮಿ ಆಗಬೇಕಾದ್ರೆ ಏನಾಗಬೇಕು ಅಂತ ನೋಡಲಿಕ್ಕೆ ಹನುಮಂತನನ್ನು ಸಾಕಂತೆ. ಹನುಮಂತ ರಾಮ ಲಕ್ಷ್ಮಣರ ಹತ್ರ ಮಾತನಾಡಲಿಕ್ಕೆ ಸುಗ್ರೀವನ ದೂತನಾಗಿ ಬರ್ತಾನೆ. ಬಂದು ಮಾತನಾಡ್ತಾನೆ. ಮಾತನಾಡಿದ ನಂತರ ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನಂತೆ, ಅವ ಮಾತನಾಡಿದ್ದು ಕೇಳಿದೀಯಾ? ಎಷ್ಟು ಶುದ್ಧವಾಗಿತ್ತು. ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾ ಶ್ರುತಂ. ತುಂಬ ಓದಿದ್ದಾನೆ. ಬಹು ವ್ಯಾಹರತನೇನ ನ ಕಿಂಚಿತ್ ಅಪಶಬ್ದಿತಂ. ಒಂದೇ ಒಂದು ಕೆಟ್ಟ ಶಬ್ದ ಇಲ್ಲ. ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ. ಮಾತನಾಡೋದರಲ್ಲಿ ಹೆಚ್ಚು ವಿಸ್ತಾರವೂ ಇಲ್ಲ, ಹೆಚ್ಚು ಸಂದಿಗ್ಧತೆಯೂ ಇಲ್ಲ, ವೇಗವೂ ಹೆಚ್ಚಿಲ್ಲ, ವೇಗ ತುಂಬ ಕಡಿಮೆ ಅಂತಲೂ ಅಲ್ಲ, ಎಕ್ಸ್ಪ್ರೆಸ್ಸೂ ಅಲ್ಲ, ಎತ್ತಿನ ಗಾಡಿಯೂ ಅಲ್ಲ. ಹೇಗೆ ಹೇಳಬೇಕು ಹಾಗೆ ಹೇಳ್ತಾ ಕೊನೆ ಮಾಡುವುದು, ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯಹಾರಿಣೀಂ. ಹೃದಯವನ್ನು ಹೋಗಿ ಮುಟ್ಟುವಂತಹ ಮಾತು ಅದು ಹೇಗಿರಬೇಕು? ಉರಸ್ಥಂ ಕಂಠಗಂ ವಾಕ್ಯಂ. ಒಂದರ ನಂತರ ಒಂದು ಬರಬೇಕು. ವರ್ತತೆ ಮಧ್ಯಮೇಶ್ವರೆ, ಮಧ್ಯಮ ಸ್ವರದಲ್ಲಿ ಇದು ಬರಬೇಕು. ಹಾಗಾಗಿ ಒಬ್ಬ ವಾಗ್ಮಿ ಆಗಬೇಕಾದರೆ ಹನುಮಂತನ ಭಕ್ತನಾಗಬೇಕು. ಒಬ್ಬ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಅಂತಿದ್ದರೆ
ರಾಮನಾಗಬೇಕು. ಮಾಡಿದ ಎಲ್ಲ ತಪ್ಪುಗಳನ್ನು ಪಟ್ಟಿ ಮಾಡ್ತಾರೆ. ವಾಲಿಯನ್ನು ಹಿಂದಿನಿಂದ ಕೊಂದದ್ದು ಸರಿಯೋ, ಸೀತೆಯನ್ನು ಇನ್ನೊಮ್ಮೆ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದು ಸರಿಯೋ? ಇದೆಲ್ಲ ಪ್ರಶ್ನೆ ಕೇಳುವವರಿಗೆ ಆ ಕಾಲದ ಚರಿತ್ರೆ ಗೊತ್ತಿಲ್ಲದೇ ಇದ್ದದ್ದರಿಂದ ಈ ಕಾಲದಲ್ಲಿದ್ದು ಮಾತನಾಡ್ತೇವೆ ನಾವು. ಆ ಕಾಲದಲ್ಲಿ ಏನಾಗಿತ್ತು ಅಂತ ಎಲ್ಲ ಪ್ರಶ್ನೆಗಳಿಗೂ ರಾಮಾಯಣದಲ್ಲಿ ಉತ್ತರ ಉಂಟು. ಆ ಉತ್ತರವನ್ನು ಓದಿ ತೃಪ್ತಿಪಡಿಸಿಕೊಳ್ಳುವಷ್ಟು ಯೋಗ್ಯತೆ ನಮಗಿಲ್ಲ, ಅದಕ್ಕೋಸ್ಕರ ಗೊಂದಲ. ಹಾಗಾಗಿ ರಾಮನ ಕಥೆ ಹೇಳ್ತಾರೆ, ರಾಮನಂತೆ ನಡೆ, ಕೃಷ್ಣನಂತೆ ನುಡಿ. ಅದಕ್ಕೂ ಅದರ ಕಾರಣ ಉಂಟು. ರಾಮನಂತೆ ಅವ ಹೇಳಲಿಕ್ಕೆ ಹೆಚ್ಚು ಹೋಗಲಿಲ್ಲ, ಯಾವ ಸಂದರ್ಭ ಬಂದಾಗಲೂ ಮಾಡಿ ತೋರಿಸಿದ. ಸಣ್ಣ ಉದಾಹರಣೆ, ವಿಶ್ವಾಮಿತ್ರನ ಜೊತೆಗೆ ಹೋಗಿ ತಾಟಕಿಯನ್ನು ಕೊಲ್ಲಬೇಕಾದಂಥ ಒಂದು ಸ್ಥಿತಿ ಬಂತು. ರಾಮ ಮೊದಲು ಒಂದು ಬಾಣ ಬಿಟ್ಟ, ತಾಟಕಿ ಸಾಯಲಿಲ್ಲ. ಹೆಣ್ಣು ಮಗಳು ಕೊಲ್ಲಬಾರದು ಅಂತ ನಿಶ್ಚಯ ಮಾಡಿದ್ದ. ಆದರೆ ಆ ತಾಟಕಿ ಅವಳ ಕುಕೃತ್ಯವನ್ನು ನಿಲ್ಲಿಸಿಲ್ಲ. ಮುಂದೆ ಬಂದಾಗ ವಿಶ್ವಾಮಿತ್ರ ಹೇಳ್ತಾನೆ, ನಿನ್ನ ಅಪ್ಪ ನಿನ್ನನ್ನು ನನ್ನ ಜೊತೆ ಕಳಿಸಿದ್ದು ಇಂಥವ್ರನ್ನು ಸಂಹಾರ ಮಾಡಲಿಕ್ಕೆ ಮಾಡು ಅಂತ. ಮತ್ತೆ ರಾಮ ನೋಡಲಿಲ್ಲ, ಬಿಟ್ಟ ಬಾಣ, ಹೋದ್ಲವಳು. ಅಂದರೆ ಅವನ ನಡೆ ಹೇಗಿತ್ತು ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಹಾಗೆ. ಹಾಗಾಗಿ ರಾಮಾಯಣ ನಮ್ಮ ಜೀವನದ ಹಾಸು ಹೊಕ್ಕಾಗಬೇಕಿತ್ತು. ನಮ್ಮ ದುರದೃಷ್ಟ ನಮ್ಮ ಪಠ್ಯಪುಸ್ತಕಗಳಿಂದ ಅದನ್ನೆಲ್ಲ ದೂರ ಇಟ್ಟಿದ್ದಾರೆ. ಹಾಗಾಗಿ ಈಗ ನಾವು ಮಾಡಬೇಕಾದ್ದೀಗ ರಾಮದೀಕ್ಷಾ ಮಂತ್ರ ಅಂತ ಹೇಳಿದರು. ಆ ರಾಮದೀಕ್ಷಾ ಮಂತ್ರ ಅದರಲ್ಲಿರೋ ಅಕ್ಷರಗಳು 13. ಹಿಂದಿಯಲ್ಲಿ ತೇರ ಅಂತ, ತೇರ ಎಂಬುದಕ್ಕೆ 13 ಅಂತ ಒಂದು ಅರ್ಥ. ತೇರ ಅಂತ ಹೇಳಿದರೆ ಇನ್ನೊಂದು ಸಹಜವಾದ ಅರ್ಥ ಉಂಟು, ಯಾವುದು? ನಿನ್ನದು ಅಂತ. ಶ್ರೀರಾಮ ರಾಮ ರಾಮೇತಿ ರಮೇರ ಅಲ್ಲ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 13 ಅಕ್ಷರಗಳು. ತೇರ ಅಂದರೆ ಅರ್ಥ ಎಂಥದ್ದು? ನನ್ನದು ಏನಿಲ್ಲ, ಎಲ್ಲ ನಿನ್ನದೇ ಅಂತ. ನಮ್ಮ ದುರದೃಷ್ಟ, ನಮಗೆ ರಾಮತಾರಕ ಜಪ ಮಾಡ್ತೇವೆ, ಆದರೆ ಅವನದ್ದು ಅಂತ ಮರೆತು ಹೋಗ್ತದೆ. ನಾನು ಜಪ ಮಾಡಿದಾಗಲೂ ನಾನು ಎಷ್ಟು ಮಾಡಿದೆ ಎಲ್ಲ ನನ್ನದು ಕಾಂಪಿಟಿಷನ್, ಅವನೊಟ್ಟಿಗೆ. ಕಾಂಪಿಟಿಷನ್ಗೋಸ್ಕರ ಈ ಮಂತ್ರ ಅಲ್ಲ, ತೇರ ಅಂತ ಹೇಳೋದಕ್ಕೋಸ್ಕರ ಮಂತ್ರ. ಎಲ್ಲವೂ ಅರ್ಪಣೆ. ಆ ಅರ್ಪಣೆಯ ಮಾನಸಿಕತೆ ಬರುವುದು ಶ್ರೀರಾಮನ ಜೀವನದಲ್ಲಿ, ಬರೇ ಶ್ರೀರಾಮನದ್ದಲ್ಲ. ಒಂದು ಸರ್ತಿ ಪೇಜಾವರ ಶ್ರೀಗಳು ಒಂದು ಕಾರ್ಯಕ್ರಮದಲ್ಲಿ, ಹಿಂದಿನ ಪೇಜಾವರ ಶ್ರೀಗಳು ತಾಯಂದಿರ ಸಭೆಯಲ್ಲಿ ಒಂದು ಮಾತು ಹೇಳಿದ್ರಂತೆ. ತಾಯಂದಿರನ್ನು ಉದ್ದೇಶಿಸಿ ಹೇಳಿದರು, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಗಾಬರಿ ಆಯಿತು ಕೂತ್ಕೊಂಡ ತಾಯಂದಿರಿಗೆ, ಪೇಜಾವರ ಶ್ರೀಗಳ ಬಾಯಿಂದ ತಪ್ಪು ಬರೋದು ಹೇಗೆ ಅಂತ. ತಕ್ಷಣ ಇನ್ನೊಮ್ಮೆ ಹೇಳಿದರು, ನಾನು ಇನ್ನೊಂದು ಸರ್ತಿ ಪ್ರಾರ್ಥನೆ ಮಾಡ್ತೇನೆ, ನೀವೆಲ್ಲರೂ ಕೈಕೇಯಿಗಳಾಗಬೇಕು ಅಂತ. ಎಲ್ಲರಿಗೂ ಸ್ವಲ್ಪ ಕಿರಿಕಿರಿ ಆಯಿತು. ಆದರೆ ಅವರು ಮುಂದೆ ಹೇಳಿದ ಶಬ್ದದಿಂದ ಅನೇಕರ ಕಣ್ಣಲ್ಲಿ ಆನಂದ ಭಾಷ್ಪ. ಮುಂದೆ ವಾಕ್ಯ ಅಂತ ಹೇಳಿದ್ದು, ನೀವೆಲ್ಲರೂ ಭರತನ ಹಾಗಿರುವ ಮಗನಿಗೆ ಜನ್ಮ ಕೊಡಬೇಕು ಅಂತ. ಭರತ ಅಂದರೆ ಯಾರು? ಜಗತ್ತಿನ ಇತಿಹಾಸದಲ್ಲಿ ಇಂಥ ಒಂದು ವ್ಯಕ್ತಿತ್ವ ಹುಡುಕಿದರೂ ಸಿಕ್ಕಲಿಕ್ಕಿಲ್ಲ. ತಾನು ಮಾಡದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿದಂಥ ಏಕೈಕ ವ್ಯಕ್ತಿತ್ವ ಭರತನದ್ದು. ಅಂತಹ ಭರತ ತ್ಯಾಗ ಸಮರ್ಪಣೆಯ ಪ್ರತೀಕ. ಲಕ್ಷ್ಮಣ ಅಂತೂ ನಮಗೆ ಗೊತ್ತೇ ಇದೆ, ಅವನಿಗೆ ಅವನದ್ದು ಅಂತ ಏನು ಇರಲೇ ಇಲ್ಲ. ಅಣ್ಣನಿಗೆ ತೊಂದರೆ ಆದರೆ ಸಿಟ್ಟು ಬರ್ತದೆ. ಭರತನ ಸೈನ್ಯ ಬರ್ತದೆ ಅಂತ ಗೊತ್ತಾದ ಕೂಡ ಅಣ್ಣನನ್ನು ನೀನು ಒಳಗೆ ಹೋಗು, ನಾನು ಸಾಕು. ಎಂಥದಪ್ಪ ಕತೆ. ಇಲ್ಲ ಅವು ಉತ್ತರ ಹೇಳಲಿಕ್ಕೂ ಸಿದ್ಧ ಇಲ್ಲ. ಆಗ ರಾಮನಿಗೆ ಗೊತ್ತಾಯಿತು, ನಿನಗೆ ರಾಜ್ಯ ಬೇಕಾದರೆ ಭರತ ಬರ್ತಾ ಇದ್ದಾನಲ್ಲ, ನಿನಗೆ ಕೊಡಲಿಕ್ಕೆ ಹೇಳ್ತೇನೆ. ಅಷ್ಟು ಹೇಳಿದ ನಂತರ ಮತ್ತೆ ಲಕ್ಷ್ಮಣದ್ದು ಮಾತಿಲ್ಲ. ಸೀತೆಯ ಸಮರ್ಪಣೆ ಅಂಥದ್ದು. ನಾವೆಲ್ಲ ಸೀತೆಯ ಪರವಾಗಿ ಮಾತನಾಡ್ತೇವೆ ಅಂತ ಮಾತಾಡ್ತೇವಲ್ಲ, ಆದರೆ ಸೀತೆ ಏನು ಹೇಳಿದ್ದು? ಅವಳನ್ನು ಕಾಡಿನಲ್ಲಿ ಬಿಟ್ಟಾಗಲೂ ಹೇಳಿದ್ದು ರಾಮನ ಬಗ್ಗೆ ಜಾಗ್ರತೆ ನೋಡಿಕೋ ಅಂತ. ಇಂಥ ಅದ್ಭುತ ಸಮರ್ಪಣಾ ಭಾಗ ಇರುವಂತಹ ರಾಮಾಯಣ. ರಾಮನ ದೇವಸ್ಥಾನಗಳು ಕಡಿಮೆ, ಆಂಜನೇಯನ ದೇವಸ್ಥಾನ ಎಲ್ಲ ಕಡೆಯಲ್ಲಿ ಉಂಟು. ಸರ್ವಶಕ್ತಿವಂತ ಅವ, ಆದರೆ ಅವ ಸಾರ್ಥಕತೆ ಕಂಡಲ್ಲೂ ರಾಮದಾಸನಾಗುವಲ್ಲಿ. ಅರ್ಥ ಇಷ್ಟೇ, ನಾವೆಲ್ಲರೂ ರಾಮನಾಗಲಿಕ್ಕೆ ಕಷ್ಟ ಉಂಟು, ರಾಮನ ದಾಸನಾಗಲಿಕ್ಕೆ ಏನು ಕಷ್ಟ ಇಲ್ಲ. ರಾಮದಾಸ ಆಗಬಹುದಾ? ಆಗಬೇಕಾ? ಇದೆಲ್ಲ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹುಡುಕಬಹುದು. ಈಗ ತಾನೇ ಬೇರೆ ಬೇರೆ ಕಾರ್ಯಕಲಾಪಗಳನ್ನು ಇದರ ಜೊತೆಗೆ ಸೇರಿಸಿದರು. ಬ್ರಹ್ಮಕಲಶ ಆಗಲಿ, ಪೂಜೆ ಆಗಲಿ, ಆರಾಧನೆ ಆಗಲಿ, ಎಲ್ಲದರ ಅಂತಿಮ ಲಕ್ಷ್ಯ ಯಾವುದು ಅಂತ ಹೇಳಿದರೆ ಜಗತ್ತಿಗೊಳ್ಳೆದ. ಭಾರತದ ವೈಶಿಷ್ಟ್ಯವೇ ಇದು. ಭಾರತ ಅಂದರೆ ಹಿಂದುತ್ವದ ವೈಶಿಷ್ಟ್ಯವೇ ಅದು. ಹಿಂದೂ ಆಗಲಿಕ್ಕೆ ಬಹಳ ಸರಳ. ಏನು? ಎಲ್ಲವನ್ನು ಒಪ್ಪಿದರೆ ಆಯಿತು, ಎಲ್ಲವನ್ನು ಒಪ್ಪಿದರೆ ಹಿಂದೂ. ಈ ದೇಶಕ್ಕೆ ಯಾರು ಬರಲಿಲ್ಲ, ಯಹೂದಿಗಳು ಬಂದರು, ಅವರಿಗೆ ಜಾಗ ಕೊಟ್ಟರು, ಅವರ
ಇದನ್ನು ಸೈನಗಾಗ್ ಅದನ್ನು ಕಟ್ಟಿಕೊಟ್ಟರು. ಪರಿಣಾಮ 2000 ವರ್ಷಗಳ ನಂತರ ಅವರಿಗೆ ಇಸ್ರೇಲ್ ಸಿಕ್ಕಿದಾಗ ಅಲ್ಲಿ ಅವರು ಮಾಡಿದ ಭಾಷಣದಲ್ಲಿ ಒಂದು ವಾಕ್ಯ ಇದ್ದದ್ದು, ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಹೋಗಿದ್ದೇವೆ, ನಮ್ಮನ್ನು ತಿರಸ್ಕಾರ ಬುದ್ಧಿಯಿಂದ ನೋಡಿದ್ದಾರೆ, ಒಂದೇ ಒಂದು ರಾಷ್ಟ್ರ ಭಾರತ ನಮ್ಮನ್ನು ಗೌರವದಿಂದ ನೋಡಿದ್ದು. ಈ ದೇಶಕ್ಕೆ ಮುಸಲ್ಮಾನರು ಬಂದು ಅವರಿಗೆ ಜಾಗ ಕೊಟ್ಟರು, ಹೆಣ್ಣು ಕೊಟ್ಟರು, ಮಸೀದಿ ಕಟ್ಟಿಕೊಟ್ರು. ಯಾಕಂದರೆ ಈ ದೇಶದ ಸ್ವಭಾವವೇ ಅದು. ಈ ದೇಶದ ಸ್ವಭಾವ ಸಹಿಷ್ಣುತೆ ಅಲ್ಲ, ಟಾಲರೆನ್ಸ್ ಅಲ್ಲ, ಆಕ್ಸೆಪ್ಟೆನ್ಸ್. ಅಂಥ ದೇಶ ಇದು. ಈ ದೇಶಕ್ಕೆ ಪಾರ್ಸಿಗಳು ಬಂದು ಒಬ್ಬ ರಾಜರ ಹತ್ರ ಕೇಳಿದರು, ನಮಗೆ ಸ್ವಲ್ಪ ಜಾಗ ಬೇಕು. ಯಾಕೆ ಅಂತ ಕೇಳಿದರು. ನಾವು ಅಗ್ನಿ ಆರಾಧಕರು, ಅದಕ್ಕೋಸ್ಕರ ನಮಗೆ ಇರಲಿಕ್ಕೆ ಜಾಗ ಇಲ್ಲ ಅಂತ. ಅದಕ್ಕೆ ಅವ್ರಿಗೆ ಹೇಳಿದರು, ನೀವು ಇಲ್ಲಿ ಹೇಗೆ ಬದುಕಬೇಕು ಅಂತ ಆಲೋಚನೆ ಮಾಡಿದ್ದೀರಿ ಅಂತ. ಅದಕ್ಕೆ ಪಾರ್ಸಿಗಳ ನಾಯಕರು ಹೇಳಿದ್ರಂತೆ, 1 ಲೋಟ ಹಾಲು ತರಿಸಿ ಅಂತ. ರಾಜ ಹಾಲು ತರಿಸಿದ, ತನ್ನ ಜೋಬಿನಿಂದ ಒಂದು ಪೊಟ್ಟಣ ತೆಗೆದ, ಅದರಲ್ಲಿ ಸಕ್ಕರೆ ಇತ್ತು. ಆ ಸಕ್ಕರೆಯನ್ನು ಹಾಲಿಗೆ ಹಾಕಿದ. ಹಾಲಿಗೆ ಸಕ್ಕರೆ ಹಾಕಿದಾಗ ಹಾಲು ಹೊರಗೆ ಬರಲಿಲ್ಲ, ಚೆಲ್ಲಿಲ್ಲ. ಆ ಸಕ್ಕರೆ ಹಾಲಿನೊಟ್ಟಿಗೆ ಕರಗೀತು. ನಾವು ಹೀಗಿರಲಿಕ್ಕೆ ಬಯಸ್ತೇವೆ ಅಂತ ಹೇಳಿದರು. ಹಾಗೆ ಇದ್ದಂಥ ಪಾರ್ಸಿಗಳು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗಲಿ ಸಹಕಾರ ಕೊಟ್ಟಿದ್ದಾರೆ. ಹೇಗಿರಬೇಕು ಪಾರ್ಸಿಗಳಿಂದ ಕಲಿಬೇಕು, ಹೇಗಿರಬಾರದು ಅದನ್ನು ಯಾರಿಂದ ಕಲಿಬೇಕು ಅಂತ ನಾವೇ ಅರ್ಥ ಮಾಡಿಕೊಳ್ಬೇಕು. ನಾವು ಏನಾಗಬೇಕು ಇದು ನಾವು ನಿಶ್ಚಯ ಮಾಡಬೇಕಾದ್ದು. ಹೀಗೆ ರಾಮನ ಜೊತೆ ಬಂದಾಗ ನಮ್ಮಲ್ಲಿರುವ ಅನೇಕ ಅಂಶಗಳನ್ನು ಕಳ್ಕೊಳ್ಬೇಕಾಗ್ತದೆ. ಹಾಗೆ ಕಳ್ಕೊಂಡಾಗ ನಮಗೆ ರಾಮನ ಹತ್ತಿರ ಹೋಗಲಿಕ್ಕೆ ಹತ್ತಿರ ಆಗುತ್ತದೆ. ರಾಮನ ಕೆಲಸವೇ ಅದು. ರಾಮೋ ವಿಗ್ರಹವಾನ್ ಧರ್ಮದ ಒಂದು ಮೂರ್ತ ರೂಪ ಅದು. ಧರ್ಮ ಅಂದರೆ ಏನು ಅಂತ ಕೇಳಿದರೆ ಅದನ್ನು ರಿಲಿಜನ್ ಮಾಡಿ ಆ ಧರ್ಮದ ಗೌರವವನ್ನೆಲ್ಲ ತೆಗೆದುಹಾಕಿದ್ದೇವೆ ನಾವು. ಧರ್ಮ ಅಂದರೆ ರಿಲಿಜನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ರಿಲಿಜನ್ ಆದರೆ ಪುರುಷ ಧರ್ಮ, ಸ್ತ್ರೀ ಧರ್ಮ, ಪಶು ಧರ್ಮ, ಇದನ್ನೆಲ್ಲ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು? ಭಾರತದ ವೈಶಿಷ್ಟ್ಯವೇ ಧರ್ಮಾಧಿಷ್ಠಿತ ರಾಷ್ಟ್ರ ಇದು. ಇದನ್ನು ಇವತ್ತು ನಾವು ನೋಡ್ತೇವೆ. ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಧ್ಯೇಯವಾಕ್ಯ ಇದೆ, ಯಥೋ ಧರ್ಮಸ್ತಥೋ ಜಯಃ. ನಮ್ಮ ಕಾನ್ಸ್ಟಿಟ್ಯೂಷನ್ನ ಧ್ಯೇಯವಾಕ್ಯ ಧರ್ಮೋ ರಕ್ಷತಿ ರಕ್ಷಿತಃ. ಎಷ್ಟು ಸುಂದರವಾದಂಥದ್ದು. ಈ ಧರ್ಮದ ನಡೆಗೆ ನಮಗೆ ಆಧಾರ ಯಾವುದು ಅಂತ ಕೇಳಿದರೆ ಒಬ್ಬ ರಾಮ, ಇನ್ನೊಂದು ಕೃಷ್ಣನ ನಡೆ ಅಲ್ಲ, ಕೃಷ್ಣನ ನುಡಿ. ರಾಮ ಎಲ್ಲವನ್ನು ತಾನು ಮಾಡಿ ತೋರಿಸಿದ, ಕೃಷ್ಣ ಎಲ್ಲವನ್ನು ಮಾಡಿಸಿದ, ಇಷ್ಟೇ ವ್ಯತ್ಯಾಸ. ಹಾಗಾಗಿ ರಾಮನಂತೆ ನಡೆ, ಕೃಷ್ಣನಂತೆ ನುಡಿ. ಅಂದರೆ ನಮ್ಮ ಮನೆಯಲ್ಲಿ ಭಗವದ್ಗೀತೆಯೂ ಬೇಕು ಅಷ್ಟೇ. ಭಗವದ್ಗೀತೆ ಇದ್ದರೆ ಲಾಭ ಏನು? ಕಷ್ಟ ಬಂದಾಗ ಹಿಗ್ಗುವುದೂ ಇಲ್ಲ, ಕಷ್ಟ ಬಂದಾಗ ಕುಗ್ಗುವುದೂ ಇಲ್ಲ, ಸುಖ ಬಂದಾಗ ಹಿಗ್ಗುವುದೂ ಇಲ್ಲ. ದುಃಖೇಶು ಅನುದ್ವಿಗ್ನ, ಸುಖೇಶು ವಿಗತ ಸ್ಪೃಹ. ಇದು ಆಗಬೇಕಾದ್ದು. ಇದು ಕೃಷ್ಣನ ನುಡಿ. ನಮಗೆ ನಮ್ಮ ನಿತ್ಯ ಜೀವನಕ್ಕೆ ನಡೆ ಆಗಬೇಕು. ಈ ಎಲ್ಲ ಕಲ್ಪನೆಗಳನ್ನಿಟ್ಟುಕೊಂಡು ಸಮಾಜದಲ್ಲಿ ಒಂದು ಐಕಮತ್ಯ ಬರಬೇಕು. ಈಗ ತಾನೇ ಉಲ್ಲೇಖ ಮಾಡಿದರು ಸಾಮರಸ್ಯ. ಜಾತಿ ಬೇಕೋ ಬೇಡೋ ಎಂಬುದು ಚರ್ಚೆಯೇ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಕೆಲವು ಕೆಲಸಗಳನ್ನು ಕೆಲವರೇ ಮಾಡಬಹುದಷ್ಟೇ. ರಾಮನ ವಿಗ್ರಹವನ್ನು ಅಲ್ಲಿ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹವನ್ನು ಯಾರು ಕಡಿದಿದ್ದಾರೆ ಅವರು ಮಾತ್ರ ಕಡಿಬಹುದಲ್ಲದೆ ಉಳಿದವರು ಕಲ್ಪನೆ ಮಾಡಬಹುದು, ಆಗಲಿಕ್ಕಿಲ್ಲ. ಆ ಜೀನ್ಸ್ನಲ್ಲಿ ಬರಬೇಕಲ್ಲ. ಹಾಗಾಗಿ ಜಾತಿ ಬೇಕೋ ಬೇಡೋ ಎಂಬುದಕ್ಕಿಂತ ಜಾತಿಯಲ್ಲಿ ಏನು ಶ್ರೇಷ್ಠತೆ ಇದೆ ಅದನ್ನು ಗೌರವಿಸುವ. ಅಕಸ್ಮಾತ್ ದೋಷಗಳಿದ್ದರೆ ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಆದರೆ ಅಂತರಗಳಿಲ್ಲ. ನಮ್ಮ ಅಪೇಕ್ಷೆ ಈ ಇಡೀ ಹಿಂದೂ ಸಮಾಜ ಆಗಬೇಕಾದ್ದು ಆ ಎತ್ತರಕ್ಕೆ ಹೋಗಬೇಕು. ಹಿಂದೂ ಆಗಲಿಕ್ಕೆ ಸುಲಭ ಏನು ಅಂತ ಕೇಳಿದರೆ ಎಲ್ಲವನ್ನು ಒಪ್ಪುವುದು. ಈ ಒಂದು ಪುಸ್ತಕ, ಈ ಒಂದು ವ್ಯಕ್ತಿ ಅಂತ ಹೇಳಿದರೆ ಅದು ಓನ್ಲಿ ಆಯಿತು. ಓನ್ಲಿ ಅಂತ ಹೇಳಿದರೆ ಅಲ್ಲಿ ಮತ್ತೆ ಇದ್ದರೆ ಟಾಲರೆನ್ಸು, ಆಕ್ಸೆಪ್ಟೆನ್ಸ್ ಇಲ್ಲ ಓನ್ಲಿಯಲ್ಲಿ. ನಮ್ಮದು ಆಲ್ಸೋ ಸಂಸ್ಕೃತಿ. ಆಲ್ಸೋದಲ್ಲಿ ಎಲ್ಲವೂ ಒಳಗೊಂಡಂತೆ. ಅದಕ್ಕೋಸ್ಕರ ನಮ್ಮ ಮಂತ್ರಗಳೆಲ್ಲ ಬಹುವಚನದಲ್ಲಿ, ನಮ್ಮ ಎಲ್ಲ ಸುಭಾಷಿತಗಳು ಸಾರ್ವಕಾಲಿಕವಾದಂಥದ್ದು. ಸರ್ವೇ ಭವಂತು ಸುಖಿನಃ. ನಿನ್ನೆ ತಾನೇ ನನಗೆ ಯಾರೋ ದ್ರೋಹ ಮಾಡಿದ್ದಾನೆ, ಅದಕ್ಕೋಸ್ಕರ ಸರ್ವೇ ಭವಂತು ಸುಖಿನಃ ಮೈನಸಮ ಹೇಳುವುದಿಲ್ಲ ಯಾರು. ಲೋಕಾ ಸಮಸ್ತ ಸುಖಿನೋ ಭವಂತು ಎಲ್ಲ ಸುಂದರವಾದ ಶಬ್ದಗಳೇ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೂ ಒಂದು ಸಂಘಟನಾ ಮಂತ್ರವನ್ನು ತಗೊಂಡಿದೆ. ಅದು ಬಹುವಚನದಲ್ಲೇ ಇರುವುದು. ಸಂಗಚ್ಛಧ್ವಂ, ಒಟ್ಟಿಗೆ ಹೋಗುವ. ಸಂವದಧ್ವಂ, ಒಳ್ಳೆಯದನ್ನೇ ಮಾತನಾಡುವ. ಸಂವೋ ಮನಾಂಸಿ ಜಾನತಾಂ, ಒಳ್ಳೆಯದು ನಮ್ಮ ಮನಸ್ಸಿನಲ್ಲಿ ಅರಳಬೇಕು. ಹಾಗಾಗಿ ಆ ಎತ್ತರಕ್ಕೆ ಹೋಗಲಿಕ್ಕೆ ಒಂದು ಮಾಧ್ಯಮ ರಾಮತಾರಕ ಮಂತ್ರದ ಜೊತೆಗೆ ನಮ್ಮಲ್ಲಿರುವಂಥ ಈ ಸಣ್ಣ ಸಂಕುಚಿತ ಮಾನಸಿಕತೆಯನ್ನು ದೂರ ಮಾಡೋದು. ದೂರ ಮಾಡಲಿಕ್ಕೆ ಆಗುತ್ತದೆ. ಎಲ್ಲಿಂದ ಶುರು ಮಾಡಬೇಕು? ನನ್ನ ಮನೆಯಿಂದ ಶುರು ಮಾಡಬೇಕು, ಬೇರೆ ಎಲ್ಲಿಂದ ಅಲ್ಲ. ಮಾಡಬಹುದು ಅಂತ ಕೇಳಿದ್ದಕ್ಕೆ ಉತ್ತರ ಒಂದೇ, ಮಾಡಬಹುದು. ಆಗಲಿಕ್ಕಿಲ್ಲ. ಎವ್ರಿಬಡೀಸ್ ವರ್ಕ್ ಈಸ್ ನೋಬಡೀಸ್ ವರ್ಕ್. ನನ್ನ ಮನೆಯಲ್ಲಿ ನಾನು ಪ್ರಾರಂಭ ಮಾಡಬೇಕು. ಬಹಳ ಒಳ್ಳೆಯ ಅವಕಾಶ ಸಿಕ್ಕಿದೆ. ನಮ್ಮ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಭಜನೆ ನಡೀತಾ ಇತ್ತು, ಈಗ ಕಡಿಮೆ ಆಗಿದೆ. ರಾಮನ ಮೂಲಕ ನಮ್ಮ ಮನೆ ಮಂದಿ ಎಲ್ಲರೂ ಸಾಧ್ಯ ಆದರೆ ಒಟ್ಟಿಗೆ ಒಂದು 5 ನಿಮಿಷ ಈ ರಾಮತಾರಕ ಮಂತ್ರವನ್ನು ಹೇಳಲಿಕ್ಕೆ 5 ನಿಮಿಷವೂ ಬೇಡ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬುದನ್ನು ಹದ ವೇಗದಲ್ಲಿ ಹೇಳಿದರೆ ಒಂದು 4 ನಿಮಿಷದಲ್ಲಿ 108 ಆಗುತ್ತದೆ. 108 ಯಾಕೆ ಅಂತ ಕೆಲವೊಮ್ಮೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಒಂದು ನಿಮಗೆ ಸಲಹೆ, ಮನೆಗೆ ಹೋದ ಕೂಡಲೇ ನಿಮ್ಮ ಕಂಪ್ಯೂಟರ್ನಲ್ಲಿ ದ ಗ್ರೇಟ್ನೆಸ್ ಆಫ್ 108 ಟೈಪ್ ಮಾಡಿ 10 ಪುಟ ಉತ್ತರ ಸಿಗ್ತದೆ. ಆಮೇಲೆ ನಿಶ್ಚಯ ಮಾಡಿದರೆ ಆಯಿತು. 108 ಸರ್ತಿ ಜಪ ಮಾಡಬೇಕು. ನಮ್ಮ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಜಪ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆ ಪಕ್ಷ ವಾರದಲ್ಲಿ 1 ದಿವಸ ಆದರೂ ಅದರ ಪರಿಣಾಮ ಮನೆಯಲ್ಲಿ ವಾತಾವರಣ ಅರಳುತ್ತದೆ. ಎರಡನೆಯದು, ನಮ್ಮ ಮನೆಗೆ ಬರುವ ಎಲ್ಲರನ್ನು ನಾವೇನಾದರೂ ಐಕಮತ್ಯದಿಂದ ರಾಮ ಆಂಜನೇಯನನ್ನು ಅಪ್ಪಿದ ಹಾಗೆ, ರಾಮ ಶಬರಿಯ ಕೊಟ್ಟ ಹಣ್ಣನ್ನು ತಿಂದ ಹಾಗೆ, ರಾಮ ಗುಹನನ್ನು ಅಪ್ಪಿಕೊಂಡ ಹಾಗೆ ನಮ್ಮ ಮನೆಯಲ್ಲಿ ನಾನು ಮಾಡಬಹುದಾ? ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದಾ? ಹಾಗಾದರೆ ಸಾಮರಸ್ಯ ಬರ್ತದೆ. ಈ ರಾಮದೀಕ್ಷೆ ತೆಕ್ಕೊಂಡ ನಂತರ ನಮ್ಮಲ್ಲೇನಾದರೂ ನಾವು ಸ್ವಲ್ಪ ಮನೆಯಲ್ಲಿಯೂ ಬದಲಾವಣೆ ತರಬಹುದಾ? ಸ್ವದೇಶಿ ಮಾನಸಿಕತೆ, ರಾಷ್ಟ್ರ ಹೇಳಿದರು ಪರಂ ವೈಭವ ಸ್ಥಿತಿಗೆ ಹೋಗಬೇಕಾದ್ರೆ ಈ ರಾಷ್ಟ್ರದ ಉತ್ಪನ್ನಗಳನ್ನು ತೆಕ್ಕೊಳ್ಬೇಕೋ, ವಿದೇಶಿ ಉತ್ಪನ್ನಗಳನ್ನು ತೆಕ್ಕೊಳ್ಬೇಕೋ? ಮಾನಸಿಕತೆ ಯಾವುದಾಗಬೇಕು? ನಮ್ಮ ಹಳ್ಳಿಗೂ ಈಗ ಯಾವುದು ಮಕ್ಕಳ ಹುಟ್ಟುಹಬ್ಬ, ಮದುವೆ ಆದ ವಾರ್ಷಿಕ ಉತ್ಸವಗಳು ಇಂಥದ್ದೆಲ್ಲ ನಡೀಲಿಕ್ಕೆ ಶುರುವಾಗಿದೆ. ತಪ್ಪು ಅಂತ ಹೇಳೋದಿಲ್ಲ ನಾನು, ಆದರೆ ಆಚರಣೆ ಹೇಗಾಗ್ತಾ ಉಂಟು? ನಮ್ಮ ಮನೆಯಲ್ಲಿ ಮಗುವಿನ ಹುಟ್ಟುಹಬ್ಬಕ್ಕೆ ನಮ್ಮ ಈ ತಥಾಕಥಿತ ಗ್ರಾಮೀಣ ಪ್ರದೇಶದಲ್ಲಿ ಸಹ ಏನು ಬೇಕಾಗುತ್ತದೆ ಹುಟ್ಟುಹಬ್ಬ ಆಚರಣೆ ಮಾಡಬೇಕಾದ್ರೆ? ಎಲ್ಲಿಯೋ ಯಾರೋ ಯಾವಾಗಲೋ ಯಾವುದಕ್ಕೋಸ್ಕರ ಮಾಡಿದಂಥ ಕೇಕ್ ತಗೊಂಡು ಬರ್ತೇವೆ. ಆ ಕೇಕ್ನಲ್ಲಿ ಏನಿದೆ? ಮಗುವಿನ ಕೂತ್ಕೊಳಿಸಿ ಮಗುವಿನ ಹತ್ರ ಚರ್ಚೆ ಮಾಡಬೇಕು ಬೇಡ? ಮನೆ ಮಂದಿಯೆಲ್ಲ ಕೂತ್ಕೊಂಡು, ಮಗು ನಾಳೆ ನಿನ್ನ ಹುಟ್ಟಿದ ಹಬ್ಬ, ನಾಳೆ ಹುಟ್ಟಿದ ಹಬ್ಬ ಹೇಗೆ ಆಚರಿಸಬೇಕು? ನೀನು 5 ಗಂಟೆಗೆ ಹೇಳಬೇಕು. ಆ ಮಗು ಹೇಳುತ್ತದೆ, ನೀವು ಎಬ್ಬಿಸೋದು ಬೇಡ. ಎಬ್ಬಿಸಿದ ನಂತರ ಒಂದು ತೈಲಾಭ್ಯಂಜನ, ಹೊಸ ಬಟ್ಟೆ ಧರಿಸುವುದು, ಮಗುವನ್ನು ದೇವರ ಮುಂದೆ ಕೂತ್ಕೊಳ್ಳಿಸುವುದು, ದೇವರಿಗೊಂದು ಆರತಿ, ಅದೇ ಆರತಿ ನೀವು ಮಗುವಿಗೂ ತೋರಿಸುವುದು, ಹತ್ತಿರದ ದೇವಸ್ಥಾನಕ್ಕೆ ಹೋಗುವುದು, ಅಲ್ಲಿ ಒಂದು ಸೇವೆ ಮಾಡಿಸುವುದು. ಮಧ್ಯಾಹ್ನ ಪಾಯಸದ ಅಡಿಗೆ ಮಾಡುವಾಗ ಆ ಪಾಯಸದ ಅಡಿಗೆ ಮಾಡುವ ಅಮ್ಮನೋ ಅಜ್ಜಿಯೋ ಆ ಪಾಯಸಕ್ಕೆ ಬರೇ ಗೋಡಂಬಿ ದ್ರಾಕ್ಷಿ ಮಾತ್ರ ಹಾಕೋದಲ್ಲ, ತನ್ನ ಹೃದಯವನ್ನು ಹಾಕ್ತಾಳೆ. ಆ ದಿವಸದ ಪಾಯಸದ ರುಚಿ ಉಳಿದ ದಿವಸದ ಪಾಯಸಕ್ಕಿಂತ ರುಚಿ ಜಾಸ್ತಿ ಇರ್ತದೆ. ಯಾಕಂದರೆ ಅದು ಭಾವನಾತ್ಮಕವಾದಂಥದ್ದು. ಈ ಭಾವನೆಗಳನ್ನು ಅರಳಿಸಿದರೆ ಮಕ್ಕಳು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿಯಾರ? ನಾಳೆ ತಿನ್ನಲಿಕ್ಕೆ ಹೋಗಬೇಡಿ. ಆದರೆ ಅದರ ಹಿಂದೆ ಇರುವಂಥ ಮಾನಸಿಕತೆ ಗುಲಾಮಿ ಮಾನಸಿಕತೆ, ಇದರ ಹಿಂದೆ ಇರುವಂಥ ಮಾನಸಿಕತೆ ದೈವಿ ಮಾನಸಿಕತೆ. ನಾವು ಯಾವ ಎತ್ತರಕ್ಕೆ ಹೋಗಬೇಕು? ಅದಕ್ಕೋಸ್ಕರ ನಮ್ಮ ಸ್ವದೇಶಿ ಮಾನಸಿಕತೆ, ಅದರ ಜೊತೆಗೆ ನಮ್ಮ ಪರ್ಯಾವರಣದ ರಕ್ಷಣೆ. ನಾರಿಕೇಲ ಹೋಮ ಆಯಿತು. ಈ ಯಾಗದ ವೈಶಿಷ್ಟ್ಯ ಎಂಥದ್ದು? ಇಲ್ಲಿ ಬರುವಂಥ ಸಮಿತ್ತುಗಳು ಅರ್ಪಣೆ ಮಾಡಿದಾಗ ಬರುವಂಥ ಹೋಮ ಧೂಮ ಉಂಟಲ್ಲ, ಅದು ಇಡೀ ಪ್ರಕೃತಿಯನ್ನು ಪವಿತ್ರ ಮಾಡುತ್ತದೆ. ಹಾಗೆಯೇ ಪ್ರಕೃತಿಯ ಪಾವಿತ್ರ್ಯ, ಅದರ ಸಂರಕ್ಷಣೆ. ಒಬ್ಬರು ಒಂದು ಸಲಹೆ ಕೊಟ್ಟರು, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಕರಾಗ್ರೇ ವಸತೆ ಲಕ್ಷ್ಮಿ ಹೇಳಿ ಮನೆಯ ಹೊರಗೆ ಬನ್ನಿ, ಯಾವುದೇ ದೀಪ ಹಾಕಬೇಡಿ, ಕಣ್ಣು ಬಿಟ್ಟು ನೋಡಿ ಆ ಪೂರ್ವ ದಿಕ್ಕಿನಲ್ಲಿ ಕಾಣುವಂಥ ಬೆಳಕು ಎಂಥ ಅದ್ಭುತವಾದ್ದು. ಅಲ್ಲಿ ಕಾಣುವಂಥ ಮರ ಗಿಡಗಳು, ಆ ಮರ ಗಿಡಗಳ ಸಣ್ಣ ಸ್ಪಂದನ, ಆ ಸ್ಪಂದನದಲ್ಲಿ ಆ ಹೊತ್ತಿಗೆ ಬರುವಂಥ ಗಾಳಿಯಲ್ಲಿ ಬರುವಂಥ ಆಮ್ಲಜನಕ, ಅದನ್ನೆಲ್ಲ ಸ್ವೀಕಾರ ಮಾಡುವಾಗ ಪರಿಸರ ಸಂರಕ್ಷಣೆ ನನ್ನ ಜವಾಬ್ದಾರಿ ಅಂತ ಅರ್ಥ ಆಗ್ತದಲ್ಲ. ಪ್ರತಿನಿತ್ಯ ಬೆಳಗೊಂದು ಸರ್ತಿ ಆ ಪ್ರಕೃತಿ ಮಾತೆಗೂ ಒಂದು ನಮಸ್ಕಾರ ಮಾಡಿದರೆ ಆ ಪರಿಸರ ಸಂರಕ್ಷಣೆ ಕೆಲಸವೂ ನಮಗೆ ಬರ್ತದೆ. ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವಲ್ಲ. ಬೇಡದೇ ಇದ್ದ ವಸ್ತುವನ್ನು ಸಿಕ್ಕಿದಲ್ಲಿ ಹಾಕುತ್ತೇವೆ.
ಸಣ್ಣ ಸಣ್ಣ ವಿಷಯಗಳು. ನಮ್ಮ ನಾಗರಿಕ ಶಿಷ್ಟಾಚಾರವೂ ಹಾಳಾಗಿ ಹೋಗಿದೆ. ಸರಿ ಮಾಡಬೇಕಲ್ಲ. ಸಿಗ್ನಲ್ ಉಂಟು, ಒಬ್ಬ ಬೈಕಿನವ ಬರ್ತಾನೆ, 3 ಜನ ಕೂತಿರ್ತಾರೆ, ಹೆಲ್ಮೆಟ್ಟು ಇಲ್ಲ, ಎದುರು ರೆಡ್ ಸಿಗ್ನಲನ್ನು ಹಾರಿಸಿ ಮುಂದೆ ಹೋಗ್ತಾನೆ. ಪೊಲೀಸ್ನವ ಸಿಕ್ಕಿ ಕೇಳ್ತಾನೆ, ಏನಪ್ಪ ಇದು, ಬೈಕಿನಲ್ಲಿ ಎಷ್ಟು ಜನ ಬರಬೇಕು? ಇಬ್ಬರೇ. ಬರುವಾಗ ಹೇಗಿರಬೇಕು? ಹೆಲ್ಮೆಟ್ ಹಾಕಬೇಕು, ಮತ್ತು ರೆಡ್ ಸಿಗ್ನಲ್ ಇದ್ದರೆ ನಿಲ್ಲಬೇಕು. ಮತ್ತು ನೀವು ಯಾಕೆ ನಿಲ್ಲಿಲ್ಲ? ಯಾಕೆ? ಅಲ್ಲಿ ನೀನು ಇರಲಿಲ್ಲ. ಅಲ್ಲ, ನೀನು ಇದ್ದರೂ ಇಲ್ಲದೇ ಇದ್ದರೂ ನಾನು ಪಾಲನೆ ಮಾಡಬೇಕು. ಇದಕ್ಕೆ ಹೇಳೋದು ನಾಗರಿಕ ಶಿಷ್ಟಾಚಾರ ಅಂತ. ಹಾಗಾಗಿ ಇವತ್ತಿನ ನಮ್ಮ ರಾಮತಾರಕ ಜಪಯಜ್ಞದ ಈ ಸುಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಈ 5 ಅಂಶಗಳಲ್ಲಿ ಎಷ್ಟಾಗುತ್ತದೋ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಹೊರಟ್ರೆ ರಾಮತಾರಕ ಮಂತ್ರದ ಪರಿಣಾಮ ಇಡೀ ಗ್ರಾಮದಲ್ಲೇ ಆಗ್ತದೆ. ರಾಮ ಜ್ಯೋತಿ ಬಂದಾಗ ಬರುವ ಭಾವನೆಗಳು, ರಾಮತಾರಕ ಮಂತ್ರದ ಜಪದಿಂದ ಬರುವಂಥ ಭಾವನೆಗಳು, ಅದರ ಜೊತೆಗೆ ಆ ಶಕ್ತಿ ಸಮಾಜದಲ್ಲಿ ಪಸರಿಸಲಿಕ್ಕೆ ಹೋಗಬೇಕು ಅಂತಿದ್ದರೆ ಕುಟುಂಬದಲ್ಲಿ ನಮ್ಮ ಒಟ್ಟಿಗೆ ಕೂತ್ಕೊಂಡು ಜಪ, ಕುಟುಂಬದಲ್ಲಿ ಸಮಾಜದ ಬಂಧುಗಳ ಜೊತೆ ಆತ್ಮೀಯ ಸಾಮರಸ್ಯದ ಸಂಪರ್ಕ, ನನ್ನ ಜೀವನದಲ್ಲಿ ಸ್ವದೇಶಿ ಮಾನಸಿಕತೆ, ಹಾಗೆಯೇ ಅದರ ಜೊತೆಯಲ್ಲಿ ಪರಿಸರ ಸಂರಕ್ಷಣೆ ಮತ್ತು ನಾಗರಿಕ ಶಿಷ್ಟಾಚಾರ, ಈ ಸಂಕಲ್ಪದ ಜೊತೆಗೆ ಆ ಸಂಕಲ್ಪವನ್ನು ಜೋಡಿಸಿಕೊಂಡು ಹೋದರೆ ರಾಷ್ಟ್ರೋತ್ಥಾನಕ್ಕೆ ಹೆಚ್ಚು ಸಮಯ ಬೇಕು ಅಂತ ಇಲ್ಲ. ಅಮೃತ ಕಾಲದಲ್ಲಿ ಪ್ರವೇಶ ಮಾಡಿದ್ದೇವೆ. ಆ ಅಮೃತ ಕಾಲದಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಈ ಹಿಂದೂ ಸಮಾಜ ಆಲ್ಸೋ ಅಂತ ಹೇಳುವ ಹಿಂದೂ ಸಮಾಜದ ಜೊತೆ ಒಟ್ಟಾಗಿ ಸಮಾಜಕ್ಕೆ ಶಕ್ತಿ ಸಿಕ್ಕಿದರೆ ತನ್ಮೂಲಕ ರಾಷ್ಟ್ರಕ್ಕೆ ಶಕ್ತಿ ಸಿಗ್ತದೆ. ಜಗತ್ತಿನಲ್ಲಿ ಭಾರತ ಅತ್ಯಂತ ಶ್ರೇಷ್ಠ ಜಗದ್ಗುರು ರಾಷ್ಟ್ರ ಆಗಿತ್ತು, ಇವತ್ತು ಆಗ್ತಾ ಇದೆ, ನಾಳೆ ಆಗಲಿಕ್ಕಿದೆ. ಹಾಗೆ ಮಾಡುವಲ್ಲಿ ಯಥೋಚಿತವಾದಂತಹ ಸಹಕಾರ ನನ್ನ ಕಡೆಯಿಂದ ಆಗುವಂತೆ ಒಂದು ಸಂಕಲ್ಪ ಮಾಡುವುದರ ಜೊತೆಗೆ ದೀಕ್ಷೆ ತಗೊಂಡ್ರೆ ಆಗಬೇಕಾದ್ದೆಲ್ಲವೂ ಚೆನ್ನಾಗಿ ಆಗ್ತದೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ. ನಮಸ್ಕಾರ. ಈಗಾಗಲೇ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಉಪಸ್ಥಿರುವಂಥ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ, ಬಂದಿರತಕ್ಕಂಥ ಭಕ್ತ ಮಹಾಶಯರನ್ನು ಕೂಡ, ಮಾತಾ ಭಗಿನಿಯರನ್ನು ಕೂಡ ವಂದಿಸ್ತಾ, ಇದೀಗ ಇಲ್ಲಿ ದೇವರ ಪ್ರಾರ್ಥನೆ ನಡೆಯಲಿಕ್ಕಿದೆ. ಜಪದೀಕ್ಷೆಯ ಪೂರ್ಣಾಹುತಿ ಮತ್ತು ಪೂಜೆ ನಡೆಯುತ್ತಿದೆ. ಆ ಪೂಜಾ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಎದ್ದು ನಿಲ್ಲಬೇಕು ಮತ್ತು ಪದಾಧಿಕಾರಿಗಳು ಪ್ರಮುಖರೆಲ್ಲ ಬಂದು ಅಲ್ಲಿ ಇರಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಒಂದು ವಾಕ್ಯ ಇದೆ, ಸತ್ಯ ಅಂತ ಅನ್ನಿಸ್ತದೆ ಎಷ್ಟೋ ಸಲ. ಏಕಶಬ್ದ ಸುಷ್ಟು ಜ್ಞಾತಃ ಸಮ್ಯಕ್ ಪ್ರಯುಕ್ತಃ ಸ್ವರ್ಗೇ ಲೋಕೇಪಿ ಕಾಮದುಗ್ಭವತಿ. ಒಬ್ಬ ಮನುಷ್ಯನ ಜೀವಿತಕ್ಕೆ ಎಷ್ಟು ಸಾಕು ಕೇಳಿದರೆ ಏಕಶಬ್ದ, ಒಂದು ಶಬ್ದ ಸಾಕಂತೆ. ಆ ಒಂದು ಶಬ್ದ ಸುಷ್ಟು ಜ್ಞಾತಃ, ಸರಿಯಾಗಿ ನಾವು ತಿಳ್ಕೊಂಡು, ಸಮ್ಯಕ್ ಪ್ರಯುಕ್ತಃ, ಸರಿಯಾಗಿ ಅದನ್ನು ನಾವು ಹೇಳಿದೆವು ಅಂತಾದರೆ ಈ ಜೀವಿತಕ್ಕಲ್ಲ ಅಂತ, ಜೀವಿತಾನಂತರದ ಉತ್ತಮ ಲೋಕ ಪ್ರಾಪ್ತಿಗೆ ಸ್ವರ್ಗೇ ಲೋಕೇಪಿ, ಸ್ವರ್ಗದಲ್ಲಿದ್ದವನಿಗೂ ಕೂಡ ಕಾಮದುಗ್ಭವತಿ. ಅದರ ಫಲ ಎಷ್ಟು ಕೇಳಿದರೆ ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ ಕಾಮಧೇನು ಆಗ್ತದೆ ಅದು ಅಂತ. ಆ ಶಬ್ದ ಎಷ್ಟೋ ಸಲ ನಮಗೆ ಅನ್ನಿಸ್ತದೆ ಅದು ರಾಮ ಶಬ್ದ ಅದು ಅಂತ. ಇವತ್ತಲ್ಲ, ಒಂದು ಸರಿಯಾಗಿ ಯಾವಾಗ ಅಂತ ಗೊತ್ತಿಲ್ಲ, 5-6 ಸಾವಿರ ವರ್ಷಗಳ ಹಿಂದೆ ಇರ್ಬೋದು. ಮಹಾಭಾರತದ ಯುದ್ಧದ ಕಾಲದಲ್ಲಿ ಯುದ್ಧ ಎಲ್ಲ ಮುಗ್ದಿದೆ, ಆರಾಮದಲ್ಲಿ ಪಾಂಡವರೆಲ್ಲ ಹೋಗಿ ಇಡೀ ಭಾರತ ವರ್ಷವನ್ನು ಆಡಳಿತ ಮಾಡ್ತಾ ಇದ್ದಂತಹ ದಿನಗಳು. ಒಂದು ದಿನ ಸಭೆಗೆ ಬಂದಂತಹ ಶ್ರೀಕೃಷ್ಣ ಧರ್ಮರಾಯನನ್ನು ಕೂತು ಹೇಳ್ತಾನೆ, ಏನಪ್ಪ ನೀನು ಹೆಡ್ಡ,
ಇಡೀ ಜಗತ್ತಿನ ಜ್ಞಾನ ಭಾಸ್ಕರ, ಜ್ಞಾನ ಜ್ಯೋತಿ, ಅದೇ ಶಬ್ದವನ್ನು ಹೇಳ್ತಾನೆ ಅಲ್ಲಿ. ಜ್ಞಾನ ಭಾಸ್ಕರ ಜಗತ್ತಿನದು ಅಸ್ತಂಗತ ಆಗ್ತಾ ಇದೆ, ಹೆಡ್ಡರ್ ಆಗ್ತಾ, ಹಾಗೆ ಆರಾಮದಲ್ಲಿ ಇದ್ದೀರಲ್ಲ ಅಂತ. ಧರ್ಮರಾಯನಿಗೆ ಅರ್ಥ ಆಗದಿದ್ದಾಗ ಅವ ಹೇಳ್ತಾನೆ, ಯಾವ ರಣರಂಗದಲ್ಲಿ ಯುದ್ಧ ನಡೀತೋ ಅಲ್ಲಿ ಇದೇ ಅರ್ಜುನ ಬಾಣ ಬಿಟ್ಟು ಶರಚಯ್ಯಲ್ಲಿ ಮಲಗಿಸಿದ್ದಾನಲ್ಲ ಭೀಷ್ಮಾಚಾರ್ಯರನ್ನು, ಕಾಯ್ತಾ ಇದ್ದಾರೆ ಅಂತ. ಪುಣ್ಯ ಕಾಲದಲ್ಲಿ ನಾನು ಜೀವ ಬಿಡಬೇಕು ಇಚ್ಛಾಮರಣಿಯವರು ಅನ್ನುವುದಕ್ಕೋಸ್ಕರ ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇದ್ದಾರೆ. ಈಗಿನ ಹಾಗೆ ಹೇಳೋದಾದರೆ ಒಂದು ನವಂಬರ್ ಡಿಸೆಂಬರ್ ತಿಂಗಳಿರ್ಬೋದು, ಏನೋ ಜನವರಿ 14ಕ್ಕೆ ಆ ಸುತ್ತಮುತ್ತ ಆರಂಭ ಆಗ್ತದಲ್ಲ, ಆ ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇದ್ದಾರೆ. ಇನ್ನೊಂದು ತಿಂಗಳ ಅವಕಾಶ ಇರುವುದಪ್ಪ. ಜಗತ್ತಿನ ಜ್ಞಾನ ಅಂತ ಇರೋದು ಅವರ ಕೈಯಲ್ಲಿ ಮಾತ್ರ ಇವತ್ತಿನ ಮಟ್ಟಿಗೆ. ಇಷ್ಟು ದೊಡ್ಡ ಭಾರತ ದೇಶವನ್ನು ಆಳಬೇಕು ಅಂತಾದರೆ ರಾಜ್ಯಶಾಸ್ತ್ರ ಏನು ಅಂತ ತಿಳಿದವನು ಯಾರಿದ್ದಾನೆ? ಅವರಿಗೆ ಮಾತ್ರ ಗೊತ್ತಿರುವಂಥದ್ದು ಅಂತ. ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು, ಸಂಪತ್ತನ್ನು ಯಾವುದಕ್ಕೆ ಎಷ್ಟೆಷ್ಟು ವಿನಿಯೋಗ ಮಾಡಬೇಕು, ಅರ್ಥಶಾಸ್ತ್ರದ ಸರಿಯಾದ ಪರಿಜ್ಞಾನ ಇರುವಂಥದ್ದು ಅವರಿಗೆ ಮಾತ್ರ. ನೀತಿಶಾಸ್ತ್ರ, ನ್ಯಾಯಶಾಸ್ತ್ರ ಏನು ಅಂತ ಅವ್ರ ಹತ್ರವೇ ಕೇಳಿ ತಿಳ್ಕೊಳ್ಬೇಕು. ಆದ ಕಾರಣ ಅವ್ರ ಹತ್ರ ಬನ್ನಿ, ಅದನ್ನು ನಿಮಗೆ ಅವರ ಬಾಯಿಂದಲೇ ಕೇಳಿಸ್ತೇನೆ ಅಂತ ಶ್ರೀಕೃಷ್ಣ ಪಾಂಡವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕುರುಕ್ಷೇತ್ರದಲ್ಲಿ ಹೋಗಿ ಅವರು ಶರಚೆಯಲ್ಲಿ ಮಲಗಿದ್ದಲ್ಲಿ ಅವರ ಮುಂದೆ ಮಂಡಿಯೂರಿ ಕೇಳಿ ಅವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು, ನಮಗೆ ಜ್ಞಾನ ದೀಕ್ಷೆ ಕೊಡಿ ಅಂತ, ದೇಶ ನಡೆಸುವುದು ಹೇಗೆ ಅಂತ ನಮಗೆ ಹೇಳಿಕೊಡಿ ಅಂತ. ಆಗ ಭೀಷ್ಮಾಚಾರ್ಯರು ಮಾಡಿದಂತಹ ಉಪದೇಶ, ಒಂದು 3-4 ಉಪದೇಶಗಳು ನಮಗೆ ಸಿಗುವಂಥದ್ದಿದೆಯಲ್ಲ, ಅದು ಜಗತ್ತಲ್ಲಿ ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದನ್ನು ಗೀತೆ ಅಂತ ಶಬ್ದ ಇಟ್ಟದನ್ನೆಲ್ಲ ಕರಿತೇವೆ. ಒಂದನೇದು ಭಗವದ್ಗೀತೆ, ನಮಗೆ ಗೊತ್ತಿದೆ. ಅದೇ ರಣರಂಗದಲ್ಲಿ ಶಸ್ತ್ರನ್ಯಾಸವನ್ನು ಮಾಡಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೊರಟಂತಹ ಅರ್ಜುನನಿಗೆ ಸಾರಥಿಯಾಗಿದ್ದಂತಹ ಕೃಷ್ಣ ಉಪದೇಶ ಮಾಡ್ತಾನೆ. ಇವತ್ತಿನ ಹಾಗೆ ವರ್ಷಕ್ಕೆ 365 ಅಂದಾಜು ಅಂತ ಲೆಕ್ಕವಂತ ಮಾಡ್ತಾ ಹೋದರೆ ಕೃಷ್ಣನಿಗೆ ಆಗ ವಯಸ್ಸು ಒಂದು 60-65 ಸುತ್ತಮುತ್ತ ಇರ್ಬೋದು. ನಮ್ಮ ಲೆಕ್ಕದಲ್ಲಿ ಮುದುಕ, ಅವತ್ತಿನ ಲೆಕ್ಕದಲ್ಲಿ ಹುಡುಗ. ಯಾಕಂದರೆ ರಣರಂಗದಲ್ಲಿ ಮುಂದೆ ಇದ್ದವರು ಭೀಷ್ಮ ಕೃಪಾಚಾರ್ಯರೆಲ್ಲ ಎದುರಿದ್ದರಲ್ಲ, ಅವರಿಗೆ 800 ವರ್ಷ 1000 ವರ್ಷ ಎಲ್ಲ ವಯಸ್ಸಾಗಿತ್ತು ಅಂತ. ಅವರ ಎದುರಲ್ಲಿ ಈ 60 ವರ್ಷದ ಹುಡುಗ ಉಪದೇಶ ಮಾಡಿದ್ದು ಭಗವದ್ಗೀತೆ ಅಂತ ಕರಿತೇವೆ ಅದನ್ನು. 700 ಶ್ಲೋಕಗಳು ಇವತ್ತು. ಒಂದು ಪ್ರಸಿದ್ಧವಾದ ಭಗವದ್ಗೀತೆ ಅದು. ಇನ್ನೊಂದಿದೆ ಅದಕ್ಕಿಂತ 2 ಹೆಜ್ಜೆ ಮೇಲೆ ಇರುವಂಥದ್ದು, ನಮಗೆ ಪ್ರಸಿದ್ಧ ಇದುವೆ. ಕೃಷ್ಣನ ಜೀವಿತದ ಕೊನೆಗೆ ಈ ಯಾದವರೆಲ್ಲ ತಾವು ಹುಡುಕೊಂಡು ಸರ್ವನಾಶ ಆಗಿ ಹೋಗ್ತಾರಲ್ಲ, ನನ್ನ ಅವತಾರ ಸಮಾಪ್ತಿ ಮಾಡ್ತೇನೆ ಅಂತ ಹೇಳಿದಾಗ ಕಣ್ಣೀರು ಹಾಕ್ತಾರೆ, ನೀನಿಲ್ಲದೆ ಕೃಷ್ಣ ನಾವು ಬದುಕುವುದು ಹೇಗೆ ಅಂತ. ಆಗ ಹೇಗೆ ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರ ಉದ್ಧವನ ಮುಖಾಂತರವಾಗಿ ಕೃಷ್ಣ ಮಾಡಿದಂಥ ಉಪದೇಶ ಇದೆ, ಅದು ಕೂಡ ಭಗವದ್ಗೀತೆಯೇ. ಅದನ್ನು ಉದ್ಧವ ಗೀತೆ ಅಂತ ಕರಿತೇವೆ, ಪ್ರಕೃತಿಯ ಪಾಠ ಅಂತ. ಈ ಮೊದಲ ಭಗವದ್ಗೀತೆ ಮಹಾಭಾರತದಲ್ಲಿ ನಮಗೆ ಸಿಕ್ಕಿದರೆ, ಆ ನಂತರದ ಉದ್ಧವ ಗೀತೆ ಇದೆಯಲ್ಲ, ಆ ಉದ್ಧವ ಗೀತೆ ಸಿಗುವಂಥದ್ದು ಭಾಗವತದಲ್ಲಿ. ಮಹಾಭಾರತದಲ್ಲಿ ಬರುವ ಇನ್ನೊಂದು ಗೀತೆ ಯಾವುದು ಕೇಳಿದರೆ ಅದು ಈ ಭೀಷ್ಮಾಚಾರ್ಯರು ಮಾಡಿದಂತಹ ಕುರುಕ್ಷೇತ್ರದಿಂದ ಮಾಡಿದಂತಹ ಉಪದೇಶ ಇದೆಯಲ್ಲ ಅದು. ಇದನ್ನು ಕಳೆದರೆ ಇನ್ನೊಂದು ಪ್ರಸಿದ್ಧವಾದ ಗೀತೆ ಇದೆ, ಅದು ರಾಮಾಯಣದಲ್ಲಿ ಉಲ್ಲೇಖ ಇದೆ. ಪಾದುಕೆಯನ್ನು ಭರತನಿಗೆ ಕೊಟ್ಟು ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ತಾನಲ್ಲ ರಾಮ, ಅಲ್ಲಿ ಹೇಗೆ ರಾಜ್ಯವನ್ನು ನಡೆಸಬೇಕು, ದೇಶ ಆಳುವುದು ಹೇಗೆ ಅಂತ ಭರತನಿಗೆ ಪಾಠ ಮಾಡ್ತಾನಲ್ಲವ. ನಿಜವಾಗಿ ಇವತ್ತು ನಮ್ಮ ದೇಶದ ಎಲ್ಲ ರಾಜಕೀಯ ನಾಯಕರಿಗೆ ಅದನ್ನು ಪಾಠ ಮಾಡಬೇಕು. ಒಂದು 25 ಶ್ಲೋಕ ಅನಿವಾರ್ಯ ಅದು ಅಂತ. ಯಾರಿಗೆ ಶಿಕ್ಷೆ ಕೊಡಬೇಕಾದ್ರೆ ಎಷ್ಟು ಶಿಕ್ಷೆ ಕೊಡಬೇಕು? ಯಾರೋ ಒಬ್ಬ ಲಂಚ ತಿಂದ ಒಬ್ಬ ಅಧಿಕಾರಿಗೆ ಕೋಟಿಗಟ್ಟಲೆ ಹಣವನ್ನು ನುಂಗಿದ, ಏನು ಮಾಡಬೇಕು ಅವನನ್ನು? ಅಷ್ಟು ಇರುವಂಥದ್ದು ರಾಮ ಮಾಡಿದ ಉಪದೇಶದಲ್ಲಿ, ಅದು ಭರತನಿಗೆ ಮಾಡಿದ ಉಪದೇಶ. ಇದು 4 ಪ್ರಸಿದ್ಧ ಗೀತೆಗಳಿದು. ಅದರಲ್ಲಿ ಇಲ್ಲಿ ಪಾಂಡವರು ಹೋದಾಗ ಕೃಷ್ಣನ ನೇತೃತ್ವದಲ್ಲಿ ಅವರು ಉಪದೇಶ ಮಾಡ್ತಾರಲ್ಲ, ರಾಜ್ಯಶಾಸ್ತ್ರ ಏನು, ನೀತಿಶಾಸ್ತ್ರ ಏನು, ಅರ್ಥಶಾಸ್ತ್ರ. ಜಗತ್ತಿನ ಮೊದಲ ಅರ್ಥಶಾಸ್ತ್ರಜ್ಞ ಅಂತ ಹೇಳಿದರೆ ಅದು ಸಾಕ್ಷಾತ್ ಶ್ರೀಕೃಷ್ಣ. ಅದರ ನಂತರ ನಮಗೆ ಉಲ್ಲೇಖದಲ್ಲಿ ಸಿಗುವಂಥದ್ದು ಯಾವುದನ್ನು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೆಲ್ಲ ಕರಿತೇವಲ್ಲ, ಇದೆಲ್ಲ ಭೀಷ್ಮಾಚಾರ್ಯರು ಮಾಡಿದ ಉಪದೇಶವನ್ನು ಆಧಾರವಾಗಿ ಇಟ್ಟುಕೊಂಡೇ ನಂತರ ಬಂದಿರುವಂಥದ್ದು ಅಂತ. ಕೌಟಿಲ್ಯನಿಗಿಂತ ಮೊದಲು ನಿಜವಾಗಿ ಜಗತ್ತಿಗೆ ಅರ್ಥಶಾಸ್ತ್ರವನ್ನು ನೇರವಾಗಿ ಶಬ್ದ ರೂಪದಲ್ಲಿ, ವಾಕ್ಯ ರೂಪದಲ್ಲಿ ಕೊಟ್ಟಂಥವರು ಭೀಷ್ಮಾಚಾರ್ಯರು. ವ್ಯಾಸ ಮಹರ್ಷಿಗಳದನ್ನು ಉಲ್ಲೇಖ ಮಾಡ್ತಾರೆ ಶ್ಲೋಕ ರೂಪದಲ್ಲಿ. ಎಲ್ಲ ಈ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಇದೆಲ್ಲವನ್ನು ಹೇಳಿದ ನಂತರ ಒಂದು ಮಾತನ್ನು ನಾವು ಹೇಳ್ತಾನೆ, ಸಾಮಾನ್ಯ ಜನರಿಗೆ ಜೀವನದಲ್ಲಿ ಸಾವಿರ ಸಮಸ್ಯೆಗಳಿದೆ ಅಂತ.
ಶಾರೀರಿಕವಾಗಿ ಹೇಳಲಿಕ್ಕೆ ವಾಕ್ಯ ಎಲ್ಲ ಹೇಳ್ತಾರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ ಅಂತ, ಹಿಂದಿನ ಜನ್ಮದಲ್ಲಿ ನೀನು ಮಾಡಿದ ಪಾಪ ಕೂಡ ನಿನಗೆ ಈ ಜನ್ಮದಲ್ಲಿ ಅನುಭವಿಸಲಿಕ್ಕೆ ಬರ್ತದೆ, ಜಾಗ್ರತೆ ಮಾಡಿಕೊ. ಅದಕ್ಕೆ ಬೇಕಾಗಿ ತತ್ ಶಾಂತಿ, ಔಷಧ, ದಾನ, ಜಪ, ಹೋಮ, ಸುರಾರ್ಚನೆ ಇದರಲ್ಲೆಲ್ಲ ನೀನು ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾರೆ. ನಮಗೆ ಅದೆಲ್ಲ ಹಿಂದಿನದ್ದು ಮುಂದಿನದ್ದು ಪಾಪ ಪುಣ್ಯ ಎಲ್ಲವನ್ನ ಲೆಕ್ಕ ಹಾಕಿ ನಮಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಸುಲಭ ಸಾಧ್ಯದಲ್ಲಿ ಕೆಲವನ್ನೆಲ್ಲ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ಹೇಗಿದೆ ಕೇಳಿದರೆ, ರುದ್ರಂಚ ಪೌರುಷಂ ಸೂಕ್ತಂ ನಿತ್ಯಂ ಆವರ್ತಯೇದ್ ಬುದ್ಧಾಹ. ರುದ್ರ ಪುರುಷ ಸೂಕ್ತ ಒಂದಷ್ಟನ್ನೆಲ್ಲ ಹೇಳ್ತಾರೆ, ನಿತ್ಯ ಇದನ್ನು ನೀನೇ ಹೇಳಬೇಕು ಅಂತ. ಇದನ್ನೆಲ್ಲ ಸಾಮಾನ್ಯ ಜನರಿಗೆ ಮಾಡಲಿಕ್ಕೆ ಆಗುವಂಥದ್ದು. ಅದು ಈಗಿನ ಕಾಲದಲ್ಲಿ ಕಲಿಯುಗದಲ್ಲಿ ಸಾಧ್ಯ ಇಲ್ಲ ಅದು ಸಾಮಾನ್ಯರಿಗೆ ಅನುಷ್ಠಾನ ಮಾಡಲಿಕ್ಕೆ ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಅದು ಪಾರ್ವತಿ ಪರಮೇಶ್ವರರ ಸಂವಾದ ರೂಪದಲ್ಲಿ ಬಂದದ್ದನ್ನು ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಭೀಷ್ಮಾಚಾರ್ಯರು ಹೇಳ್ತಾರೆ ಧರ್ಮರಾಯನ ಹತ್ರ, ಶರೀರಕ್ಕೆ ಅಥವಾ ಒಳಗಡೆಯಿಂದ ಏನೋ ತೊಂದರೆ ಆದಾಗ ಆದಿ ವ್ಯಾಧಿಕರಾಹ ಅಂತ ಇರೋದಲ್ಲ. ವ್ಯಾಧಿ ಅಂದರೆ ಶಾರೀರಿಕವಾಗಿ, ಆದಿ ಅಂದರೆ ಮಾನಸಿಕವಾಗಿಯೇ ಶಾರೀರಿಕವಾಗಿಯೇ ನಿಮಗೇನೋ ತೊಂದರೆ ಬಂದಾಗ ಸಾಮಾನ್ಯ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಏನು ಕೇಳಿದರೆ ನಮಗೊಂದು ಕೆಲವೆಲ್ಲ ಗೊತ್ತಿದೆ. ಒಂದು ಅಲೋಪತಿ ಅಂತ ಕರಿತೇವೆ, ಇಂಗ್ಲೀಷ್ ಮದ್ದು ಅಂತ. ಅದನ್ನು ಹೋಗಿ ತಗೊಳ್ತೇವೆ, ಡಾಕ್ಟ್ರು ಕೊಟ್ಟದನ್ನು ತಿಂದು ಆರೋಗ್ಯ ಸರಿಯಾಗ್ತದೆ ಅಂತ ನಮ್ಮ ಕಲ್ಪನೆ. ಇದು ಕೆಲವರಿಗೆ ಆಗಬೇಕು. ಅದನ್ನು ಬಿಟ್ಟರೆ ನಾವು ಅದೆಲ್ಲ ಇಂಗ್ಲೀಷೆಲ್ಲ ನಮಗೆ ಬೇಡ, ನಮ್ಮದು ಆಯುರ್ವೇದ ಪದ್ಧತಿ ಅಂತ ಹೇಳಿ ಆಯುರ್ವೇದ, ಈ ಜಡಿಬೂಟಿಗಳದ್ದು, ಮರದ ಎಲೆ, ಸೊಪ್ಪು, ಬೇರು ಇದನ್ನು ಉಪಯೋಗ ಮಾಡಿದ ಮದ್ದುಗಳನ್ನು ಆಯುರ್ವೇದ ಪದ್ಧತಿಯಲ್ಲಿ ವೈದ್ಯಕೀಯ ವ್ಯವಸ್ಥೆ ಅದು ಒಂದು. ಅದು ಸರಿ, ಇದು ಸರಿಯ ಪ್ರಶ್ನೆ ಅಲ್ಲ. ಎಲ್ಲವೂ ಆರೋಗ್ಯವನ್ನು ಸರಿ ಮಾಡ್ತದೆ. ಅದರ ಮುಖಾಂತರವಾಗಿ ಆರೋಗ್ಯವನ್ನು ಸರಿ ಮಾಡುವಂಥ ವ್ಯವಸ್ಥೆ ಇದೆ. ಇದನ್ನು ಬಿಟ್ಟರೆ ಚಿಕ್ಕ ಚಿಕ್ಕ ಸಕ್ಕರೆ ಹಾಗೆ ಮಾತ್ರೆಗಳನ್ನೆಲ್ಲ ಕೊಡ್ತಾರೆ, ಹೋಮಿಯೋಪತಿ ಅಂತ ಕರಿತೇವೆ ಅದನ್ನು. ಅದನ್ನು ತಗೊಂಡು ಆ ವೈದ್ಯಕೀಯ ಪದ್ಧತಿಯೂ ಆಗ್ಬೋದು, ಅದರ ಮುಖಾಂತರವಾಗಿ ಆರೋಗ್ಯ ಸರಿ ಮಾಡಿಕೊಳ್ತೇವೆ. ಇದನ್ನು ಬಿಟ್ಟರೆ ಇನ್ನೊಂದಿದೆ, ಯಾವುದನ್ನು ನೀವು ತಗೊಳ್ಲಿಕ್ಕಿಲ್ಲ. ನೀವೊಂದು ಕಡೆಯಲ್ಲಿ ಕೂತ್ರಾಯಿತು, ನೀವು ಬೆಂಗಳೂರಲ್ಲಿ ಇದ್ದರೂ ಸರಿ, ನಾನು ಇಲ್ಲಿ ಕೂತ್ಕೊಂಡು ಹೇಳೋದು, ನಿಮ್ಮ ಮನೆಯಲ್ಲಿ ನೇರವಾಗಿ ಕೂತ್ಕೊಳ್ಳಿ, ನಾನು ಇಲ್ಲಿಂದ ನಿಮಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ರೇಖಿ ಏನೆಲ್ಲ ಶಬ್ದಗಳೆಲ್ಲ ಸುಮಾರಿದೆ ಅಂಥದ್ದು ವಿದ್ಯೆಗಳು. ಮನುಷ್ಯನ ಹತ್ತಿರ ಬರಲಿಕ್ಕೆ ಇಲ್ಲ, ನಿಮಗೆ ನಾನು ಎಲ್ಲಿಂದ ಎದ್ದುಕೊಂಡು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗ್ತದೆ. ಇಂಥ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ ಅಂತ. ಇದು ಯಾವುದನ್ನು ಬಿಟ್ಟರೆ ನೀವು ಬೇಡ, ಏನು ಬೇಡ, ನಾನು ಇಲ್ಲಿ ಕೂತ್ಕೊಂಡು ಯಾವುದೋ ಒಂದು ಪ್ರಯೋಗ ಮಾಡುವಂಥದ್ದು. ಈ ಅಸ್ತ್ರ ಶಸ್ತ್ರಗಳು ನಮಗೆ ಅದರ ಕಲ್ಪನೆ ನಿಜವಾಗಿಲ್ಲ ಅಂತ. ಯಾರು ಎಲ್ಲಿದ್ದವನನ್ನು ಕೂಡ ಇಲ್ಲಿಂದ ಸರಿ ಮಾಡಲಿಕ್ಕಾಗ್ತದೆ. ಆ ಮನಸ್ಸಿಗೆ ಅಂಥ ಶಕ್ತಿ ಉಂಟು ಅಂತ. ಆ ರೀತಿ ಟ್ರೈನ್ ಆಗಿರಬೇಕು ಇವ ಮಾಡಬೇಕು ಅಂತಾದರೆ. ಇಂಥದ್ದೆಲ್ಲ ವ್ಯವಸ್ಥೆಗಳೆಲ್ಲ ಇದೆ ಬೇರೆ ಬೇರೆ ರೂಪದಲ್ಲಿ. ಈ ಎಲ್ಲ ವೈದ್ಯಕೀಯ ಪದ್ಧತಿಯನ್ನು ಮೀರಿ ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ಹೇಳ್ತಾರೆ, ನಾನೊಂದು ಹೇಳ್ತೇನಪ್ಪ, ನಮ್ಮ ಶಾಸ್ತ್ರದ ಆಧಾರದಲ್ಲಿ ಹಿಂದೂ ಧರ್ಮ ನಿಂತಿರುವಂಥದ್ದು ವೇದಗಳ ಆಧಾರದಲ್ಲಿ. ಆ ವೇದದಲ್ಲಿ 4 ವೇದಗಳಲ್ಲಿ ಬಂದಂತಹ ಲಕ್ಷಾಂತರ ಮಂತ್ರಗಳಿವೆ. ಅವುಗಳ ಪೈಕಿ ಒಂದು 36,000 ಮಂತ್ರಗಳನ್ನು ಅವರು ಹೆಕ್ಕಿ ಕೊಡ್ತಾರೆ ವೇದದಿಂದ, ಯಾವುದೆಲ್ಲ ಅದು ಅಂತ. 36,000 ಇದೆ. ಅಷ್ಟು ಅದು ಬೃಹತಿ ಛಂದಸ್ಸಲ್ಲಿದೆ. ಆ ಮಂತ್ರದ ಅಕ್ಷರ ಎಷ್ಟು ಅನ್ನುವ ಮೇಲೆ ಛಂದಸ್ಸು ಏನು ಅಂತ ತೀರ್ಮಾನ ಆಗೋದು. ಈಗ 24 ಅಕ್ಷರ ಇದ್ದರೆ ಗಾಯತ್ರಿ ಛಂದಸ್ಸು, ಅದಕ್ಕೆ ಮತ್ತೆ 4 ಅಕ್ಷರವನ್ನು ಸೇರಿಸಿದರೆ 28 ಮಾಡಿದರೆ ಉಷ್ಣಿಕ್ ಛಂದಸ್ಸು. ಈ ರೀತಿಯಾಗೆಲ್ಲ ಇದೆ. 36 ಅಕ್ಷರಗಳಿರುವಂತಹ ಮಂತ್ರಕ್ಕೆ ಬೃಹತಿ ಛಂದಸ್ಸು ಅಂತ ಹೆಸರು. ಬೃಹತಿ ಛಂದಸ್ಸಿನ 1,000 ಮಂತ್ರಗಳನ್ನು ಹೆಕ್ಕಿ ಕೊಡ್ತಾರೆ, ಬೃಹತಿ ಸಹಸ್ರ ಅಂತ ಕರೀತೇವೆ. ಇದನ್ನು ಯಾರು ನಿರಂತರ ಹೇಳ್ತಾರ ಅವನಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಯಾವುದೇ ತೊಂದರೆ ಬರೋದಿಲ್ಲ. ಏನದನ್ನು ಹೇಗೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲಿ ಇರುವಂತಹ 72,000 ನಾಡಿಗಳಿಗೆ ಎಡದ ಬದಿಯಲ್ಲಿ 36,000, ಬಲಬದಿಯಲ್ಲಿ 36,000, 72,000 ನಾಡಿಗಳಿಗೆ ಬರುವಂತಹ ತೊಂದರೆಗಳನ್ನು ಸರಿ ಮಾಡಲಿಕ್ಕೆ ಆ ಮಂತ್ರವನ್ನು ಬಾಯಲ್ಲಿ ಹೇಳಿದರೆ ಸಾಕು. ಅದರಲ್ಲಿ ಬರುವ ಉದಾತ್ತ ಅನುದಾತ್ತ ಸ್ವರಿತಾದಿ ಸ್ವರಗಳೇನಿದೆ ಅದು ನಮ್ಮ ನಾಡಿಗೆ ಪ್ರೇರಣೆಯನ್ನು ಕೊಟ್ಟು ಬ್ಲಾಕ್ ಆದಿದ್ದರೆ ಅದನ್ನು ಓಪನ್ ಮಾಡಿ ಕೊಡ್ತದೆ ಅಂತ. ಇಂಥ ವ್ಯವಸ್ಥೆ ಆದರೂ ಕೂಡ 36,000 ನಮ್ಮಂಥ ಸಾಮಾನ್ಯರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟೊತ್ತು ಬೇಕು ಹೇಳಲಿಕ್ಕೆ? ಅದಕ್ಕೆ ಒಂದು ಸುಲಭ ಸೂತ್ರವನ್ನು ಹೇಳಿ ಅದರಿಂದಲೇ ಅಕ್ಷರಗಳನ್ನು ಹೆಕ್ಕಿಕೊಟ್ಟು 36,000 ಅಕ್ಷರಗಳನ್ನು ಹೆಕ್ಕಿಕೊಟ್ಟು ಅದರಿಂದ 1,000 ಹೆಸರನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅಂತ ಕರಿತೇವೆ ನಾವು. ಆ ವಿಷ್ಣು ಸಹಸ್ರನಾಮವನ್ನು ನಿತ್ಯ ಹೇಳಿದರೆ ನಿಮಗೆ ಆ ಬೃಹತಿ ಸಹಸ್ರ ಪಾರಾಯಣ ಮಾಡಿದ ಫಲ ಇದೆ ಅಂತ. ನಮಗೆ ಅದನ್ನು ಹೇಳ್ತಾ ಹೋದರೆ ಸಾಕು. ರೋಗಾರ್ಥೋ ಮುಚ್ಚತೆ ರೋಗಾತ್, ನಿಮಗೆ ರೋಗ ಬರೋದಿದ್ದರೆ ದೂರ ಆಗ್ತದೆ. ಬದ್ಧೋ ಮುಚ್ಚೇತ ಬಂಧನಾತ್, ಎಲ್ಲ ಫಲವೂ ಅದಕ್ಕೆ ಹೇಳಿದ್ದಿದೆ ಅಲ್ಲ. ಅದು ಹೇಳಬೇಕಾದ್ರೆ ಒಂದು 15 ನಿಮಿಷ 10 ನಿಮಿಷ ಬೇಕು ನಮಗೆ. ಮತ್ತು ಮನೋವೇಗದಲ್ಲಿ ಹೇಳಿದರೆ ಒಂದು 7-8 ನಿಮಿಷದಲ್ಲಿ ಮುಗಿಸ್ತೇವೆ ಅಂತ ಬಿಟ್ಟರೆ ಒಂದು 10 ನಿಮಿಷ 1/4 ಗಂಟೆ ಅದಕ್ಕೋಸ್ಕರ ಕೊಡಬೇಕಾಗ್ತದೆ ಅಲ್ಲ. ನನಗೆ ಈ 1000 ಹೆಸರು ಹೇಳಲಿಕ್ಕೂ ಕಷ್ಟ ಆಗ್ತದೆ ಅಂತ ಇದ್ದವನಿಗೆ ಏನು ದಾರಿ? ಅದರ ಕೊನೆಗೆ ಒಂದು ವಾಕ್ಯ ಬರ್ತದಲ್ಲ, ಯಾವುದು ಬೇಡ ಇದ್ದು ಅಂತ.
ನಾನು ಹೇಳಿದ ಆ ಏಕ ಶಬ್ದ, ಒಂದು ಶಬ್ದ ಸಾಕೋದು. ಏನು ಅಂತ ಕೇಳಿದರೆ ಅವನೇ ಪಾರ್ವತಿಗೆ ಪರಮೇಶ್ವರ ಹೇಳಿ ಕೊಟ್ಟಿರುವಂಥದ್ದು. 1000 ಹೆಸರು ನಿಮಗೆ ಹೇಳಲಿಕ್ಕಾಗೈತ್ರಿ, ಬಿಡು ನೀನು ಸಹಸ್ರನಾಮ, ಒಂದನ್ನು ಹೇಳು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ. 1000 ಹೆಸರಿಗೆ ಇದು ಒಂದು ಸರಿ ರಾಮ ಅಂತ. ರಾಮ ಅನ್ನುವ ಶಬ್ದ ಹೇಳಪ್ಪ ನಿರಂತರವಾಗಿ. ಮೊದಲಿನವರು ಇದೇ ಮಕ್ಕಳಿಗೆ ಹೆಸರಿಡ್ತಾ ಅದು ರಾಮ ಅಂತಲ್ಲ. ಯಾಕೆ ಕೇಳಿದರೆ, ಒಬ್ಬ ಮನುಷ್ಯ ಒಂದು 5 ನಿಮಿಷ, ಒಬ್ಬ ಮನುಷ್ಯ ತನ್ನ ಜೀವಿತದ ಕೊನೆಯ ಕ್ಷಣಕ್ಕೆ ಯಾವುದು ಅವನ ಬಾಯಿಯಿಂದ ಬರ್ತದೋ ಅವ ಅದೇ ಆಗ್ತಾನಂತೆ ಸತ್ತ ನಂತರ. ದೇವರು ಅದನ್ನೇ ಅನುಗ್ರಹ ಮಾಡ್ತಾನಂತೆ. ಹಾಗಾದರೆ ಉತ್ತಮ ಲೋಕ ಪ್ರಾಪ್ತಿಯಾಗಬೇಕು ಅಂತಿದ್ದರೆ ಈಗ ಎಂತಕ್ಕೆ ದೇವಸ್ಥಾನಕ್ಕೆ ಹೋಗೋದು, ದೇವರ ಹೆಸರು ಹೇಳೋದು, ಪಾರಾಯಣ ಮಾಡೋದು, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಯಾವುದು ಬೇಡ ಅಲ್ಲ. ಸಾಯ್ಲಿಕ್ಕಾಗೋ ಒಂದು ಹೇಳಿ ಸತ್ರ ಆಯ್ತಲ್ಲ, ಅದಾಗೋದಿಲ್ಲ. ಅಂತ ಹಾಗೆ 10ನೇ ಕ್ಲಾಸ್ನ ಪರೀಕ್ಷೆ ಬರೀಬೇಕಾದ್ರೆ 1-2 ಗಂಟೆಯ 3 ಗಂಟೆಯ ಪರೀಕ್ಷೆ ಅಂತೇಳಿ ಸೀದಾ ಹೋಗಿ ಪರೀಕ್ಷೆ ಬರೀತೇನೆ ಹೇಳಿದರೆ ಆಗೋದಿಲ್ಲ. ಎಕ್ಸಾಮಿಗೆ ಆಗುವ ನಾನು ಬರೀತೇನೆ. ಆ 3 ಗಂಟೆಯ ಪರೀಕ್ಷೆ ಕೊಡಬೇಕಾದ್ರೆ 10 ವರ್ಷದ ಪೂರ್ವಾಭ್ಯಾಸ ಬೇಕು ಅಂತ. ಆ 10 ವರ್ಷ ನಿರಂತರ ಅಧ್ಯಯನ ಮಾಡಿದವನಿಗೆ ಮಾತ್ರ ಆ 3 ಗಂಟೆ ಬರೀಲಿಕ್ಕೆ ಆಗೋದು ಅವನಿಗೆ ಅಂತ. ಹಾಗೆ ಇಡೀ ಜೀವಿತದಲ್ಲಿ ಅಭ್ಯಾಸ ಮಾಡಿದರೆ ಮಾತ್ರ ಸಾಯುವ ಕಾಲಕ್ಕೆ ಬಾಯಿಯಲ್ಲಿ ದೇವರ ಹೆಸರು ಬರ್ತದೆ. ಅದಕ್ಕೋಸ್ಕರ ಮಕ್ಕಳಿಗೆ ಹೆಸರಿಡುವಾಗ ರಾಮ ಅಂತ ಇಡ್ತಾಯಿದ್ರು. ಹೆಚ್ಚಿನ ಹೆಸರು ಅದೇ ಇದ್ದದ್ದು. ಈಗೆಲ್ಲ ಕಳ್ಕೊಂಡಿದ್ದೇವೆ. ರಾಮನ, ರಾಮಕೃಷ್ಣನ, ಯಾವುದು ಅವನಿಗೆ ಇಷ್ಟ ಬಂದದ್ದು ಇಟ್ಟಿದ್ದೇವೆ ಅಂತ ಇಟ್ಟುಕೊಳ್ಳಿ. ಪ್ರಾಣೋತ್ಕರ್ಮಣದ ಸ್ಥಿತಿಗೆ ಇವನಿಗೆ ದೇವರ ನೆನಪಾಗುವುದಿಲ್ಲ ಅಂತ, ಇವನಿಗೆ ತಡೆಯುವುದಿಲ್ಲ. ಇವನಿಗೆ ಒಂದು ನೀರು ಬೇಕು ಕುಡಿಲಿಕ್ಕೆ ಅಂತ ಹೇಳಿ ಮಗನನ್ನು ಕರಿತಾನೆ, ರಾಮ ರಾಮ ಕೃಷ್ಣ ಕೃಷ್ಣ ಅಂತ 10 ಸಲ ಕರೆದ ಅಂತ ಇಟ್ಟುಕೊಳ್ಳಿ. ಕೊನೆಗೆ ಮಗ ಬರ್ತಾನೆ ಇಲ್ಲೋ ಗೊತ್ತಿಲ್ಲ, ಇವನ ಪ್ರಾಣ ಹೋಯ್ತು ಇವನದ್ದು. ಕೊನೆಗೆ ಅವನ ಬಾಯಿಂದ ಬಂದದ್ದು ರಾಮನ ಹೆಸರ, ಪರಮಪದ ಪ್ರಾಪ್ತಿ ಆಗ್ತದೆ ಅವನಿಗೆ ಅಂತ. ಈ ಎಲ್ಲ ಉದ್ದೇಶ ಇಟ್ಟು ಹೆಸರಿಡುವ ಹಿಂದೆ ಎಲ್ಲ ಅಂಥದ್ದು ಮಾಡ್ತಾಯಿದ್ರು. ಇವತ್ತು ಕಳ್ಕೊಂಡಿದ್ದೇವೆ. ಏನೇ ಇರಲಿ, ಇವತ್ತು ರಾಮನಾಮದ ದೀಕ್ಷೆ ಅನಿವಾರ್ಯ ನಮಗೆ ಇದು ಅಂತ. ಎಷ್ಟು 1000 ರೂಪದಲ್ಲಿ ದೇವರು ಈ ಜಗತ್ತಲ್ಲಿ ಹುಟ್ಟಿ ಬರಲಿಲ್ಲ ಅಂತ. 10 ಪ್ರಧಾನ ರೂಪಗಳನ್ನು ಹೇಳ್ತೇವಲ್ಲ, ದಶಾವತಾರ ಮಹಾವಿಷ್ಣುವಿನದ್ದು, ಮತ್ಸ್ಯಕೂರ್ಮ ವರಾಹಾದಿ, 100-120ಕ್ಕಿಂತ ಹೆಚ್ಚು ಉಪ ಅವತಾರಗಳಿವೆ. 1000 ಅಂಶಾವತಾರಗಳಿವೆ ಭಗವಂತನದ್ದು. ಮಹಾವಿಷ್ಣುವಿನದ್ದೇ ಒಬ್ಬನದ್ದೇ ಹೇಳೋದು ನಾನು. ಅಷ್ಟು 1000 ಇದ್ದರೆ ಎಲ್ಲ ದೇವತೆಗಳನ್ನು ಹೇಳಿದರೆ ಎಷ್ಟು ಕೋಟಿ ರೂಪದಲ್ಲಿ ದೇವರು ಆವಿರ್ಭವಿಸಿ ಬಂದಿದ್ದಾನೆ. ಒಂದನ್ನು ಕೂಡ ನಾವು ನೆಚ್ಚಿಕೊಳ್ಳಿಲ್ಲ. ಇಲ್ಲಿ ಒಂದೊಂದು ಸಂದರ್ಭದಲ್ಲಿ ಪೂಜೆ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಇಡೀ ದೇಶ 1000 ವರ್ಷದಲ್ಲಿ ಕಂಡಂತಹ ಕನಸು ಒಂದೇ, ನಮ್ಮ ದೇಶ ರಾಮರಾಜ್ಯ ಆಗಬೇಕು. ಕೃಷ್ಣ ರಾಜ್ಯನ ಮತ್ಸ್ಯ ರಾಜ್ಯ ಯಾವುದಿಲ್ಲ, ರಾಮರಾಜ್ಯ ಆಗಬೇಕು. ಯಾಕದು ಅಂತ, ಯಾಕದು ಕೇಳಿದರೆ, ತಾನಿಟ್ಟಂತಹ ಪ್ರತಿಯೊಂದು ಹೆಜ್ಜೆ, ತಾನಾಡಿದ ಪ್ರತಿಯೊಂದು ಮಾತು, ತಾನು ಮಾಡಿದ ಪ್ರತಿಯೊಂದು ಯೋಚನೆ ನಮ್ಮ ಇಡೀ ಜೀವಿತಕ್ಕೆ ಪ್ರೇರಣೆಯಾಗಿ ಉಳಿದದಿದ್ದರೆ, ಸರ್ವಾದರ್ಶ ಅಂತ ಗುರುತಿಸುತ್ತಿದ್ದರೆ ರಾಮ ಮಾತ್ರ, ಬೇರೆ ಯಾರೂ ಇಲ್ಲ ರಾಮನ ಎದುರು. ಅಂತಹ ರಾಮ ನಮಗೆ ಆದರ್ಶ ಆಗಬೇಕು, ನಮಗೆ ಪ್ರೇರಣೆ ಆಗಬೇಕು, ರಾಮತ್ವ ನಮ್ಮಲ್ಲಿ ಪ್ರವೇಶ ಆಗಬೇಕು. ರಾಮರಾಜ್ಯ ಅಂತ ಹೇಳಿದರೆ ಅದು ಎಂಥದ್ದು ಕನಸು, ರಾಮರಾಜ್ಯದ ಕನಸು ಸಾಕಾರ ಆಗಬೇಕು ಎಲ್ಲ ಹೇಳ್ತೇವೆ ಶಬ್ದಗಳೆಲ್ಲ. ರಾಮ ಎಲ್ಲರೂ ಲೆಕ್ಕ ಹಾಕಿದೇನು ಕೇಳಿದರೆ ಅಲ್ಲಿ ಆ ವಾಕ್ಯಗಳು ಬರ್ತದೆ. ರಾಮ ಯಾವಾಗ ಈ ದುಷ್ಟರ ಸಂಹಾರ, ದಶಕಂಠನ ಸಂಹಾರ ಎಲ್ಲ ಆದ ನಂತರ ಮತ್ತೆ ಅಯೋಧ್ಯೆಯ ಪೀಠದಲ್ಲಿ ಸ್ವರ್ಣಾಭಿಷೇಕ ಆಗಿ ಅವತ್ತಿನಿಂದ ರಾಮರಾಜ್ಯ ಆರಂಭ ಆಯಿತು ಅಂತ. 10 ವರ್ಷ ಸಹಸ್ರಾಣಿ 10 ವರ್ಷ ಶತಾನಿಚ, 1000 × 10 ಪ್ಲಸ್ 10 × 100 ಇಷ್ಟು ವರ್ಷಗಳ ಕಾಲ, ಅಂದರೆ 11,000 ವರ್ಷ ಆಯ್ತು ಅಲ್ಲಿಗೆ. 11,000 ವರ್ಷಗಳ ಕಾಲ ರಾಮ ಭಾರತ ದೇಶವನ್ನು ಆಳಿದ ಅಂತ, ಅದನ್ನು ರಾಮರಾಜ್ಯ ಅಂತ ಕರೆಯೋದು ನಾವು. ನಮಗೆ ಯಾರಾದರೂ ಜೀವನದಲ್ಲಿ ಕೇಳಿದರೆ ರಾಮ ಜೀವನ, ರಾಮನಂತ ಅಣ್ಣ ಬೇಕು, ರಾಮನಂತ ತಮ್ಮ ಬೇಕು, ರಾಮನಂತ, ಕೊನೆಗೆ ಶತ್ರು ಕೂಡ ರಾಮನಾಗಿರಬೇಕು. ಅದು ನ್ಯಾಯ. ಎಲ್ಲ ಕ್ಷೇತ್ರದಲ್ಲಿ ನ್ಯಾಯ ಒದಗಿಸಿಕೊಟ್ಟ ಆದರ್ಶ ವ್ಯಕ್ತಿತ್ವ ಅವನದ್ದು. ಎಲ್ಲವೂ ರಾಮ ಬೇಕು. ಗಂಡ ಮಾತ್ರ ಆಗುವಾಗ ಹೆಣ್ಣು ಮಕ್ಕಳ ಹತ್ರ ಕೇಳಿದರೆ ರಾಮನಂತ ಗಂಡ ಬೇಡ. ಯಾಕೆ ಕೇಳಿದರೆ, ಯಾವ ದಿನ ಸೀತೆ ಅವನನ್ನು ವರಿಸಿದ್ಲೋ ಕಷ್ಟಗಳ ಸರಮಾಲೆ ಅನುಭವಿಸಿದವಳು. ಒಂದು ದಿನ ನೆಮ್ಮದಿಯಲ್ಲಿದ್ದ ಉದಾಹರಣೆ ನಮಗೆ ಯಾರಿಗೂ ಸಿಗುವುದಿಲ್ಲ. ಅಲ್ಲಿ ಬಂದರೂ ಅಯೋಧ್ಯೆಯಲ್ಲಿ ಪೀಠ ಏರಿದ್ರು, ಯಾರದ್ದೋ ಮಾತು ಕೇಳಿ ಹೆಂಡತಿಯನ್ನು ಬಿಟ್ಟು ಕಾಡಿನಲ್ಲಿ ಹೋಗಿ ನರಕ ಬಂದು ಕಷ್ಟ ಬಂದು ಯಾತನೆ, ಗಂಡನ ಜೊತೆ ಸಂತೋಷದಲ್ಲಿ ಜೀವನ ಮಾಡಲಿಕ್ಕೆ ಇಲ್ಲಲ್ಲ. ಯಾರ ಹತ್ರ ಕೇಳಿದರು ರಾಮನಂತ ಗಂಡ ಬೇಡ ಅಂತ ಖಂಡಿತ ಹೇಳಿಯಾರು. ಕಷ್ಟವೇ ಬಂದದ್ದವಳು. ಆ 10-15 ವರ್ಷದ ಜೀವಿತವನ್ನು, ರಾಮನ ಜೀವಿತವನ್ನು ನೋಡಿ ರಾಮನಂತ ಗಂಡ ಬೇಡ ಅಂತ ಯೋಚನೆ ಮಾಡ್ತಾರಲ್ಲ, ಕಷ್ಟವೇ ಜೀವನದಲ್ಲಿ ಬಂತು ಅಂತ. ನಿಜವಾದ ಆತನ ರಾಮರಾಜ್ಯದ ಎಷ್ಟು ವರ್ಷ ಅದು? 11,000 ವರ್ಷ ಹೆಂಡತಿಯ ಒಟ್ಟಿಗೆ ಅಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡಿದ್ದಾನೆ ಅಂತ ಅಯೋಧ್ಯಾಧಿಪತಿಯಾಗಿದ್ದುಕೊಂಡು. ಈ 11,000 ವರ್ಷದ ಎದುರಿಗೆ ಈ 12 ವರ್ಷ, ಕೇವಲ 12 ವರ್ಷವ 14-15 ವರ್ಷ ಇಟ್ಟುಕೊಳ್ಳಿ, 15 ವರ್ಷದ ಜೀವಿತದ ಕಷ್ಟ 11,000 ವರ್ಷದ ಎದುರು ಏನು ಅಂತ? ಏನೂ ಅಲ್ಲ.
ನಾವು ಅದನ್ನು ತಿಳ್ಕೊಂಡದ್ದು ಕಡಿಮೆ ಆಗಿದೆ ಅಂತ ಅಷ್ಟೇ. ಅಷ್ಟು 1000 ವರ್ಷಗಳ ಕಾಲ ಆಡಳಿತ ಮಾಡಿದ್ದ. ರಾಮ ಪಟ್ಟಾಭಿಷೇಕ ಆದ ನಂತರ ರಾಮರಾಜ್ಯ ಆರಂಭ ಆದ್ದಲ್ಲ. ಯಾವ ದಿನ ರಾಮ ಕಾಡಿಗೆ ಹೊರಟನ, ಭರತನತ್ತಿಗೆ ಉಪದೇಶ ಮಾಡಿ ಪಾದುಕೆ ಕೊಟ್ಟು ಕಳಿಸಿದಲ್ಲ, ಅವತ್ತು ಬಂದು ಅವ ಪಾದುಕೆ ಇಟ್ಟು ಆಡಳಿತ ಶುರು ಮಾಡಿದಲ್ಲ, ಅವತ್ತಿನಿಂದ ರಾಮರಾಜ್ಯ ಆರಂಭ ಆಯಿತು ದೇಶದಲ್ಲಿ. ಅನ್ಯಾಯ ಮಾಡ್ತಿರಲಿಲ್ಲ, ಡೋಂಗಿ ಮಾಡ್ತಾ ಇರಲಿಲ್ಲ, ಮನೆಗಳಿಗೆ ಬಾಗಿಲಿರಲಿಲ್ಲ, ಎಲ್ಲ ಕೇಳಿದ್ದೇವೆ. ಚಿನ್ನ, ಮುತ್ತು, ರತ್ನ, ವಜ್ರವೈಡೂರ್ಯ ಮಾರ್ಗದ ಬದಿಯಲ್ಲಿ ರಾಶಿ ಹಾಕಿ ಸೇಲ್ ಮಾಡಿ ಹೋಗ್ತಾ ಇದ್ದಂಥವ್ರು ರಾತ್ರಿ ಮನೆಗೆ ಹೋಗಬೇಕು ಅಂತಾದರೆ ಅಲ್ಲಿಗೆ ಮುಚ್ಚಿಟ್ಟು ಹೋಗ್ತಾ ಇದ್ರು. ಬೀಗ ಇಲ್ಲ, ಸೇಫ್ ಲಾಕರ್ ಇಲ್ಲ, ಒಬ್ಬನೂ ಕದೀತಿರ್ಲಿಲ್ಲ ಅಂತ. ಲಕ್ಷಾಂತರ ಮೌಲ್ಯ, ಕೋಟ್ಯಂತರ ಮೌಲ್ಯ ಇರುವಂಥದ್ದಲ್ಲ, ಯಾರೂ ಕದೀತಿರ್ಲಿಲ್ಲ. ಯಾಕೆ ಕೇಳಿದರೆ ಅಲ್ಲಿ ಆಡಳಿತ ಹಾಗಿತ್ತು ಅಂತ. ಯಾರಿಗೆ ಏನು ಶಿಕ್ಷೆ ಕೊಡಬೇಕು ಎಲ್ಲವೂ ರಾಮನ ಹತ್ರ ತಯಾರಿತ್ತು ಅಂತ. ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಉದಾಹರಣೆಗಳು ಭಾರಿ ಕಡಿಮೆ ಸಿಗುವಂಥದ್ದು. ಆದರೆ ಆ ಶಿಕ್ಷೆಯ ಹೆದರಿಕೆ ಇದೆಯಲ್ಲ, ಹೀಗೆ ಆಗಿಬಿಡ್ತದೆ ಅಂತ, ಅದರಿಂದಾಗಿ ಎಲ್ಲರೂ ಮರ್ಯಾದೆಯಿಂದ ಜೀವನ ಮಾಡ್ತಾಯಿದ್ರು ಅಂತ. ಯಾಕೆ ಕೋಟಿ ಕೋಟಿ ಹಗರಣ ಮಾಡ್ತಾರೆ? ಸಮಾಜ ನೋಡಿದರೆ ಗೊತ್ತಾಗ್ತಲ್ಲ ನಮಗೆ. ಸಾಮಾನ್ಯ 100 ರೂಪಾಯಿ ಕದ್ದವ, ಸೈಕಲ್ ಕದ್ದವ ಎಲ್ಲ ಜೈಲಲ್ಲಿದ್ದಾರೆ ಇವತ್ತು. ನಿಜವಾದ ಇಡೀ ಸಮಾಜವನ್ನು ಲೂಟಿ ಮಾಡಿದವರಿದ್ದಾರಲ್ಲ, ಐಷಾರಾಮ ಜೀವನ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ 10 ಜನ ಬಿಡಿ ಹಿಡ್ಕೊಂಡು ಬಾಡಿ ಗಾರ್ಡ್ಸ್ ಇದ್ದಾರೆ. ಅವತ್ತಿಗೆ ಸಮಾಜ ಇದು ಇವತ್ತು. ಕಳ್ಳರೆಲ್ಲ ಹೊರಗಿದ್ದಾರೆ, ಪಾಪ ಚಿಕ್ಕ ಪುಟ್ಟ ಕಳ್ಳತನ ಮಾಡಿದವರು ಒಳಗಿದ್ದಾರೆ. ದೇಶ ಹೀಗಾಗಿ ಹೋಯ್ತಾ? ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ, ರಾಜಕೀಯ ಸರಿ ಇಲ್ಲ, ಯಾವುದೂ ಸರಿ ಇಲ್ಲ ಮಾರ್ರೆ ಜಗತ್ತಲ್ಲಿ. ಏನಾಗಬೇಕು ಇದಕ್ಕೆ ಅಂತ? ಪರಿಹಾರ ಏನು? ರಾಮ ಮತ್ತೆ ಹುಟ್ಟಿ ಬರ್ತಾನ? ಗ್ಲಾನಿರ್ಭವತಿ ಭಾರತ. ಹೌದಾ? ಕೃಷ್ಣ ಬರ್ತಾನ? ಇಲ್ಲ 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 ಇಲ್ಲ. ಸಂಘೇ ಶಕ್ತಿ ಕಲಯುಗ ಎಲ್ಲ ವಾಕ್ಯ ಹೇಳಿದ. ಕಲವು ದೈವದರ್ಶನೋ ದುರ್ಲಭ. ದೇವರು ಇಂತಹ ಶರೀರ ಇಟ್ಟುಕೊಂಡು ಕಲಿಯುಗದಲ್ಲಿ ಬರುವುದಿಲ್ಲ. ಒಂದೇ ದಾರಿ ಮಾಡಬೇಕಾದ ಏನಿಗೆ ಸಂಘಟನೆಯಲ್ಲಿ ಶಕ್ತಿ ಇರೋದು. ಬಲವತ್ತರವಾದ ಸಂಘಟನೆಯ ನಿರ್ಮಾಣ ಆಗಬೇಕು ಅಂತ ನಮ್ಮ ಸಂಘಟನೆಗಳು, ನಮ್ಮ ಸಂಘಟನೆಗಳ ಹಿರಿಯವರು ಹೇಳಿದ ಮಾತು ಇದೆ. ಒಳ್ಳೆ ಸಿದ್ಧಾಂತ, ಒಳ್ಳೆ ಆದರ್ಶವನ್ನು ಇಟ್ಟುಕೊಂಡು ಹುಟ್ಟಿಕೊಂಡಂಥ ಸಂಘಟನೆ ಇದೆಯಲ್ಲ, ಅದರ ಮುಖಾಂತರ ಸಮಾಜವನ್ನು ಸರಿ ಮಾಡಲಿಕ್ಕಾಗ್ತದೆ. ಸರಿ ಮಾಡೋದು ಹೇಗೆ ಅಂತ ಕೇಳಿದರೆ, ಕಜಂಪಾಡಿಯವರು ಹೇಳಿದ್ರಲ್ಲ, ಮಾತಾಡಿದ್ರಲ್ಲ, ಯಾವುದರ ಬಗ್ಗೆ ಅವರು ಕೆಲಸ ಮಾಡಿದ್ರು ನಮಗೆಲ್ಲ ಗೊತ್ತಿದೆಯಲ್ಲ. ಏನೋ ದೊಡ್ಡ ಕೆಲಸ ಸಾಧನೆ ಮಾಡಿ ಬಂದವರಲ್ಲ ಅಂತ. ಅವರು ಹೊರಟದ್ದು ಚಿಕ್ಕ ಒಂದು ಮೂಲದಿಂದ. ಅದು ಯಾವುದು ಕೇಳಿದರೆ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ಮೊದಲು ಜಗತ್ತನ್ನು ಸರಿ ಮಾಡೋದಲ್ಲ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ಮನೆಯ ನಿಮ್ಮ ಮನವ ತೊಳೆದುಕೊಳ್ಳಿ. ನಾವು ಸರಿಯಾಗಬೇಕಾದ್ದು ಮೊದಲಿಗೆ. ನಾನು ಸರಿಯಾಗಬೇಕಾದ್ರೆ ಏನಾಗಬೇಕು? ವ್ಯಕ್ತಿತ್ವ ನಿರ್ಮಾಣದ ಮುಖಾಂತರ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕಾಗ್ತದೆ ಅನ್ನುವುದಕ್ಕೋಸ್ಕರ ಕುಟುಂಬ ಪ್ರಬೋಧನ ಅನ್ನುವಂತಹ ಜವಾಬ್ದಾರಿಯನ್ನು ತಗೊಂಡು ಇಷ್ಟು 16 ವರ್ಷಗಳಿಂದ ಹಗಲು ರಾತ್ರಿ ಕಜಂಪಾಡಿಯವರು ಕೆಲಸ ಮಾಡ್ತಾ ಬಂದವರು. ಅಂತಹ ಸಾವಿರಾರು ಜನ ನಮ್ಮ ದೇಶದಲ್ಲಿ ಕೆಲಸ ಮಾಡುವಂಥವ್ರು ಇದ್ದಾರೆ ಇವತ್ತು. ಪ್ರತಿಯೊಬ್ಬನ ಉದ್ದೇಶ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂತ. ನಾನೊಬ್ಬ ಸರಿಯಾದರೆ ಸಾಕು, ಸಮಾಜ ಎಲ್ಲ ಸರಿಯಾಗ್ತದೆ. ನಾನೊಬ್ಬ ಸರಿಯಾದರೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಸರಿಯಾಗ್ತಾರೆ ತನ್ನಿಂತಾನಾಗಿ ನನ್ನೊಟ್ಟಿಗಿದ್ದು. ನಮ್ಮ ಮನೆ ಚೆನ್ನಾಗಾಯಿತು. ಅದೇ ರೀತಿ ಎಲ್ಲರ ಮನೆಯಲ್ಲಿ ಆಗಿಬಿಟ್ರೆ ರಾಮರಾಜ್ಯದ ಕನಸು ಹತ್ತಿರ ಇದೆ. ಅದಕ್ಕೋಸ್ಕರ ಆ ಒಂದು ಶಬ್ದ, ನಾವು ಯಾವುದನ್ನು ನೋಡ್ತೇವೋ, ಯಾವುದನ್ನು ಹೇಳ್ತಾ ಇರ್ತೇವೋ ನಿರಂತರ, ಒಂದು ದಿನ ಗೊತ್ತಿಲ್ಲದೆ ಅದೇ ಆಗ್ತೇವೆ. ಕೊನೆಗೆ ಒಂದು ಉದಾಹರಣೆ ಕೊಟ್ಟು ನನ್ನ ಮತ್ತೆ ದೀಕ್ಷೆಯನ್ನು ಕೊಡ್ತೇನೆ. ಆ ಭಾಗವತದಲ್ಲಿ ಬರುವ ಕಥೆ ಯಾರಿಗಾದರೂ ಹೌದು ಅಂತ ಅನ್ನಿಸಲೇಬೇಕು ಅಂತ. ಸತ್ಯ ಅದು, ಜಗತ್ತಿನದ್ದು ಅಂತ. ಆತ ಕೊಟ್ಟ ಉದ್ಧವ ಗೀತೆಯ ಉಪದೇಶ ಇದೆಯಲ್ಲ, ಅದರಲ್ಲಿ ಕೊನೆಯ ಉದಾಹರಣೆ ಆತ ಕೊಡುವಂಥದ್ದು ಸುಪೇಶಕೃತ ಅಂತ ಅದರ ಹೆಸರು. ಅಥವಾ ಸಂಸ್ಕೃತದಲ್ಲಿ ಪೇಶಸ್ಕೃತ ಅಂತ ಇನ್ನೊಂದು ಹೆಸರು ಉಂಟು, ಅದಕ್ಕೆ 2 ಹೆಸರು. ಒಂದು ಚಿಕ್ಕ ಹುಳ ಅದು. ಆ ಹುಳ ನಾವು ನೋಡಿರ್ತೇವೆ, ಮಣ್ಣಿನ ಗೋಡೆ ಮನೆ, ಹಳೆ ಮನೆ ಇದ್ದರೆ ಆ ಗೋಡೆಯಲ್ಲಿ ಅಥವಾ ಯಾವುದೋ ಮರದ ಟೊಂಗೆಯಲ್ಲೆಲ್ಲ ಕಾಂಡದ ಮೇಲೆ ಒಂದು ಚಿಕ್ಕ ಹುಳ ಇರ್ತದೆ. ಆ ಹುಳದ ಸುತ್ತ ಒಂದು ಶಂಕುವಿನ ಆಕಾರದಲ್ಲಿ ಒಂದು ಹೀಗೆ ಒಂದು ಗೂಡು ಕಟ್ಟಿರ್ತದೆ. ಚಿಕ್ಕದು ಇಷ್ಟುದ್ದ ಕಾಣ್ತದೆ ಹೀಗೆ. ಅದರಲ್ಲಿ ಎಂತ ಅಂತ ನಾವು ತೆಗೆದು ನೋಡಿದರೆ ಒಳಗೊಂದು ಹುಳ ಇರ್ತದೆ. ಅದರಲ್ಲಿ ಒಂದು ಜಾತಿಯ ಹುಳ, ಅದಕ್ಕೆ ಪೇಶಸ್ಕೃತ ಅಂತ ಹೆಸರು. ಏನಾಗ್ತದೆ ಕೇಳಿದರೆ, ಈ ಸುಪೇಶಕೃತ ಅಥವಾ ಪೇಶಸ್ಕೃತಿಗೆ ನಾವು ಹೇಳಿರುವಂತಹ ಪ್ರಕೃತಿಯಲ್ಲಿ ಕಾಣುವಂತಹ ಸಂತಾನೋತ್ಪತ್ತಿ ಮಾಡುವ ರೀತಿ ಇದೆಯಲ್ಲ, ತನ್ನತನವನ್ನು ಮತ್ತೆ ಬೆಳೆಸುವುದು ಇನ್ನೊಂದು ಜೀವವನ್ನು, ಅದು ಯಾವುದು ಅದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಆ ಜೀವಿಗೆ. ವಿಚಿತ್ರ ಸೃಷ್ಟಿ ಮಾತ್ರ ಇವತ್ತಿಗೆ ಉಂಟು ಮಾತ್ರ. ಪೇಶಸ್ಕೃತ ಬೆವರಿನಿಂದ, ಕೊಳಚೆ ವಸ್ತುವಿನಿಂದ ಹುಟ್ಟಿ ಬರುವ ನುಸಿ ಇತ್ಯಾದಿ ಜೀವಿಗಳಿವೆಯಲ್ಲ, ಹೀಗೆ ಅದು ಹುಟ್ಟಿ ಬರುವುದಿಲ್ಲ. ಅಥವಾ ಮೊಟ್ಟೆ ಒಡೆದು ಬರುವಂಥ ಜೀವಿಗಳಿವೆಯಲ್ಲ, ಕೋಳಿ ಇತ್ಯಾದಿ, ಮೊಟ್ಟೆ ಒಡೆದು ಅದು ಬದುಕುವಂಥದ್ದಲ್ಲ. ಅಥವಾ ಬಾಳೆಯ ಗಿಡದಲ್ಲಿ ಒಂದು ಕುರುಳೆ ಚಿಕ್ಕದು ಹುಟ್ಟಿ ಬರ್ತದಲ್ಲ, ಮೊಳಕೆ ಹೊಡೆದು, ಆ ರೀತಿಯಾಗಿ ಸಹ ಜೀವನ ಅದು ಬದುಕುವುದಿಲ್ಲ. ಗೆಲ್ಲನ್ನು ಕಡಿದು ಬದುಕಿರೋದು ಮತ್ತೆ ಆಗುವುದಿಲ್ಲ ಅದಕ್ಕೆ ಹಾಗೆ ಮಾಡಲಿಕ್ಕೆ. ಅಥವಾ ಮನುಷ್ಯ ಇದ್ದ ಹಾಗೆ ಅಥವಾ ಕೆಲವು ಪ್ರಾಣಿಗಳಿದ್ದ ಹಾಗೆ ಗಂಡು ಹೆಣ್ಣು ಒಟ್ಟಿಗೆ ಸೇರಿ ಅದರಿಂದಾಗಿ ಸಂತಾನೋತ್ಪತ್ತಿ ಆಗೋದು, ಅದೂ ಇಲ್ಲ ಅದಕ್ಕೆ. ಇದು 4 ಇಲ್ಲದೆ ಇವತ್ತಿಗೆ ಅದು ಉಳ್ಕೊಂಡದ್ದು ಹೇಗೆ ಅಂತ ಕೇಳಿದರೆ ಹೇಳ್ತಾನೆವ, ಆ ಸುಪೇಶಕೃತ ಪ್ರಕೃತಿಯಲ್ಲಿ ಹಾರಿ ಹೋಗಿ ಎಲ್ಲಿಯೋ ಸಿಕ್ಕಿದಂತಹ ಒಂದು ಸಾಮಾನ್ಯ ಹುಳವನ್ನು, ಈ ಗೊಬ್ಬರದ ಹುಳ ಎಲ್ಲ ಇರ್ತದಲ್ಲ, ಅಂಥ ಒಂದು ಪುಟ್ಟ ಹುಳವನ್ನು ಎತ್ತಿಕೊಂಡು ಬಂದು ಒಂದು ಕಡೆಯಲ್ಲಿ ಆ ಮರದಲ್ಲಿ ಅಥವಾ ಮನೆಯ ಗೋಡೆಯಲ್ಲಿ ಎಲ್ಲಿಯೋ ಹೀಗೆ ಇಟ್ಟು ಅದರ ಸುತ್ತ ಮಣ್ಣನ್ನು ಕಟ್ಟಿಬಿಡ್ತದೆ. ಪುಂಚದಾಗಿ ಚಿಕ್ಕದು ಹುತ್ತದ ಹಾಗೆ ಶಂಕುವಿನ ಆಕಾರದಲ್ಲಿ ಕಟ್ಟಿರ್ತದೆ. ಕೆಳಗಡೆಯಿಂದ ಎಲ್ಲ ಬಂದಾಗಿರ್ತದೆ, ಮೇಲೆ ಮಾತ್ರ ಒಂದು ಚಿಕ್ಕ ಹೋಲು.
ಎಂಥ ಒಂದು ದೇವರು ಅದಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಕೇಳಿದರೆ, ಮೇಲೆ ಒಂದು ತೂತಿರ್ತದೆ, ಹೊರಗಿನಿಂದ ಗಾಳಿಯೂ ಅದಕ್ಕೆ ಒಳಗೆ ಬರುವುದಿಲ್ಲ, ಹೊರಗಿನಿಂದ ಬೆಳಕು ಕೂಡ ಒಳಗೆ ಹೋಗುವುದಿಲ್ಲ. ಇಂತಹ ತಂತ್ರಜ್ಞಾನ ಆ ಜೀವಿಗೆ ದೇವರು ಸುಪೇಶಕೃತಿಗೆ ಅನುಗ್ರಹ ಮಾಡಿದ್ದಾನೆ ಅಂತ. ಅದರ ಶಕ್ತಿ ಜೇನುನೊಣಕ್ಕೆ ಎಂಥ ಕೆಲಸ ಸಾಮರ್ಥ್ಯ ಕೊಟ್ಟಿದ್ದಾನೆ, ಅಂಥ ಸಾಮರ್ಥ್ಯ ಒಂದು ವಿಶೇಷವಾದ ಇದಕ್ಕೆ ಕೊಟ್ಟಿದ್ದಾನೆ. ಇವತ್ತು ಆ ತಂತ್ರಜ್ಞಾನ ಅಳವಡಿಕೆ ಮಾಡಲಿಕ್ಕೆ ವಿಜ್ಞಾನಿಗಳು ಹೆಣಗಾಡ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಬಂದಿದೆ, ಇಂಪ್ಲಿಮೆಂಟ್ ಮಾಡಿದರು. ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಯ ಇತ್ಯಾದಿಗಳಿಗೆ ಹೋದರೆ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ. ಫುಲ್ ಒಳಗಡೆ ಎಂಥ ನಿಯಂತ್ರಿತ AC ಒಳಗಡೆ ಇರ್ತದೆ ಅಂತ ಇಟ್ಟುಕೊಳ್ಳಿ. AC ಬಾಗಿಲು ತೆಗೆದಿಟ್ರೆ AC ಎಲ್ಲ ಒಳಗೆ ಹೋಗ್ತದಲ್ಲ, ಅಲ್ಲಿ ಓಪನ್ ಇರ್ತದೆ, ಅಷ್ಟು ದೊಡ್ಡ ಬಾಗಿಲು ಸಹ ಓಪನ್ ಇರ್ತದೆ. ಏನು ಮಾಡ್ತಾರೆ ಅಂತ, ಒಂದು ಏರ್ ವಾಲ್ ಅಂತ ಅದಕ್ಕೊಂದು ವ್ಯವಸ್ಥೆ ಉಂಟು ಅವರದ್ದು. ಮೇಲಿನಿಂದ ಅಂಥ ಅಂಗಡಿಗಳಿಗೆ ಎಲ್ಲ AC ಇದ್ದ ಅಂಗಡಿಗಳಿಗೆ ಒಂದು ಸಲ ಒಳಗೆ ಹೋಗಿದರೆ, ಒಳಗೆ ಹೋದ ತಕ್ಷಣ ಒಮ್ಮೆ ಮೇಲಿನಿಂದ ಒಂದು ಗಾಳಿ ಬೀಸ್ತದೆ ನಮಗೆ ಜೋರಾಗಿ. ಏನದು ಅಂತ ಕೇಳಿದರೆ, ಮೇಲಿನಿಂದ ಗಾಳಿಯನ್ನು ಪ್ರೆಷರಲ್ಲಿ ಬಿಟ್ಟು ಒಳಗಿದ್ದಂತಹ AC ಹೊರಗೆ ಹೋಗದ ಹಾಗೆ, ಒಳಗೆ ಮಾತ್ರ ಉಳಿಯುವ ಹಾಗೆ ಮಾಡುವಂಥ ವ್ಯವಸ್ಥೆ. ಇಂಥ ತಂತ್ರಜ್ಞಾನ ಪ್ರಾಣಿಗಳಿಗೆಲ್ಲ ಯಾವಾಗಿಂದ ಉಂಟು. ಅದು ಅಂತಹ ಒಂದು ಶಂಕುವಿನ ಆಕಾರದಲ್ಲಿ ಕಟ್ಟಿ ಒಳಗೆ ಒಂದು ಮೇಲೆ ತುದಿಯಿಂದ ಒಂದು ತೂತು ಇಟ್ಟು ಬೇರೆ ಯಾವುದೇ ಶಬ್ದ ಅದಕ್ಕೆ ಕೇಳದ ಹಾಗೆ ಮಾಡಿ ಪ್ರಕೃತಿಯಲ್ಲಿ ಹಾರಿ ಹೋಗಿ ಪ್ರಕೃತಿಯಲ್ಲಿ ತಿಕ್ಕಿದ ಯಾವ ಆಹಾರ ಕೊಡಬೇಕು ಅಂತ ಅದಕ್ಕೆ ಮಾತ್ರ ಕೊಟ್ಟು, ಅದಕ್ಕೆ ಈ ಕಣಜದ ಹುಳು ಹೇಳ್ತೇವಲ್ಲ, ಅಂತಹ ಕಣಜದ ಹುಳದು ಸುಪೇಶಕೃತ ರೆಕ್ಕೆ ಇದೆ, ಅದಕ್ಕೆ ಹಾರಿ ಹೋಗ್ತದೆ. ಹಾರಿ ಹೋಗಿ ಅಂತಹ ಒಂದು ಆಹಾರವನ್ನು ತೆಕ್ಕೊಂಡು ಬಂದು ಈ ಇದರ ತುದಿಯಿಂದ ಬಂದು ಅದಕ್ಕೆ ಒಳಗಿದ್ದಂತಹ ಸಾಮಾನ್ಯ ಹುಳು, ಸಾಮಾನ್ಯ ಪ್ರಕೃತಿಯಲ್ಲಿ ಸಿಕ್ಕಿದ ಹುಳಕ್ಕೆ ಆಹಾರ ಕೊಡ್ತಾ ಇರ್ತದೆ. ಇದು ಮಾಡುವಂತಹ ಕುಯಿ ಏನೋ ಒಂದು ಶಬ್ದ ಉಂಟಲ್ಲ, ಅದನ್ನು ಮಾತ್ರ ಒಳಗಿದ್ದ ಹುಳ ಕೇಳಲಿಕ್ಕೆ, ಹೊರಗಿನ ಜಗತ್ತಿನ ಸಂಪರ್ಕ ಇಲ್ಲ ಅದಕ್ಕೆ, ಅಂತ ಶಬ್ದವೇ ಕೇಳುವುದಿಲ್ಲ ಅಂತ ಬೇರೆ. ಇದು ಕೊಟ್ಟ ತಾಯಿಯ ಸ್ಥಾನದಲ್ಲಿ ಇದ್ದಂತಹ ಸುಪೇಶಕೃತ ಕೊಟ್ಟ ಆಹಾರವನ್ನು ಮಾತ್ರ ತಿಂದು ಅದರ ಆ ಶಬ್ದವನ್ನು ಕುಯಿಯನ್ನು ಮಾತ್ರ ಕೇಳಿಕೊಂಡು ಆಹಾರ ತಿಂದು ತಿಂದು ಒಳಗಿದ್ದಂತಹ ಹುಳ ದೊಡ್ಡದಾಗಿ ಒಂದು ದಿನಕ್ಕೆ ಒಳಗಿದ್ದಂತಹ ಸಾಮಾನ್ಯ ಹುಳ ಸುಪೇಶಕೃತಿಗೆ ಇದ್ದ ಹಾಗೆ ರೆಕ್ಕೆಗಳು ಬಳಿತು ಅದೇ ರೀತಿಯಾಗಿ ಶಬ್ದ ಮಾಡಲಿಕ್ಕೆ ಆರಂಭ ಮಾಡಿ ಆ ಗೋಡೆಯನ್ನು ಒಡೆದು ಅದು ತಾನೇ ಸುಪೇಶಕೃತ ಆಗಿ ಪ್ರಕೃತಿಯಲ್ಲಿ ಹಾರಿ ಹೋಗ್ತದೆ. ಎಂಥ ವಿಚಿತ್ರ ಸೃಷ್ಟಿ ಇದು ಅಂತ. ಯಾವುದೋ ಹುಳವನ್ನು ಸುಪೇಶಕೃತ ಆಗಿ ಒಂದು ಬದಲಾವಣೆ ಮಾಡುವಂತಹ ವ್ಯವಸ್ಥೆ ಈ ಪ್ರಕೃತಿಯಲ್ಲಿ ಕಾಣ್ತೇವಲ್ಲ. ಇದನ್ನು ಉದಾಹರಣೆ ಕೊಟ್ಟು ಅವ ಹೇಳ್ತಾನೆ ಅಲ್ಲಿ ಭಾಗವತದಲ್ಲಿ, ಜೀವಿತದಲ್ಲಿ ನೀವಿದನ್ನು ನೋಡಿ ನೆನಪಿಟ್ಟುಕೊಳ್ಳಿ. ಯಾರ ಸಹವಾಸ ಮಾಡ್ತೀರಾ, ಯಾರ ಜೊತೆಗಿರ್ತೀರಾ, ಏನು ಮಾತಾಡ್ತೀರಾ, ನಿರಂತರ ಮನಸ್ಸಲ್ಲಿ ಯಾವುದನ್ನು ಮನನ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲದ ಹಾಗೆ ಒಂದು ದಿನ ನೀವು ಅದೇ ಆಗಿಬಿಡ್ತೀರಿ. ನಮಗೀಗ ಅದೇ ಆಗಬೇಕು, ಯಾವುದಾಗಬೇಕು ಅಂತ ನಮಗೆ ಬೇಕಾದ ಆದರ್ಶ ಇದೆ ಅಂತ. ರಾಮ ಮಾತ್ರ, ಅದನ್ನು ಮೀರಿದ್ದು ಯಾವುದೂ ಇಲ್ಲ. ನಮ್ಮ ಒಳಗೆ ರಾಮನ ಎಲ್ಲ ಗುಣ ಇಟ್ಟುಕೊಂಡು ನಮಗೆ ಜೀವನ ಮಾಡಲಿಕ್ಕೆ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಸಾವಿರ ನಮ್ಮ ಒಳಗಡೆ ತೊಂದರೆಗಳಿವೆ. ದೇವರು ಮತ್ತೆ ಆವಿರ್ಭವಿಸ್ತಾನ ಬರಬೇಕು ಅಂತ ಹೇಳ್ತೇವಲ್ಲ ನಾವು. ಯಾಕೆ ಕೇಳಿದರೆ, ಇವತ್ತು ಹೊರಗಿನ ಆವಾಗ ಹೇಳಿದಂತಹ ರಾಕ್ಷಸರು ಯಾವುದೋ ಲೋಕದಿಂದ ಬರುವಂಥದ್ದು ಯಾವುದೂ ಇಲ್ಲ. ಇವತ್ತು ಎಲ್ಲವೂ ನಮ್ಮ ಒಳಗಡೆ ಇದೆ. ಕಾಮಕ್ರೋಧಾದಿಗಳು ತುಂಬಿ ತುಳುಕ್ತಾ ಇದೆ. ನಮ್ಮ ಒಳಗಿದ್ದಂತಹ ಎಲ್ಲವನ್ನು ಮೀರಿ ಸನ್ಯಾಸ ತಗೊಂಡು ಜೀವನ ಮಾಡ್ತೇನೆ, ಇದನ್ನೆಲ್ಲ ಕಾಮಕ್ರೋಧಾದಿಗಳನ್ನು ಬಿಟ್ಟು, ಸುಮ್ಮನೆ ಅದೆಲ್ಲ ಅಷ್ಟು ಸುಲಭ ಇಲ್ಲ, ಕಷ್ಟ ಸಾಧ್ಯ ಇದೆ. ಸುಲಭದಲ್ಲಿ ಯಾವುದು ಕೇಳಿದರೆ ಧನ್ಯೋ ಗೃಹಸ್ಥಾಶ್ರಮ. ಇದ್ದ ಆ 4 ಆಶ್ರಮಗಳ ಪೈಕಿ ಈಗಿನ ಕಾಲಕ್ಕೆ ಗೃಹಸ್ಥಾಶ್ರಮಕ್ಕೆ ಧನ್ಯತೆ ಇರುವಂಥದ್ದು. ಅಂತಹ ಗೃಹಸ್ಥಾಶ್ರಮದ ಧನ್ಯತೆ ನಮ್ಮದಾಗಬೇಕು ಅಂತಾದರೆ ಆ ರೂಪದಲ್ಲಿರುವಂಥ ಭಗವಂತನ ಆರಾಧನೆ ಆಗಬೇಕು. ಅದು ಪರಿವಾರ ಸಹಿತನಾದಂತಹ ಶ್ರೀರಾಮಚಂದ್ರ ಸೀತಾರಾಮನ ಹಾಗೆ ನಮ್ಮ ಜೀವನ ಆಗಬೇಕು. ಅದಕ್ಕೋಸ್ಕರ ಸೀತಾರಾಮ ಕಲ್ಯಾಣೋತ್ಸವ ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದು. ರಾಮತ್ವ ಒಂದು ಇಷ್ಟಾದರೂ ನಮ್ಮ ಒಳಗೆ ಪ್ರವೇಶ ಆದರೆ ಒಂದು ದಿನಕ್ಕೆ ಗಾಯಂತಿ ದೇವಾಹ ಕಿಲ ಗೀತಕಾನಿ ವಾಕ್ಯ ಇದೆಯಲ್ಲ, ದೇವತೆಗಳು ಹಾಡಿ ಹೊಗಳ್ತಾರಂತೆ, ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ, ಭಾರತದಲ್ಲಿ ಹುಟ್ಟಿದವರು ಧನ್ಯರವರು ಅಂತ. ಶಾಪ ಕೊಟ್ಟರೆ ಭಾರತದಲ್ಲಿ ಹುಟ್ಟಿ ಬರಬೇಕು ಅಂತ ಅಪೇಕ್ಷೆ ಪಟ್ಟಂತಹ ದೇವತೆಗಳು. ಯಾಕೆ ಕೇಳಿದರೆ, ಭವಂತಿ ಭೂಯಃ ಪುರುಷಾಹ ಸುರತ್ವಾತ್. ಈ ಮಣ್ಣಲ್ಲಿ ಹುಟ್ಟಿದವ ಸ್ವಲ್ಪ ಪ್ರಯತ್ನ ಮಾಡಿದರೆ ತಾನೇ ದೇವರಾಗ್ಬೋದು ಒಂದು ದಿನಕ್ಕೆ. ನಾವು ದೇವರಾಗಬೇಕು ಅಂತ ಹೇಳೋದಲ್ಲ ಅಂತ ನಾನು ಈ ಸಮಾಜದಲ್ಲಿ ನೋಡಿದರೆ ಗೊತ್ತಾಗ್ತದೆ. ಯಾರ್ಯಾರನ್ನು ಇವತ್ತು ದೇವತೆಗಳು ಅಂತ ಪೂಜೆ ಮಾಡ್ತಾ ಇದ್ದೇವೆ ಸಾಮಾನ್ಯ ಜನರು, ಇವತ್ತಿಗೆ ಅವರು ಜೀವದಲ್ಲಿರುವಾಗಲೇ ನಮ್ಮ ದೇವರು ಅಂತ ನಾವು ಪೂಜೆ ಮಾಡ್ತಾ ಇದ್ದೇವಾ? ಅವ್ರ ಹತ್ರ 1000 ತೊಂದರೆಗಳಿವೆ ಅಂತ. ಆದರೆ ಅವರಲ್ಲಿರುವ ಯಾವುದೋ ಒಂದು ಚಿಕ್ಕ ಪುಟ್ಟ ಒಳ್ಳೆತನದಿಂದಾಗಿ ಅವರನ್ನು ಇವತ್ತು ಗುರುಗಳ ಸ್ಥಾನದಲ್ಲಿ, ದೇವರ ಸ್ಥಾನದಲ್ಲಿ ಇಟ್ಟು ನಾವು ಆರಾಧನೆ ಮಾಡ್ತೇವಲ್ಲ. ನಮ್ಮ ಜೀವಿತದಲ್ಲಿ ಅದು ಆಗಬೇಕಲ್ಲ ಅಂತ. ಇಡೀ ಲೋಕ ನಮ್ಮನ್ನು ಹೊಗಳಿ ದೇವರು ಅಂತ ಪೂಜೆ ಮಾಡೋದು ಬೇಡ. ಒಂದು ದಿನ ನನ್ನ ಜೀವನ ಕಳೆದ ನಂತರ ಕನಿಷ್ಠ ನನ್ನ ಹೆಂಡತಿ ಮಕ್ಕಳು, ನನ್ನ ಸುತ್ತಮುತ್ತದ 4 ಮನೆಯವರು ಎಡ್ಡೆಂದನಾರು ಮಾರ್ರೆ ಪೋಯಿರು ಈ ಶಬ್ದ ಅವರ ಬಾಯಿಂದ ಬರಬೇಕಲ್ಲ. ಬರಬೇಕು ಅಂತಾದರೆ ನನ್ನ ಜೀವನವನ್ನು ನಾನು ಸಾರ್ಥಕ ಮಾಡಿಕೊಳ್ಬೇಕು. ಯಾವುದೋ ಒಂದು ಭಗವಂತ ಕೊಟ್ಟ ಪ್ರೇರಣೆ ಇಷ್ಟು ದೊಡ್ಡ ಯಾಗದ ಒಂದು ಆಯೋಜನೆ ಆಗಿದೆ. ನಮಗೆಲ್ಲ ದೀಕ್ಷೆ ಪಡ್ಕೊಂಡು ಆ ಜಪವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ. ಆ ರಾಮನ ಹೆಸರನ್ನು ನಿರಂತರ ಅನುರಣನೆ ನಾಳೆ ದಿನವರೆಗೆ, ಉದ್ದೇಶ ಮಾತ್ರ ನಾಳೆ ದಿನವರೆಗೆ ಅಂತ, ನಂತರ ಅದು ಮುಂದುವರಿಬೇಕು. ಆ ರೀತಿಯಾಗಿ ಅದನ್ನು ಮಾಡಲಿಕ್ಕೋಸ್ಕರ ಇವತ್ತು ಜಪದ ದೀಕ್ಷೆಯನ್ನು ಕೊಡ್ತಾ ಇರುವಂಥದ್ದು. ಅಲ್ಲ, ನಮಗೆ ಗೊತ್ತುಂಟಲ್ಲ, ಅದು ಪುನಃ ರಾಮ ಅಂತ ಹೇಳಿಕೊಡ್ಲಿಕ್ಕೆ ದೀಕ್ಷೆ ಅಂತದ್ದು.
ಇಲ್ಲ ಅದು ಹೇಳಿಕೊಟ್ಟೇ ಮಾಡು. ಈ ಮಕ್ಕಳಿಗೆ ನಾವು ಉಪನಯನ ಮಾಡ್ತೇವೆ. ಉಪನಯನ ಮಾಡುವಾಗ ಆ ಹುಡುಗನಿಗೆ ಗಾಯತ್ರಿ ನಾನು ಇಲ್ಲಿ ಹೇಳಿಕೊಡ್ಲಿಕ್ಕಿಲ್ಲ ಮಗನಿಗೆ. ಓಂ ಹೇಳುವಾಗ ಅವ ಇಡೀ ಗಾಯತ್ರಿ ಹೇಳಿ ಆಯ್ತು. ನಾನು ಪುನಃ ಅವನ ನೀನು ಹೇಳಲಿಕ್ಕಿಲ್ಲ, ನಾನು ಹೇಳಿದ್ದನ್ನು ಕೇಳಿ ಮತ್ತೆ ಹೇಳು ನೀನು ಅಂತ. ಅದನ್ನೇ ನಾನು ಸಹ ಹೇಳಿಕೊಡೋದು ಅವನಿಗೆ. ಯಾವುದು ಯಾರ ಮುಖಾಂತರ ಬರಬೇಕೋ ಆ ಮುಖಾಂತರ ಬಂದರೆ ಮಾತ್ರ ಅದಕ್ಕೆ ಬೆಲೆ ಅಂತ. ನೀವು ಎಷ್ಟೇ ಕಲ್ತಿರ್ಬೋದು, PhDಗಿಂತ ಮೇಲೆ ಕಲ್ತಿರ್ಬೋದು, 10ನೇ ಕ್ಲಾಸ್ ಎಕ್ಸಾಮ್ ಬರೆದು ಆ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ಅಧಿಕಾರ SLC ಆಗಿದೆ ಅಂತ ಆಗೋದು ಅಂತ. ಐದು ಸುಮಾರು ಹೆಚ್ಚು ಕಲಿತೆ ಆಗೋದಿಲ್ಲ, ಅದು ಯಾವುದು ನಡೆಯೋದಿಲ್ಲ ಅಂತ. ಅದಕ್ಕೆ ಅಥೆಂಟಿಕ್ ಆಗಿ ಏನೋ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಇದ್ದಾಗ ಮಾತ್ರ ಅದು ಸರಿ ಅಂತ ಅನ್ನಿಸಿಕೊಳ್ಳುತ್ತದೆ. ರಾಮನಾಮ 1000 ಸಲ ಹೇಳಿರ್ಬೋದು ನೀವು, ಹೇಗೆ ಹೇಳಿದ್ರಿ ಅಂತ ನಿಮಗೆ ಆ ಶಬ್ದ ಕೊಟ್ಟವ್ರು ಯಾರು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ತ್ರಯೋದಶಾಕ್ಷರ, ಅದನ್ನು ವಿಜಯ ಮಹಾಮಂತ್ರ ಅಂತ ಕರಿತೇವೆ. ರಾಮನಾಮ ತಾರಕ ಮಂತ್ರ ಅಂತ ಹೇಳಿದ್ದು ಎಲ್ಲಿಂದ ಮಂತ್ರ ಬಂತದು? ನಾವು ಕಂಡುಹುಡುಕಿದ್ದ ಅಲ್ಲ, ಯಾರೋ ಒಬ್ಬ ಹುಡುಕಿದ್ದಲ್ಲ ಯಾರೋ ಒಬ್ಬ. ಅದು ಯಾರು ಗೊತ್ತುಂಟ? ರಾಮನಿಗೆ ಕುಲಗುರು ಆಗಿದ್ದಂಥ ವಸಿಷ್ಠರು ಅಂತ, ರಾಮನ ಅಪ್ಪನಿಗೆ ಅಜ್ಜನಿಗೆ ಕುಲಗುರು ಆಗಿದ್ದವರು ಅಂತ. ಅವರು ರಾಮನನ್ನು ನೋಡಿ, ರಾಮನ ಜೀವಿತವನ್ನು ನೋಡಿ ಅವರು ನಿತ್ಯಾನುಸಂಧಾನ ಮಾಡಿಕೊಂಡು ಇವರು ಗುರುಗಳು, ರಾಮನಿಗೆ ಗುರುಗಳಾಗಿದ್ದಂಥವ್ರು. ಅವರು ಆ ಶಬ್ದವನ್ನು, ರಾಮ ಅನ್ನುವಂಥ ಶಬ್ದವನ್ನು 13 ಅಕ್ಷರಗಳನ್ನು ಒಟ್ಟು ಸೇರಿಸಿ ಹೇಳುವ ಹಾಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದಿಷ್ಟನ್ನು 13 ತ್ರಯೋದಶಾಕ್ಷರ ಒಟ್ಟು ಸೇರಿಸಿದರೆ ತಾರಕ ಮಂತ್ರ ಆಗ್ತದೆ. ಅದು ಜೀವನದ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಮೇಲೆ ಎತ್ತುತ್ತದೆ ಅಂತ ಇರುವಂಥದ್ದು. ಅಂತಹ ಮಂತ್ರವನ್ನು ನಮಗೆ ಮಾಡಿಕೊಟ್ಟವರು ಅವರು. ಅವರ ಹೆಸರನ್ನು ಹೇಳದೆ, ನಿಮಗೆ ನಿಯಮ ನಮಗೆ ಗೊತ್ತಿದೆಯಲ್ಲ, ನಾನು ಯಾರೋ ಎಂಥದ್ದು ಒಂದು ಮಾಡಿದ್ದಾರೆ ಒಬ್ಬರು, ಅದನ್ನು ನೀವು ಹಾಗೆ ಕಾಪಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ನಾನು ಬರ್ದೆ ಅಂತೇಳಿ ನೀವು ಅದನ್ನು ಕಾಪಿ ಮಾಡಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಕಾಪಿ ರೈಟ್ ನನ್ನ ಹೆಸರಲ್ಲಿ ಇಡ್ತಾರೆ, ನಾಳೆ ಜೈಲಲ್ಲಿ ಹಾಕ್ತಾರೆ ನಿಮ್ಮನ್ನು. ಅಂಥದ್ದು ಕಾನೂನೆಲ್ಲ ಇದೆ. ಯಾವುದಕ್ಕೆ? ಕೃಷಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಇದೆ. ಕಾಪಿ ರೈಟ್ ಯಾರ ಹೆಸರಲ್ಲಿದೆ ಅವನ ಪರ್ಮಿಷನ್ ತಗೊಳ್ಬೇಕು ನೀವು. ರಾಮನಾಮ ಹೇಳಬೇಕಾದ್ರೆ ವಸಿಷ್ಠ ಋಷಿಯ ಪರ್ಮಿಷನ್ ತಗೊಳ್ಳದೆ ನೀವು ಹೇಳುವ ಹಾಗಿಲ್ಲ. ಅದಕ್ಕೊಂದು ಛಂದಸ್ಸು ಅಂತ ಇದೆ. ಒಂದು ಮಂತ್ರವನ್ನು ಹೇಳಲಿಕ್ಕೆ ಮೊದಲು ಋಷಿ ಛಂದೋ ದೇವತೆ ಧ್ಯಾನ ಹೇಳದೆ ಆ ಮಂತ್ರ ಹೇಳಲಿಕ್ಕೆ ಅವನಿಗೆ ಅಧಿಕಾರವೇ ಬರುವುದಿಲ್ಲ ಅಂತ. ತಲೆಯನ್ನು ಮುಟ್ಟಿಕೊಂಡು ಆ ಋಷಿಯ ಹೆಸರು ಹೇಳ್ತೇವೆ ಅಂತಾದರೆ ಹೀಗೆ ಮಾಡ್ತೇವಲ್ಲ ಎಲ್ಲ ಕಡೆಯಲ್ಲಿ. ಎಂತ ಇದು ಅಂತ, ಎಂತ ಇದು ಕೇಳಿದರೆ ಇದೇ ಇರೋದು ಕಾಪಿರೈಟ್ ತಗೊಳ್ಳುವಂಥದ್ದು. ತಲೆಯನ್ನು ಮುಟ್ಟಿದೆವು ಅಂತೇಳಿದರೆ ಕಂಡು ಹಿಡಿದು ಆ ಮಂತ್ರ ಓಂ ನಮೋ ನಾರಾಯಣಯೇ ಇರ್ಬೋದು ಅಂತ. ಯಾಪನ್ಪೆ ಸುಲಭ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಸುಮ್ಮನೆ ದಂಡ. ಕೋರ್ಟಲ್ಲಿ ಹೋಗಿ ನೀವು ಅವರು ಮರದ ಇದನ್ನು ಇಟ್ಕೊಂಡು ಆರ್ಡರ್ ಹೇಳುವಾಗ ಎಲ್ಲ ಸುಮ್ಮನೆ ಸೈಲೆಂಟ್ ಆಗ್ತಾರೆ. ನೀವು ಕೋಲನ್ನು ತಿಳ್ಕೊಂಡು ಮಾಡಿ ಅಂತ ಆರ್ಡರ್ ಕ್ಯಾರೆ ಮಾಡೋದಿಲ್ಲ. ಇವರ ಅಂಡರ್ ಅರೆಸ್ಟ್ ಹೇಳಿದರೆ ಸುಮ್ಮನೆ ಮರಲೇ ಅಂತ ಹೇಳ್ತಾರೆ. ಅದೇ ಅವರಲ್ಲಿ ಹೇಳಿದ ಕೂಡಲೇ ಹಿಡಿದೊಳಗಾಗ್ತಾರೆ. ಯಾಕೆ ಅಂತ, ಅದು ಅಧಿಕಾರಿಯಾಗಬೇಕವ, ಆಗ ಮಾತ್ರ ಅದು ಫಲಿಸುವಂಥದ್ದು ಆ ಮಾತು. ರಾಮನಾಮ ಹೇಳಬೇಕಾದ್ರೂ ಇದೇ ಇದೆ ಅಂತ. ತಲೆಯನ್ನು ಮುಟ್ಟಿ ಆ ಋಷಿಯ ಹೆಸರನ್ನು ನಾವು ಹೇಳಿದೆವು ಅಂತಾದರೆ ಆ ಋಷಿಗೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿದ್ದೇವೆ ಅಂತ ಅರ್ಥ. ಅದು ಬಾಯಿಯನ್ನು ಮುಟ್ಟಿಕೊಂಡು ಆ ಛಂದಸ್ಸನ್ನು ಹೇಳಿದ್ದೇವೆ ಅಂತ ಹೇಳಿದರೆ ಆ ಸರಸ್ವತಿಯ ಅನುಗ್ರಹದಿಂದ ನಮ್ಮ ಕಿರು ನಾಲಿಗೆಯ ತುತ್ತ ತುದಿಯಲ್ಲಿ ಒಂದು ತೈಜಸ ಬಿಂದು ಇದೆ. ಸರಸ್ವತಿ ಆವಾಸ ಸ್ಥಾನ ಇದು. ಅಲ್ಲಿದ್ದುಕೊಂಡು ಒಂದೊಂದು ಭಾಗದಲ್ಲಿ ಒಂದೊಂದು ದೇವತೆಗಳ ಸಾನ್ನಿಧ್ಯ ಇದೆ. ಸರಸ್ವತಿ ನಮ್ಮ ದೇಹದಲ್ಲಿರುವಂಥದ್ದು ಈ ಕಿರು ನಾಲಿಗೆಯ ತುತ್ತ ತುದಿಯ ಒಂದು ತೈಜಸ ಬಿಂದು. ಸೂಜಿಯ ಮೊನೆಯನ್ನಿಟ್ಟರೆ ಅಷ್ಟು ತಿಕ್ಕ ಒಂದು ಅಂಶ ಭಾಗ, ಅಲ್ಲಿ ಸರಸ್ವತಿಯ ಅನುಗ್ರಹ ಇರೋದು. ಸರಸ್ವತಿ ನಿನ್ನ ನಾಲಿಗೆಯಲ್ಲಿ ನೆಲೆ ನಿಲ್ಲಲಿ. ಯಾವ ನಾಲಿಗೆ? ಇದಲ್ಲ ಅಂತ, ಒಳಗಿನ ಕಿರುನಾಲಿಗೆ ಅದು. ಆ ಕಿರುನಾಲಿಗೆಯ ತುತ್ತ ತುದಿಯಲ್ಲಿ ಸರಸ್ವತಿಯ ಅನುಗ್ರಹದಿಂದ ಯಾವ ಛಂದಸ್ಸಿನಲ್ಲಿ ಈ ಮಂತ್ರವನ್ನು ಹೇಳ್ತಾ ಇದ್ದೇನಾ ಅದು ತಪ್ಪಿಲ್ಲದೆ ನನ್ನ ಬಾಯಿಯಲ್ಲಿ ಬರುವ ಹಾಗೆ ಮಾಡು ದೇವರೇ. ಅದು ಛಂದಸ್ಸನ್ನು ಹೇಳುವಂಥದ್ದು. ಹೃದಯ ಮುಟ್ಟಿಕೊಂಡು ದೇವತೆಯ ಹೆಸರು ಹೇಳಿದ್ದೇವೆ ಅಂತ ಹೇಳಿದರೆ, ಸಪರಿವಾರ ಶ್ರೀರಾಮಚಂದ್ರೋ ದೇವತಾ ಅಂತ ಹೇಳಿದರೆ, ಆ ಮಂತ್ರದ ಅಭಿಮಾನಿ ದೇವತೆಯಾದಂತಹ ಶ್ರೀರಾಮಚಂದ್ರ ಇದ್ದಾನಲ್ಲ, ನನ್ನ ಹೃತ್ಕಮಲದಲ್ಲಿ ಸ್ಥಾಯಿಯಾಗಿ ನಿರಲಿ, ನಾನು ರಾಮನ ಆಗುವ ಹಾಗೆ, ನನ್ನ ಮನೆ ಇಡೀ ರಾಮನ ಪರಿವಾರ ಆಗುವ ಹಾಗೆ ಶಕ್ತಿ ಕೊಡು ದೇವರೇ ಅಂತ ಪ್ರಾರ್ಥನೆ. ಅದು ಇನ್ನೊಂದು ಧ್ಯಾನ ಅಂತ ಇದೆ, ಋಷಿ ಛಂದೋ ದೇವತೆ ಧ್ಯಾನ. ಯಾಕೆ ಕೇಳಿದರೆ, ಇದು ವೈದೇಹಿ ಸಹಿತಂ ಅಂತ ಒಂದು ಧ್ಯಾನ ಇದೆ. ಇದಕ್ಕೆ ಧ್ಯಾನ ಇರೋದು ಯಾಕೆ ಕೇಳಿದರೆ, ನಮಗೆ ಆ ಕಲ್ಪನೆ ಬರಬೇಕಲ್ಲ ಏನು ಅಂತ. ಕಣ್ಣಿಗೆ ಕಾಣದ ದೇವರನ್ನು ಹೇಗೆ ಅಂತ ನೋಡೋದು? ಆ ಧ್ಯಾನದಲ್ಲಿ ಅದನ್ನು, ಆ ರೂಪವನ್ನು ವರ್ಣಿಸ್ತಾರೆ. ವೈದೇಹಿಯ ಸಹಿತವಾಗಿ, ಸೀತೆಯ ಸಹಿತವಾಗಿ ಕೂತಿರುವಂತಹ ರಾಮ ಸಿಂಹಾಸನದಲ್ಲಿ ಕೂತಿದ್ದಾನೆ. ರಾಮ ಉಳಿದದ್ದು ಭರತ ಶತ್ರುಘ್ನಾದಿಗಳು ಋಷಿಗಳೆಲ್ಲ ಸುತ್ತಮುತ್ತ ನಿಂತಿದ್ದಾರೆ. ಕೆಳಗೆ ವೀರಾಸನೆ ಸುಸ್ಥಿತಂ, ಕಾಲನ್ನು ಹೀಗೆ ಬಗ್ಗಿಸಿ ಮಂಡಿಯೂರಿ ಅವ ಹನುಮಂತ ಎದುರು, ಆಂಜನೇಯ ಕೂತಿದ್ದಾನೆ ಎದುರು. ಈ ರೀತಿಯಾಗಿ ಭರತಾದಿ ವಿಪರಿವೃತಂ ರಾಮಂ ಭಜೆ ಶ್ಯಾಮಲಂ, ಆ ರಾಮನ ಒಂದು ಚಿತ್ರಣ, ಸಪರಿವಾರ ರಾಮಚಂದ್ರ ಹೀಗೆ ಸಿಂಹಾಸನದಲ್ಲಿ ಕೂರ್ತುಕೊಳ್ಳುವಂಥ ಚಿತ್ರಣ ಇದೆಯಲ್ಲ, ಅದು ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ ಆಗಬೇಕು. ಅದಕ್ಕೋಸ್ಕರ ಅದೊಂದು ಧ್ಯಾನ ಅಂತ ಇದೆ ಅವನದ್ದು. ಇದಿಷ್ಟನ್ನು ಹೇಳಲಿಕ್ಕಿರುವಂಥದ್ದು. ಈಗ ಋಷಿ ಛಂದೋ ದೇವತೆ ಧ್ಯಾನವನ್ನು ಒಂದು ಸಲ ಹೇಳಿದರೆ ಆಯಿತು. ಈಗ ನಾನು ಹೇಳಿಸ್ತೇನೆ, ಅಷ್ಟು ಹೇಳಿದರೆ ಸಾಕು. ಆ ನಂತರ ನಿತ್ಯ ಜಪ ಮಾಡುವಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜಪದ ದೀಕ್ಷೆ ಬೇಕಲ್ಲ, ಅಲ್ಲಿ ಪೂಜೆ ಮಾಡಿದ್ದೇವೆ ಅಂತ ಮೂಢತಯಾರು ಕೂತ್ಕೊಂಡು ಅದಕ್ಕೆ ಪೂಜೆ ಮಾಡಿ ಭಕ್ತಿಯಿಂದ ಅವರು ಅದಕ್ಕೆ ಅಭಿಮಂತ್ರಣೆ ಮಾಡಿ ತಯಾರು ಮಾಡಿ ಇಟ್ಟಿದ್ದೇವೆ. ಆ ಜಪ ದೀಕ್ಷೆಯ ದಾರವನ್ನು, ರಕ್ಷಾ ದಾರವನ್ನು ಕೊಡ್ತಾರೆ ನಿಮಗೆ ಈಗ ಎಲ್ಲರಿಗೂ. ಆ ದಾರವನ್ನು ಕೈಯಿಗೆ ನಾವು ಕಟ್ಟಿಕೊಳ್ಬೇಕು. ಕಟ್ಟಿಕೊಂಡ ನಂತರ ಒಂದು ಕಟ್ಟಂಡ ಭಂಗ ಒಂದು ಅದು ಇರುವಂಥದ್ದು ಯಾಕೆ ಕೇಳಿದರೆ, ನಮಗೊಂದು ನೆನಪು ಬೇಕಲ್ಲ, ದೀಕ್ಷಾ ಬದ್ಧರಾಗಿದ್ದೇವೆ ಅಂತ ಒಂದು ಕೈಟುಂಡು ಮಾರ ದಿನವಲ್ಲ ಜಪ ಮಲ್ಪಂದೆ ಗೊತ್ತೀಜಿ. ಆ ಉದ್ದೇಶದಿಂದಾದರೂ ಸರಿ ಮಾಡಬೇಕು. ಅದನ್ನು ಕೊಡೋಣ.
ಎಲ್ಲರಿಗೂ ಕೊಡ್ತಾರೆ. ನೀವು ಒಂದು ಕಟ್ಟನ್ನು ತಗೊಂಡು ನಿಮ್ಮ ಸಾಲಲ್ಲಿ ಈಚೆ ಇದ್ದವರಿಗೆ ಕೊಡಿ. ನಮಗೆ ನಾವೇ ಕಟ್ಟಿಕೊಳ್ಳಿಕ್ಕಾಗೋದಿಲ್ಲ. ಸಾಮರಸ್ಯ ಅಂದರೆ ಅದೇ ಅಂತ ನಾವು ಇದನ್ನು ರಕ್ಷೆಯನ್ನು ಕೂಡ ಹಾಗೆ ಮಾಡೋದು, ಪಕ್ಕದಲ್ಲಿ ಇದ್ದವರಿಗೆ ಕಟ್ಟುವಂಥದ್ದು. ಜಾತಿ ಮತ ಪಂಥ ಇದೆಲ್ಲವನ್ನು ಮೀರಿ ನಮ್ಮ ಕಲ್ಪನೆ ಸಾಕಾರ ಆಗಬೇಕು. ಅದಕ್ಕೋಸ್ಕರ ಆ ದಾರವನ್ನು ಕೊಡ್ತಾ ಇದ್ದೇವೆ. ದಾರವನ್ನು ಪರಸ್ಪರ ನಮ್ಮ ಪಕ್ಕದಲ್ಲಿದ್ದವರು ನಮ್ಮ ಕೈಗೆ ಕಟ್ಟಿಕೊಳ್ಬೇಕು. ಎಲ್ಲರ ಇನ್ನು ಮುಂದೆ ಉಳಿದವರಿಗೆಲ್ಲ ಇಲ್ಲಿ ಕ್ಷೇತ್ರಕ್ಕೆ ಬಂದವರಿಗೆ ಇಲ್ಲಿ ಅರ್ಚಕರು ಇರ್ತಾರೆ, ಅವರು ಅದನ್ನು ಕೊಟ್ಟು ಮಂತ್ರ ದೀಕ್ಷೆಯನ್ನು ಕೊಡ್ತಾರೆ. ನಿಮ್ಮ ಮನೆಗೆ ಯಾರು ಇವತ್ತು ಹತ್ತಿರ ಪಕ್ಕದ ಮನೆಯವರು ಉಳಿದವರೆಲ್ಲ ಯಾರು ಬರಲಿಲ್ವೋ ಅವರಿಗೆಲ್ಲ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾರೆ. ಎಲ್ಲರ ಅದನ್ನು ದಾರವನ್ನು ಕಟ್ಟಿಕೊಂಡು ಜಪವನ್ನು ಮಾಡಬೇಕಾಗ್ತದೆ. ಸಾಂಕೇತಿಕವಾಗಿ ಆರಂಭದಲ್ಲಿ ಎಲ್ಲರಿಗೆ ಜಪ ಮಾಡಿ ಅಂತೆಲ್ಲ ಇವರು ನಮ್ಮ ಮುಕ್ತೇಶ್ವರರು ಮೊದಲಿಗೆ ಅವರಿಗೆ ಒಂದು ದೀಕ್ಷೆ ಕೊಡಲಿಕ್ಕೆ ಉಂಟು. ತಂತ್ರಿಗಳು ಅಚ್ಯುತ ಮೂಡತೆಯರಿಗೆ ಅದನ್ನು ದೀಕ್ಷೆಯ ದಾರವನ್ನು ಕಟ್ಟಬೇಕು ಅಂತ ಕೇಳಿಕೊಳ್ತೇನೆ. ಅಲ್ಲ, ಇದನ್ನು ಆಗ ಒಂದು ಮಾತನ್ನೇ ಹೇಳಿದರು ಅವರು, ತಂತ್ರಿಗಳಾಗ ಮಾತಾಡುವಾಗ ಹೇಳಿದರು ಹೇಗೆ ಅಂತ ಆಶೀರ್ವಾದ ಮಾಡುವಾಗ. ಕೈಯಲ್ಲಿ ರಾಮನ ಶಬ್ದ ಏನು ಕೇಳಿದರೆ ಉಳಿದದ್ದಕ್ಕೆ ಎಲ್ಲ ಕೆಲವು ಮಂತ್ರಗಳಿಗೆ ದೀಕ್ಷೆ ತಗೊಂಡ್ರೆ ಹೀಗೆ ಇರಬೇಕು ಅಂತ ಇದೆ. ರಾಮ ಮಂತ್ರದಷ್ಟು ಸುಲಭ ಯಾವುದೂ ಇಲ್ಲ ಅಂತ. ಅದಕ್ಕೆ ವಿಶೇಷ ಅನುಷ್ಠಾನ. ರಾಮ ಮಂತ್ರವನ್ನು ನಾವು ಜಪ ಮಾಡಬೇಕು ಅಂತಾದರೆ ಇವರೆಷ್ಟು 108 ಸಲ ಎಷ್ಟೋ ಹೇಳಿದ್ದಾರೆ, 108 ಸಲ ಜಪ ಆಗಬೇಕು. ಒಂದು 10 ನಿಮಿಷ ಕಾಲು ಗಂಟೆ ತಗೊಳ್ತದೆ ಅಂತ ಇಟ್ಟುಕೊಳ್ಳಿ ನಿಧಾನವಾಗಿ ನಾವು ಹೇಳಿದರೆ. ನಂದು ಸ್ನಾನ ಆಗಲಿಲ್ಲ, ಇನ್ನೇನೋ ಕಾರಣಗಳು ತಪ್ಪಿಸಲಿಕ್ಕೆ ಸಾವಿರ ಕಾರಣಗಳೇ ಅಂತ. ರಾಮನ ಹೆಸರಿಗೆ ಅದು ಯಾವುದೂ ಇಲ್ಲ. ಅಲ್ಲ, ನಾವು ತಿಂಗಳಲ್ಲಿ 1 ವಾರ ಮತ್ತು ಇದನ್ನು ಬಿಡಬೇಕಾ? ನಾವು ಮೈಲಿಗೆಯಲ್ಲಿದ್ದಾಗ ರಾಮ ಮಂತ್ರಕ್ಕೆ ಯಾವುದೂ ಬಾಧಿಸುವುದಿಲ್ಲ ಅಂತ ಎಲ್ಲಿ ಸಹ ಹೇಳ್ಬೋದು. ಸ್ನಾನ ಮಾಡ್ತಾ ಇದ್ದೀರಿ ಅಂತ ಇಟ್ಟುಕೊಳ್ಳಿ, ಸ್ನಾನ ಮಾಡ್ತಾ ಇರುವಾಗಲೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳಿ ತಪ್ಪಿಲ್ಲ ಏನು. ದೇವರ ಎದುರು ಬಂದು ನೀವು ಕೂತ್ಕೊಂಡೇ ಜಪ ಮಾಡಬೇಕು. ಇಲ್ಲ ಅಂತ ವಾಹನದಲ್ಲಿ ಹೋಗ್ತಾ ಇದ್ದೀರಿ, ಮನಸ್ಸಲ್ಲಿ ಹೇಳ್ತಾ ಹೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಾಡ್ಬೋದು. ರಾಮ ಮಂತ್ರಕ್ಕೆ ವಿಶೇಷ ನಿಯಮಗಳನ್ನು ಯಾವುದನ್ನು ಹೇಳಿದ್ದಿಲ್ಲ. ಆ ರೂಕ್ಷ ಅವನನ್ನು ರತ್ನಾಕರ ಬೇರೆ ಬೇರೆ ಹೆಸರಲ್ಲಿ ಕರಿತೇವೆ. ದಾರಿಯಲ್ಲಿ ಹೋದವನ ತಲೆ ಒಡೆದು ಅವರಲ್ಲಿದ್ದ ಸಂಪತ್ತನ್ನು ಕಿತ್ತುಕೊಂಡು ಜೀವನ ಮಾಡ್ತಾ ಇದ್ದವ. ಜಗತ್ತಲ್ಲಿ ಅವನನ್ನು ಸರಿ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ. ನಾರದರ ಇನ್ಯಾರೋ ಮಹರ್ಷಿಗಳನ್ನು ಬಂದವರನ್ನು ಕೈಯಲ್ಲಿ ಇವರು ಗಿಜಿ ಗಿಜಿ ಮಾಡ್ತಾ ಇದನ್ನು ಹಿಡ್ಕೊಂಡು ಬರುವಾಗ ಇದ್ದದ್ದೆಲ್ಲ ಕೊಡು ಸಂಪತ್ತು ಅಂತ ಹೇಳಿದಂತೆ. ಅದೆಲ್ಲ ಆಗೋದಿಲ್ಲ ಕೊಡಲಿಕ್ಕೆ ಅಂತ. ಕೊಡಲಿಲ್ಲ ಅಂತಾರೆ ಹೊಡೆದು ಬಡ್ದಾದರೂ ನಿನ್ನ ತಲೆ ಒಡೆದಾದರೂ ನಿನ್ನ ಕೈಯಲ್ಲಿದ್ದ ಸಂಪತ್ತು ಚಿನ್ನ ಎಲ್ಲ ಕಿತ್ತುಕೊಳ್ತೇನೆ ಅಂತ. ಅದಕ್ಕೆ ಹಾಗೆ ಹೇಳಿದ್ದಕ್ಕೆ ಅವ್ರು ಹೇಳಿದಂತೆ ಪಾಪ ಬರ್ತದೆ ಮಗನೇ, ನಿನಗೆ ಪಾಪ ಬರ್ತದೆ ಹಾಗೆ ಮಾಡಿದರೆ, ಇನ್ನೊಬ್ಬನಿಗೆ ಹಿಂಸೆ ಕೊಡಬಾರ್ದಪ್ಪ ಅಂತ. ಪಾಪ ಬಂದರೆ ನಿನಗೆ ತಗೊಂಡೋದ ದುಡ್ಡನ್ನೆಲ್ಲ ಸಂಪತ್ತನ್ನೆಲ್ಲ ದೋಚಿಕೊಂಡು ಏನು ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ಅವ ರೂಕ್ಷ ಹೇಳಿದ್ದುಂಟಂತೆ, ಅದು ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಕೊಡ್ತೇನೆ, ನಾವೆಲ್ಲ ಸಂತೋಷದಲ್ಲಿ ಇರ್ತೇವೆ ಇದರಿಂದಾಗಿ. ಪಾಪ ಬರಲಿ, ನೀನೊಬ್ಬನೇ ಅನುಭವಿಸಬೇಕಲ್ಲ ಮಾರೆ ಪಾಪದ ಫಲ. ನಾನು ಒಬ್ಬ ಅನುಭವಿಸಲಿಕ್ಕಿಲ್ಲ, ನನಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಒಟ್ಟು ಸೇರಿ ಅನುಭವಿಸ್ತೇವೆ, ಏನು ತೊಂದರೆ ಇಲ್ಲ. ಅದು ಹಾಗೆ ಆಗೋದಿಲ್ಲ, ನೀನು ಮಾಡಿದ ಅನ್ಯಾಯದ ಫಲ ನಿಂಗೆ ಸಿಗ್ತದೆ, ಜಾಗ್ರತೆ ಮಾಡಿಕೋ. ಹೆಂಡತಿ ತಗೊಳ್ಳಿಕ್ಕೆ ತಯಾರಿರ್ತಾಳೆ ನಿಂದು ಅಂತ. ನನ್ನ ಹೆಂಡತಿ ಅಷ್ಟು ಪ್ರೀತಿ ಮಾಡ್ತಾಳೆ, ತಗೊಳ್ತಾಳೆ ಹೇಳಿದ್ದಕ್ಕೆ ಕೇಳಿ ಬಾ ಅಂತ ಹೇಳ್ತಾನಂತೆ. ಇವನಿಗೆ ಅಂದಾಜಾಯಿತು, ಇವ ಹೋದರೆ ಇನ್ನು ಪುನಃ ಬರುವುದಿಲ್ಲ, ಇವ ತಪ್ಪಿಸ್ಲಿಕ್ಕೋಸ್ಕರ ಹೇಳೋದು ಅಂತೇಳಿ ಅದೇ ನಾರದನನ್ನು ಆ ಋಷಿಯನ್ನು ಯಾರನ್ನು ಮರಕ್ಕೆ ಕಟ್ಟಿ ಹಾಕಿ ಅವ ಹೋಗಿ ಹೆಂಡತಿ ಹತ್ರ ಹೇಳ್ತಾನಂತೆ, ನಾನು ಯಾರ್ಯಾರದು ತಲೆ ಒಡೆದು ತಂದ ಸಂಪತ್ತಲ್ಲಿ ಜೀವನ ಮಾಡ್ತಾ ಇದ್ದೇವೆ, ನನಗಿದರಿಂದ ಪಾಪ ಬರ್ತದಂತೆಲ್ಲ. ಆ ಪಾಪ ಬಂದದಲ್ಲಿ ಅರ್ಧ ನಿಂಗೆ ಸಹ ಉಂಟಲ್ಲ ಮಾರೈತಿ, ಚಿನ್ನ ಇದೆಲ್ಲ ನಾವು ಅನುಭವಿಸಿದ್ದೆ ಅಲ್ಲ ಸಂಪತ್ತೆಲ್ಲ. ಅದಕ್ಕೆ ಅವಳು ಹೇಳ್ತಾರಂತೆ, ಅದೆಲ್ಲ ನನ್ನ ಹತ್ರ ಹೇಳಬೇಡ ನೀನು ಧರ್ಮಶಾಸ್ತ್ರ ಏನು ಅಂತ ನನಗೆ ಗೊತ್ತಿದೆ. ಗಂಡನಾದವನಿಗೆ ಮದುವೆ ಆದ ನಂತರ ಹೆಂಡತಿಯನ್ನು ಅವಳಿಗೆ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕಾದ್ದು ಗಂಡನ ಕರ್ತವ್ಯ. ಗಂಡ ಏನಾದರೂ ಪುಣ್ಯದ ಕೆಲಸ ಮಾಡಿದ ಅಂತ ಇಟ್ಟುಕೊಳ್ಳಿ, ಅರ್ಧ ಪಾಲು ಹೆಂಡತಿಗೆ ಹೋಗ್ತದೆ. ಗಂಡ ಏನಾದರೂ ಪಾಪ ಮಾಡಿದ ಅಂತ ಇಟ್ಟುಕೊಳ್ಳಿ, ಆ ಪಾಪ ಮಾಡಿದರೆ ಅದರ ಫಲ ಹೆಂಡತಿಗಿಲ್ಲ, ಗಂಡನೇ ಅನುಭವಿಸಬೇಕು ಅದನ್ನು. ಹೆಂಡತಿ ಏನಾದರೂ ಪುಣ್ಯದ ಕೆಲಸ ಮಾಡಿದ್ಲು ಅಂತ ಇಟ್ಟುಕೊಳ್ಳಿ, ಇವಳ ಜಾತಕದ ಬಲದಿಂದ ಸರಿಯಾಗಬೇಕಲ್ಲದೆ ಹೆಂಡತಿ ಮಾಡಿದ ಪುಣ್ಯ ಕಾರ್ಯದ ಬಲ ಗಂಡನಿಗೆ ಸಿಗುವುದಿಲ್ಲ. ಎಲ್ಲೋ ಕೆಲವು ಉದಾಹರಣೆಗಳು ನಾವು ನೋಡಿದರೆ ಅವನದ್ದು ಅಂತಹ ಯೋಗ ಇದ್ದು ಅವಳ ಪಾತಿವ್ರತ್ಯದ ಬಲದಿಂದ ಬದುಕಿದ ಕೆಲವೊಂದು ಉದಾಹರಣೆಗಳು ನೋಡ್ತೇವೆ. ಆದರೆ ಸಾಮಾನ್ಯ ಧರ್ಮಶಾಸ್ತ್ರ ಇರುವಂಥದ್ದು ಹೆಂಡತಿ ಮಾಡಿದ ಪುಣ್ಯದ ಫಲ ಹೆಂಡತಿಗೆ ಇರುವಂಥದ್ದು. ಹೆಂಡತಿ ಏನಾದರೂ ಪಾಪ ಮಾಡಿದರೆ ಗಂಡನಿಗೆ ಬರ್ತದೆ. ಇಡೀ ಶಾಸ್ತ್ರ ಇರುವಂಥದ್ದು ಹೆಂಗಸರ ಪರವಾಗಿ ಅಂತ, ಅಲ್ಲಿ ಇಲ್ಲಿಂತಲ್ಲ, ಎಲ್ಲಿ ನೋಡಿದರೆ ಇದೇ ಕಾಣುವಂಥದ್ದು. ಇದನ್ನು ತಿಳ್ಕೊಂಡ ನಂತರ ನಾನು ಆ ಪಾಪ ಪಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೆಂಡತಿ ಹೇಳಿದ ನಂತರ ಬಂದು ಅವ್ರ ಹತ್ರ ಕೇಳ್ತಾನಂತೆ, ಅಯ್ಯೋ ರಾಮ, ನನ್ನದು ಸಂಪತ್ತೆಲ್ಲ ನಾನು ಯಾರ್ಯಾರ ತಲೆ ಹೊಡೆದದ್ದು ಎಲ್ಲ ಹೆಂಡತಿ ಅನುಭವಿಸಿದ್ಲು, ಈಗ ನನಗೆ ಪಾಪ ಬರ್ತದೆ ಹೇಳುವಾಗ ಮಾತ್ರ ಹೆಂಡತಿ ಪಾಪ ತಗೊಳ್ಳಿಕ್ಕೆ ತಯಾರಿಲ್ಲ, ಏನು ಮಾಡಬೇಕು ಅಂತ. ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಆತನೇ ಕೊಟ್ಟಂತಹ ಉದಾಹರಣೆ, ಆತನೇ ಹೇಳಿಕೊಟ್ಟದ್ದು. ರಾಮ ಅಂತ ಒಂದು ಜಪ ಮಾಡು,
ನಿನ್ನ ಎಲ್ಲ ಪಾಪ ಪರಿಹಾರ ಆಗ್ತದೆ ಅಂತ ಅದೇ ಮಹರ್ಷಿಗಳು ರಾಮನಾಮದ ಉಪದೇಶ ಕೊಟ್ರಂತೆ. ನಾವದನ್ನು ಸ್ವಲ್ಪ ರಂಗ ಮಾಡಿ ಎಲ್ಲ ನಮ್ಮ ಯಕ್ಷಗಾನದಲ್ಲಿ ನಾಟಕದಲ್ಲಿ ಎಲ್ಲ ಉಪಯೋಗ ಮಾಡಿದ್ದೇವೆ. ಅವನಿಗೆ ರಾಮ ಅಂತ ಹೇಳಲಿಕ್ಕೆ ಬರಲಿಲ್ಲಂತೆ, ಅದಕ್ಕೆ ಅವನ ಹತ್ರ ಹೇಳಿದಂತೆ ಅದೆಂತ ಹೇಳು ಅಂತ. ಅದಕ್ಕೆ ಮರ ಅಂತ ಹೇಳಿದಂತೆ. ಇದೆಂತ ಮರ, ಈಗ ಹೇಳು ಮರ ಮರ ಹೇಳು, ಮರ 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 ರಾಮ, ಅದು ರಾಮ ಆಯ್ತಂತೆ. ಅದೆಲ್ಲ ನಾವು ಚಂದ ಮಾಡಿ ಹೇಳಿದಷ್ಟೇ. ಆಗಿನ ಕಾಲದಲ್ಲಿ ಅವತ್ತು ವೃಕ್ಷ ಕನ್ನಡ ಮಾತಾಡ್ತಾ ಇದ್ದ 5,000-8,000 ವರ್ಷದ ಹಿಂದೆ. ಅದು ಸರಿಯಾ ತಪ್ಪ ಕಥೆಯ ಅಂತ ಪ್ರಶ್ನೆ ಅಲ್ಲ. ಅಂತೂ ರಾಮ ಅನ್ನುವ ಶಬ್ದದ ನಲ್ಮೆ ಏನು, ಗರಿಮೆ ಏನು ಅಂತ ಮಾತ್ರ ಇರುವಂಥದ್ದು. ಎಲ್ಲರ ಕೈಗೆ ಆ ರಕ್ಷಾ ದಾರ ಬಂದಿದೆ, ಅದರ ಜೊತೆಯಲ್ಲಿ ಒಂದು ಪತ್ರಕವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಯಾವ ಗ್ರಾಮದಿಂದ ನಾವು ಬಂದಿರುವಂಥವರು ಮತ್ತು ನಮ್ಮ ಮೊಬೈಲ್ ನಂಬರ್ ಏನು ಇದನ್ನು ನಾವು ಬರ್ಕೊಳ್ಬೇಕು. ಈ ಪತ್ರಕವನ್ನು ನಮ್ಮ ಕೈಯಲ್ಲಿ ನಾವು ಇಟ್ಟುಕೊಳ್ಬೇಕು. ಅದರ ಎದುರುಗಡೆ ದಿನಾಂಕವನ್ನು ಬರೆದು ಆ ದಿನಕ್ಕೆ ನಾವು ಎಷ್ಟು ಜಪ ಮಾಡಿದ್ದೇವೆ. ಒಂದು ದಿನಕ್ಕೆ 200 ಜಪ ಮಾಡಿದೆವು, ಮತ್ತೊಂದು ದಿನ 100 ಜಪ ಮಾಡಿದೆವು. ಒಂದು ದಿನ ಕಡಿಮೆ ಆಯಿತು, ಒಂದು ದಿನ ಹೆಚ್ಚಾಯಿತು. ಆಯಾ ದಿನ ರಾತ್ರಿ ಮಲಗಲಿಕ್ಕೆ ಮೊದಲು ಜಪ ಆದ ನಂತರ ಇದರಲ್ಲಿ ಬರೆದಿಟ್ಟು ಬಿಡುವ. ಹೋಗುವಾಗ ದಾರಿಯಲ್ಲಿ ಎಲ್ಲ ವಾಹನದಲ್ಲಿ ಹೋಗ್ತಾ ಇರುವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಲೆಕ್ಕಕ್ಕೆ ಸಿಗ್ತದೆ ಇಲ್ಲೋ ಒಂದು ಅಂದಾಜು ಮಾಡಿ ಇಟ್ಕೊಳ್ಳಿ ಅಷ್ಟೇ. ಬರೆಯುವಾಗ ಕಡಿಮೆ ಆದರೆ ಪರವಾಗಿಲ್ಲ, ಹೆಚ್ಚು ಬರಿಬೇಡಿ ಅಷ್ಟೇ. ಒಂದು ಮನೆಗೆ ಒಂದು ಪತ್ರಕ, ಗಂಡ ಹೆಂಡತಿ ಮಕ್ಕಳು ಇಡೀ ಮನೆಯವರು ಸೇರಿ ರಾತ್ರಿ ಮಲಗಲಿಕ್ಕೆ ಮೊದಲು ನಾವು ಇವತ್ತು ಎಷ್ಟು ಜಪ ಮಾಡಿದ್ದೇವೆ ಅಂತ ತಿಳ್ಕೊಂಡು ಅದರಲ್ಲಿ ಒಂದು ಉಲ್ಲೇಖ ಮಾಡುವ. ಕೋಟ್ಯಧಿಕ ಜಪಾಂಕರಿ ಶ್ಯಾಮಃ ಅಂತಲ್ಲಿ ಒಂದು ಸಂಕಲ್ಪ ಮಾಡಿದೆವು. ಕೋಟಿ ಅಲ್ಲ ಅಂತ, ಇದೊಂದು 10 ಕೋಟಿ ಎಲ್ಲ ಜಪ ಆಗ್ತದೆ. ಆದರೆ ನಮ್ಮದು ಕರ್ತವ್ಯ ಉಂಟು ಅಂತ. ಉಳಿದವರೆಲ್ಲ ಸೇರಿ ಎಷ್ಟು ಮಾಡಿದ್ದಾರೆ ಅಂತ ಪರನಲ್ಲ, ನನಗೆ ಆ ಜಪದ ಫಲ ನನಗೆ ಸಿಗಬೇಕಾದ್ದಲ್ಲ, ನಾವೆಷ್ಟು ಮಾಡಿದ್ದೀವಿ ಅನ್ನುವಂಥದ್ದು ಮಾತ್ರ ಇರೋದು. ಆದರೆ ಒಂದು ಶತಸಿದ್ಧವಾದ ಹೆಸರು ಹೇಳ್ತೇನೆ ನಾನು. ಇಂತಹ 100,000 ಜನ ಈ ಜಪವನ್ನು ಮಾಡಿ ಒಂದು ಕೆಲವು ಗ್ರಾಮಗಳಿವೆ, ನಾನು ಹೇಳಿದರೆ ಸರಿ ಆಗ್ತಾ ತಪ್ಪಾಗ್ತಾ ಗೊತ್ತಿಲ್ಲ, ಬೇಡ ಇದನ್ನ ಹೆಸರು ಹೇಳುವುದಿಲ್ಲ ನಾನು. ಈ ಜಪವನ್ನು ಆರಂಭ ಮಾಡಿದ ಆ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಉತ್ಪಾತಗಳು, ತೊಂದರೆಗಳು ಸಾವಿರ ಅನುಭವಿಸ್ತಾ ಇದ್ದರು. ಇವತ್ತು ಆದರ್ಶ ಗ್ರಾಮ ಅನ್ನುವ ಮಟ್ಟಕ್ಕೆ ಆ ಗ್ರಾಮ 2-3 ಜಿಲ್ಲೆಗಳಲ್ಲಿ ಇವತ್ತಿದೆ. ಆ ಮಟ್ಟಕ್ಕೆ ಬರಬೇಕು ಅಂತಾದರೆ ಅವರು ಮಾಡಿದ ದೊಡ್ಡ ಸಾಧನೆ ಇದು. ಮನೆ ಸಂಪರ್ಕ ಮಾಡಿ ರಾಮನಾಮ ಜಪ ಮಾಡಿಸಿದ್ದಾರೆ. ನಾಳ್ದು ಯಾಗದವರೆಗೆ ಮಾಡಿ ನೋಡುವ, ನಮಗೆ ಗೊತ್ತಾಗ್ತದೆ. ಒಳಗಿಂದ ಹೊರಗಿಂದ ಎಲ್ಲವೂ ರಾಮ ಸರಿ ಮಾಡಿ ಕೊಡ್ತಾನೆ. ಇದನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡು ಮನೆಯವರ ಒಂದು ಮನೆಗೆ ಒಂದೇ ಪತ್ರಕ ಅಂತ ಹೇಳಿದರು, ಮನೆಯವರ ಎಲ್ಲರ ಜಪವನ್ನು ಇದರಲ್ಲಿ ಉಲ್ಲೇಖ ಮಾಡಬೇಕು. ನಾಳ್ದು ತಂದು ಇಲ್ಲಿಗೆ ಕೊಡಬೇಕು. ಒಂದು ಸಲ ಆ ದಾರವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಪಕ್ಕ ಇರುವಂಥವರದ್ದೊಂದು ಪರಿಚಯ ಮಾಡಿಕೊಳ್ಳಿ. ಪರಿಚಯ ಇಲ್ಲ ಅಂತಾದರೆ ಪರಿಚಯ ಮಾಡಿಕೊಂಡು ಅವರ ಬಲ ಕೈಗೆ ಕಟ್ಟಿ. ಎಷ್ಟು ಸಾಧ್ಯ ಉಂಟೋ ಅಷ್ಟು ಶುದ್ಧ ಆಹಾರವನ್ನು ಸ್ವೀಕಾರ ಮಾಡಬೇಕು ದಿನ. ಸಾಧ್ಯ ಇದ್ದರೆ ದಿನ ಅವರವರ ಅಭ್ಯಾಸ. ಕೆಲವರು ಸಂಜೆ ಸ್ನಾನ ಮಾಡ್ತಾರೆ, ಬೆಳಿಗ್ಗೆ ಮಾಡೋದಿಲ್ಲ. ಸಾಧ್ಯ ಇದ್ದರೆ ಬೆಳಿಗ್ಗೆಯೇ ಸ್ನಾನ ಮಾಡಿದರೆ ಒಳ್ಳೆಯದು. ಎಲ್ಲರಿಗೂ ಕಟ್ಟಿಕೊಂಡು ಆಯಿತು ಅಂತಾದರೆ ಒಂದು ಸಲ ನೇರವಾಗಿ ಕೂತ್ಕೊಳ್ಳುವ. ಬೆನ್ನು ಹುರಿ ಬೆಂಡಾಗಿ ಇರದ ಹಾಗೆ ಎಡದ ಕೈಯ ಮೇಲೆ ಬಲ ಕೈಯನ್ನು ಮುಚ್ಚಿಕೊಳ್ಬೇಕು. ಎಡದ ಕೈಯನ್ನು ಬಿಡಿಸಿ ಇಟ್ಟು ಬಲ ಕೈಯನ್ನು ಅದರ ಮೇಲೆ ಮುಚ್ಚಿಕೊಂಡು ನಮ್ಮ ಬಲ ತೊಡೆಯ ಮೇಲೆ ನಮ್ಮ ಕೈಗಳನ್ನು ಇಟ್ಟುಕೊಳ್ಬೇಕು. ಒಂದು ಸಂಕಲ್ಪ, ಅದನ್ನು ನಾವೇ ಹೇಳಬೇಕು. ಯಾಕೋಸ್ಕರ ಮಾಡ್ತಾ ಇದ್ದೇವೆ ಅಂತ. ನಮ್ಮ ಕನಸಿತ್ತಲ್ಲ ರಾಮರಾಜ್ಯ ಆಗಬೇಕು ಅಂತ, ಅದು ಸಾಕಾರ ಆಗಬೇಕು. ನಾವು ಮನೆಯಲ್ಲಿ ಆ ರಾಮನ ಒಳ್ಳೆ ಗುಣಗಳು ನನಗೆ, ನನ್ನ ಮನೆಯವರಿಗೆ, ನನ್ನ ಮಕ್ಕಳಿಗೆ ರಾಮತ್ವ ನಮ್ಮೊಳಗೆ ಪ್ರವೇಶ ಮಾಡುವ ಹಾಗಾಗಲಿ. ನಾವು ಲೋಕದಲ್ಲಿ ಕಾಣ್ತಾ ಇದ್ದೇವೆ ಪರಸ್ಪರ ನಿಂದೆ, ಪರಸ್ಪರ ದ್ವೇಷ, ಯಾರ್ಯಾರನ್ನು ಯಾವ ದಾರಿಯಿಂದ ಕೊಂದು ಹಾಕುವಂಥದ್ದು, ಸಾಮೂಹಿಕವಾಗಿ ಕೊಲೆ ಮಾಡುವಂಥದ್ದು, ಇಂಥದ್ದೆಲ್ಲ ನೋಡ್ತಾ ಇದ್ದೇವೆ.
ಇನ್ನು ಮುಂದೆ ರಾಮ ನಿನ್ನ ಜಪ ಮಾಡ್ತಾ ಇದ್ದೇವೆ, ನನ್ನ ದೇಶದಲ್ಲಿ ಇಂಥದ್ದೆಲ್ಲ ಕಾಣುವ ಹಾಗಾಗಬಾರ್ದು ದೇವರೇ, ಆ ಹಿಂಸಾದಿಗಳು ದೂರ ಆಗಲಿ. ಆ ಕಲ್ಪನೆ ಇತ್ತಲ್ಲ, ನಮ್ಮ ದೇಶವನ್ನು ಯಾರು ಇವತ್ತಿನ ದಿನ ಆಳ್ತಾ ಇದ್ದಾರೋ, ಮಂತ್ರಿಗಳು ಎಲ್ಲರೂ ಇದ್ದಾರಲ್ಲ, ಆ ದೇಶವನ್ನು ಆಳುವಂಥವರು ನಮ್ಮ ಜನಪ್ರತಿನಿಧಿಗಳೆಲ್ಲ ಇದ್ದಾರಲ್ಲ, ಅವರಿಗೆ ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡು ದೇವರೇ. ನಾನು ಮಾಡಿದ ಜಪದ ಫಲವಾಗಿ ನನಗೆ, ನನ್ನ ಮನೆಯವರಿಗೆ ಆರೋಗ್ಯ ಭಾಗ್ಯಾದಿಗಳನ್ನು ಅನುಗ್ರಹಿಸ ಮಾಡಿ ನಮ್ಮೊಳಗೆ ರಾಮತ್ವ ಪ್ರವೇಶ ಆಗುವ ಹಾಗೆ. ಆ ರಾಮನಾಮದ ಕನಸು ಒಂದಷ್ಟು ಸಾಕಾರ ಆಗಿದೆ. ಅಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾವಿರ ವರ್ಷದ ಹೋರಾಟ ಫಲ ಕೊಟ್ಟದನ್ನು ನಮ್ಮ ಕಣ್ಣಾರೆ ನೋಡುವ ಹಾಗಾಗಿದೆ. ನಮ್ಮ ದೇಶದ ಮೇಲೆ ಯಾರು ಆಕ್ರಮಣ ಮಾಡ್ತಾರ ಅವರ ಮಣ್ಣಿಗೆ ಹೋಗಿ ಅವರನ್ನು ಹೊಡೆದು ಹಾಕುವಂಥದ್ದು ರಾಮ ಮಾಡಿದದ್ದು ಕೆಲಸಗಳದು. ಅಯೋಧ್ಯೆಗೆ ಬಂದ ಅವರನ್ನೆಲ್ಲ ಕೊಂದು ಹಾಕಿದ್ದಲ್ಲ ಅಂತ ಇವ ಕಳಿಸಿಕೊಟ್ಟದ್ದು ವಿಶ್ವಾಮಿತ್ರರ ಜೊತೆಗೆ. ಅವರಿದ್ದ ತಾಣಕ್ಕೆ ಹೋಗಿ ಆ ರಾಕ್ಷಸರನ್ನೆಲ್ಲ ಕೊಂದು ಹಾಕುವುದನ್ನು ರಾಮನ ಕಾಲದಲ್ಲಿ ನೋಡಿದ್ದೆವು. ಇವತ್ತಿನ ಕಾಲದಲ್ಲಿ ಮತ್ತೆ ಭಾರತದಲ್ಲಿ ಇದನ್ನು ಕಾಣುವ ದಿನ ಕಲ್ಪನೆ ಮಾಡಲಿಕ್ಕಿಲ್ಲ. ನನ್ನ ಹಿಂದಿನವರಿಗೆ ಯಾರಿಗೂ ಸಿಗದ ಭಾಗ್ಯ ನಮಗೆ ಅದನ್ನೆಲ್ಲ ನೋಡುವ ಯೋಗ ಕೊಟ್ಟಿದ್ದಾನೆ ದೇವರು. ಇಷ್ಟಲ್ಲ ಅಂತ ಇದನ್ನು ಮೀರಿ ಇನ್ನು ನಮ್ಮ ರಾಮರಾಜ್ಯದ ನಿಜವಾದ ಕನಸು ಸಾಕಾರ ಆಗಲಿಕ್ಕೆ ನಾನು ಮಾಡುವ ಜಪ ನನಗೆ ಪೂರಕ ಆಗಲಿ ಅಂತ ಪ್ರಾರ್ಥನೆ ಇರುವಂಥದ್ದು. ಕೈಯನ್ನು ಹಾಗೆ ಇಟ್ಟುಕೊಂಡು ಆ ವಾಕ್ಯವನ್ನು ಹೇಳಿಕೊಡ್ತೇನೆ, ಹೇಳಬೇಕು. ಇಹ ಜನ್ಮನಿ ಪೂರ್ವಜನ್ಮನಿವ ಮಯಾ ಕೃತ ಸಮಸ್ತ ಪಾಪ ಪರಿಹಾರಪೂರ್ವಕ ಧರ್ಮ ಅರ್ಥ ಕಾಮಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಸರ್ವೈಶ್ವರ್ಯ ಸರ್ವಸೌಭಾಗ್ಯ ಸರ್ವಲೋಕವಿದ್ಯಾ ಜ್ಞಾನಸಿದ್ಧ್ಯರ್ಥಂ ಪ್ರಪಂಚೇ ಪರಿದೃಶ್ಯಮಾನ ಪರಸ್ಪರ ವಿದ್ವೇಷ ಪರಸ್ಪರ ನಿಂದಾ ಪರಸ್ಪರ ಹಿಂಸಾದೀನಾಂ ನಿವೃತ್ತಿಪೂರ್ವಕಂ ಸರ್ವೇಷಾಂ ಜನಾನಾಂ ಚಿತ್ತಶಾಂತಿ ಚಿತ್ತಸ್ಥೈರ್ಯ ಸಂತೋಷಾದಿ ಅಭಿವೃದ್ಧ್ಯರ್ಥಂ ಪರಸ್ಪರ ಸೌಮನಸ್ಯ ಸಿದ್ಧಿಪೂರ್ವಕಂ ಐಕಮತ್ಯಾವಾಪ್ತ್ಯರ್ಥಂ ಧರ್ಮಶ್ರದ್ಧಾಲೂನಾಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಏತದ್ದೇಶ ಪರಿಪಾಲಕಾನಾಂ ಧರ್ಮೇ ಶ್ರದ್ಧಾಭಿವೃದ್ಧ್ಯರ್ಥಂ ವೇದ ವೇದಾಂತ ವೇದ್ಯ ಪುರಾಣ ಪುರುಷೋತ್ತಮಸ್ಯ ದೇಶ ದೇಶೇಶು ಸುದೇಶ ಇತ್ಯಾಖ್ಯಾತ ಭಾರತ ದೇಶವಾಸಿನಾಂ ಹೃದಯ ಮಂದಿರ ನಿವಾಸಸ್ಯ ಮರ್ಯಾದಾ ಪುರುಷೋತ್ತಮಸ್ಯ ಪೂರ್ಣಾನುಗ್ರಹೇಣ ಅಸ್ಮದ್ದೇಶ ಪ್ರಸೂತಾನಾಂ ಸರ್ವೇಷಾಂ ಹೃನ್ಮಂದಿರೆ ರಾಮತ್ವ ಪ್ರತಿಷ್ಠಾಪನಾರ್ಥಂ ತನ್ಮೂಲಕ ಅಸ್ಮಿನ್ ದೇಶೆ ಪುನರಪಿ ರಾಮರಾಜ್ಯಾಕಾಂಕ್ಷಾ ಸಾಕಾರಂ ಕಾಮಯಮಾನಃ ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಪ್ರಸಾದ ಸಿದ್ಧ್ಯರ್ಥಂ ಅಸ್ಮಿನ್ ದಿನೇ ರಾಮನಾಮ ತಾರಕ ವಿಜಯ ಮಹಾಮಂತ್ರ ದೀಕ್ಷಾಂ ಕರಿಷ್ಯೆ. ಕೈಗಳನ್ನು ಬಿಟ್ಟು ನಮ್ಮ ಮುಂದಲೆಯನ್ನು ಮುಟ್ಟಿಕೊಳ್ಬೇಕು. ವಸಿಷ್ಠ ಋಷಿ ತುಟಿಗಳನ್ನು ಮುಟ್ಟಿಕೊಳ್ಬೇಕು. ಅನುಷ್ಠುಪ್ ಛಂದ ಹೃದಯವನ್ನು ಮುಟ್ಟಿಕೊಳ್ಬೇಕು. ಸಪರಿವಾರ ಶ್ರೀರಾಮಚಂದ್ರೋ ದೇವತಾ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮಂತ್ರ ನಾವು ಹೇಳಲಿಕ್ಕಿರುವಂಥದ್ದು 13 ಅಕ್ಷರದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಲ್ಲೆಲ್ಲ ಅವರು ಹೇಗೆ ಹೇಳ್ತಾರೆ, ಆಡಿಯೋಗಳೆಂತ ಸಿಗ್ತವೆ, ಅದನ್ನು ನೋಡಿಕೊಂಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಅದೆಲ್ಲ ಖುಷಿ ಆಗ್ತದೆ ನಮಗೆ ಹೇಳಲಿಕ್ಕೆ ಅಂತ. ಅಲ್ಲಿ ಅಕ್ಷರ ಅದು ಆಯಾ ದೇಶದ ಪರಿಪಾಠ ಇರುವಂಥದ್ದು. ನಿಜವಾಗಿ ಒಂದು ಶಬ್ದವನ್ನು ಹೇಳಬೇಕಾದ್ರೆ ಅರ್ಧ ಅಕ್ಷರ ಹೇಳಿದರೆ ಅದು ಪೂರ್ತಿಯಿಂದ ಲೆಕ್ಕಕ್ಕೆ 13 ಅಕ್ಷರ ಆಗೋದಿಲ್ಲ ಅಂತ. ಶ್ರೀರಾಮ್ ಅಂತ ಹೇಳಿದರೆ ಅಲ್ಲಿಯ ಹೆಸರು ಅಲ್ಲಿಗೆ ಅದು ಸರಿ ಅಂತ. ಇಲ್ಲಿ ವಸಂತಿ ಅಂತ ಕರಿತೇವೆ, ಅಲ್ಲಿ ಹೋದರೆ ಬಸಂತಿ ಹೇಳೋದು, ರಂಗದೇ ಬಸಂತಿ ಅಂತ. ಈಚೆ ಕೇರಳಕ್ಕೆ ಹೋದರೆ ಇನ್ನು ಬೇರೆ ಏನೋ ಶಬ್ದಗಳನ್ನು ಒಬಯೋರ ಭೇದ ಇಂಥದ್ದೆಲ್ಲ ಬೇರೆ ಬೇರೆ ಅದಕ್ಕೆ ನಿಯಮಗಳಿವೆ. ಅಲ್ಲಿ ಅವರು ಏನೇ ಹೇಳಲಿ, ನಾವು ಹೇಳಬೇಕಾದ್ರೆ ಅಕ್ಷರವನ್ನು ಪೂರ್ತಿಯಾಗಿ ಹೇಳಬೇಕು. ಶ್ರೀರಾಮ ಜಯರಾಮ ಜಯ ಜಯ ರಾಮ. ಇದನ್ನು ನಮಗೆ ಆಗುವಂತಹ ರಾಗದಲ್ಲಿ ಹೇಳ್ಬೋದು. ಅದನ್ನು ದಿನಕ್ಕೆ 108 ಅಂತ ಕನಿಷ್ಠ ಅಂತ ಹೇಳಿದ್ದಾರೆ. 108ರ ಹಾಗೆ ಕನಿಷ್ಠ ಮಾಡುವ, ಸಾಧ್ಯ ಇದ್ದಷ್ಟು ಹೆಚ್ಚನ್ನು ಮಾಡುವ. ಇನ್ನು ಯಾವುದನ್ನು ತಂತ್ರಿಗಳು ಹೇಳ್ತಾರೆ, ಯಾವುದು ಹೇಳಬೇಕಾದ. ಈ ಕೈಗೆ ದಾರ ಕಟ್ಟಿ ದೀಕ್ಷೆ ತೆಗೆದುಕೊಳ್ಳುವಾಗ ಎಲ್ಲರ ಮನಸ್ಸಿನಲ್ಲಿ ಸಂಶಯ ಬರಬಹುದು. ಆದಷ್ಟು ಸೂರ್ಯನಾರಾಯಣ ಭಟ್ರು ಹೇಳಿದರು ಹೇಗಿರಬೇಕು ಅಂತ. ನಾವು ಈ ದೀಕ್ಷೆ ತೆಗೆಯುವಂಥ ಸಂದರ್ಭದಲ್ಲಿ ತೀರ್ಮಾನ ಮಾಡಬೇಕಾದ್ದು ಒಂದೇ, ನಮ್ಮಲ್ಲಿರುವಂಥ ದುರ್ವಿಚಾರಗಳು ಯಾವುದು ಅಂತ. ದುರ್ವಿಚಾರಗಳು ಯಾವುದು ಅಂತ ಹೇಳಿದರೆ ಅದರ ಜೊತೆಯಲ್ಲಿ ಸೇರುವಂಥ ದುರಾಭ್ಯಾಸಗಳು ಯಾವುದು ಅಂತ. ಆಹಾರ ಸೇವಿಸುವುದು ದುರಾಭ್ಯಾಸ ಅಲ್ಲ, ಆದರೆ ಮದ್ಯಪಾನ ಮಾಡುವಂಥದ್ದು ದುರಾಭ್ಯಾಸ. ಆದ ಕಾರಣ ಎಲ್ಲರೂ ಕೂಡ ದುರಾಭ್ಯಾಸ ಮುಕ್ತರಾಗಬೇಕು. ಈ ವ್ರತ ದೀಕ್ಷೆಯ ಸಂದರ್ಭದಲ್ಲಿ ಆಹಾರ ಕ್ರಮದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಸಾಧ್ಯವಾದಷ್ಟು ನಿಮಗೆ ಕೂಡುವವರು ಸಾಧ್ಯವಾದಷ್ಟು ಸಸ್ಯಾಹಾರವನ್ನು ಸ್ವೀಕರಿಸಿ. ಅತ್ಯಂತ ಅನಿವಾರ್ಯವಾಗಿರುವಾಗ ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಆದರೂ ಕೂಡ ಏನು ತೊಂದರೆ ಇಲ್ಲ. ಕೆಲವರಿಗೆ ಆ ಸಂಶಯ ಬರಬಹುದು, ನಾವೀಗ ಈ ದಾರ ಗಟ್ಟಿಯಾಗಿದೆ, ಇನ್ನು ಏಪ್ರಿಲ್ 11ನೇ ತಾರೀಕಿನವರೆಗೆ ನಾವು ಏನೂ ತಿನ್ನದೆ ಕೂತ್ಕೊಳ್ಬೇಕು ಅಂತಾದರೆ ನನ್ನ ತರವಾಡಿನಲ್ಲಿ ನಾಳಿದ್ದು ಗುರುಹಿರಿಯರಿಗೆ ಬಳಿಸುವ ಕಾರ್ಯಕ್ರಮ ಉಂಟು, ನಾನೇನು ಮಾಡೋದು ಅಂತೇಳುವ ಸಂಶಯ ಬರ್ಬೋದು. ಅಂಥ ಸಂಶಯಗಳೇನು ಬೇಡ. ನಿಮಗೆ ಸಾಧ್ಯವಾಗುವ ಮಟ್ಟಿಗೆ ಸಸ್ಯಾಹಾರವನ್ನು ಸ್ವೀಕರಿಸಿ, ಅನಿವಾರ್ಯವಾಗಿ ಮಾಂಸಾಹಾರವನ್ನು ಸ್ವೀಕರಿಸಿದರೂ ಕೂಡ ತಪ್ಪೇನಿಲ್ಲ. ಅಂತೂ ಹೇಳಿದ ರೀತಿಯಲ್ಲಿ ನಾವು ಎಲ್ಲಿ ಬೇಕಾದರೂ ಕೂಡ ಜಪಿಸ್ಬೋದು. ಅದರಲ್ಲಿಯೂ ಕೂಡ ಎಲ್ಲಿ ಬೇಕಾದರೂ ಜಪಿಸ್ಬೋದು ಅಂತ ಅವರು ಹೇಳಿದರು ಅಂತೇಳಿ ಇನ್ನು ವಾಹನದಲ್ಲಿ ಹೋಗುವಾಗ ಮಾತ್ರ ಜಪಿಸುವ ಪದ್ಧತಿ ಇಡಬೇಡಿ. ಅತ್ಯಂತ ಅನಿವಾರ್ಯವಾದಲ್ಲಿ ಅದು ಮಾಡ್ಬೋದು. ಆದರೆ ಬೆಳಿಗ್ಗೆದ್ದು ಸ್ನಾನ ಮಾಡಿ ಒಂದು ಜಪ ಮಾಡಿದರೆ ತುಂಬ ಒಳ್ಳೆಯದು. ಅದೇ ರೀತಿ ಸಂಧ್ಯಾಕಾಲದಲ್ಲೂ ಕೂಡ ಸ್ನಾನ ಮಾಡಿ ಜಪ ಮಾಡಿದರೆ ಒಳ್ಳೆಯದು. ಒಂದು ದಿವಸ ನಮಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಜಪ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳೋದಕ್ಕೆ ನಾವು ಚಿಂತೆ ಮಾಡಬೇಕಾದ್ದಿಲ್ಲ. ಅದೇ ರೀತಿ ಸಂಖ್ಯೆಯು ಕೂಡ ನಮಗೆ ಒಂದು ದಿವಸ 108 ಮಾಡಲಿಕ್ಕೆ ಆಯಿತು, ಮತ್ತೊಂದು ದಿವಸ 500 ಮಾಡಲಿಕ್ಕೆ ಆಗಿದೆ, ಮತ್ತೊಂದು ದಿವಸ 12 ಆಯಿತು ಅಷ್ಟೇ ಅಂತ ಹೇಳೋ ಚಿಂತೆ ಬೇಡ. ಎಲ್ಲ ನಾವು ನಿಬಂಧನೆ ಇಡಲಿಲ್ಲ ಎಷ್ಟು ಸಂಖ್ಯೆ ಅಂತ ಹೇಳುವಂಥದ್ದು. ಸಾಧ್ಯವಾದಷ್ಟು ಆ ಜಪ ಮಾಡಿದ ಕುಟುಂಬ ಸದಸ್ಯರು ಮಾಡಿದ್ದನ್ನು ನಿಮಗೆ ಕೊಟ್ಟಿರುವುದರಲ್ಲಿ ನೀವು ಉಲ್ಲೇಖ ಮಾಡಿ. ಆದ ಕಾರಣ ಇನ್ನು ಯಾರಾದರೂ ಇನ್ನು ನೀವು ಗ್ರಾಮಕ್ಕೆ ಹೋಗಿ ಆ ಗ್ರಾಮದಲ್ಲಿ ಕೊಡುವಂಥ ಸಂದರ್ಭದಲ್ಲಿ ನನಗೆ ದಾರ ಬೇಡ, ಆ ದಾರ ಕಟ್ಟಿದರೆ ನಾನು ಕ್ರಮದಲ್ಲಿ ಇರಬೇಕು ಅಂಥದ್ದು ಯಾವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ದೀಕ್ಷಾ ಯಜ್ಞ ಹೋಮವನ್ನು ನಾವು ಮಾಡಲಿಕ್ಕೆ ಕಾರಣ ಏನಂತ ಕೇಳಿದರೆ, ಆ ಯಜ್ಞ ಹೋಮದ ಸಂಪಾದವನ್ನು ದಾರಕ್ಕೆ ಸ್ಪರ್ಶ ಮಾಡಿದ ಕೂಡಲೇ ಯಾವುದೇ ಅಶುದ್ಧಿಯನ್ನು ಕೂಡ ದೂರೀಕರಿಸಲಿಕ್ಕಿರುವಂಥ ಶಕ್ತಿ ಅದಕ್ಕೆ ಬರ್ತದೆ. ಅದಕ್ಕೋಸ್ಕರವಾಗಿ ನಾವು ದೀಕ್ಷಾ ಪೂಜೆ ಮಾಡಿ ಎಲ್ಲರಿಗೂ ದೀಕ್ಷಾ ಕೊಡ್ಬೋದಿತ್ತು. ಆದರೆ ಇಲ್ಲಿ ದೀಕ್ಷಾ ಹೋಮವನ್ನು ಮಾಡಿ ಆ ಹೋಮದ ಸಂಪಾದಕೃತವನ್ನು ದಾರಕ್ಕೆ ಸ್ಪರ್ಶ ಮಾಡಿಯೇ ಕೊಡ್ತಾ ಇರೋದು. ಯಾಕೆಂದರೆ ಒಂದು ವೇಳೆ ಅಶುದ್ಧಿ ಬಂದರೂ ಕೂಡ ಆ ಅಶುದ್ಧಿಯನ್ನು ಸಂಪೂರ್ಣ ದೂರೀಕರಿಸಲಿಕ್ಕಿರುವಂಥ ಶಕ್ತಿ ಆ ರಕ್ಷೆಯಲ್ಲಿಯೇ ಇದೆ. ಅದಕ್ಕೋಸ್ಕರವೇ ಮಾಡಿದ್ದೇವೆ. ಬೆಳಿಗ್ಗೆ ನಾವು ಸ್ನಾನ ಮಾಡಿ ಜಪ ಮಾಡಿದ ನಂತರ ಅನಿವಾರ್ಯವಾಗಿ ನಮಗೆ ಮತ್ತು ಬೇರೆ ಆಹಾರವನ್ನು ಸ್ವೀಕರಿಸಬೇಕಾಗಿ ಬಂತು. ಅಲ್ಲಿಯೂ ಕೂಡ ಚಿಂತೆ ಮಾಡಬೇಕಾದ್ದಿಲ್ಲ. ಮತ್ತು ಪುನಃ ನಾವು ಆ ಜಪ ಮಾಡುವಂಥ ಸಂದರ್ಭದಲ್ಲಿ ಸ್ನಾನ ಮಾಡಿಕೊಂಡ್ರೆ ಸಾಕು. ಅಂತೂ ಎಲ್ಲರೂ ಜಪಿಸಬೇಕು. ಒಂದಂತೂ ದುರಾಭ್ಯಾಸ ಮುಕ್ತರು ಅಂತ ಹೇಳುವ ರೀತಿಯಲ್ಲಿ ಮದ್ಯಪಾನವನ್ನು ಎಲ್ಲರೂ ಕೂಡ ದೂರೀಕರಿಸಬೇಕು. ಮದ್ಯಪಾನ ವರ್ಜ್ಯ. ಯಾಕೆಂದರೆ ಮದ್ಯಪಾನ ಮಾಡಿ ಒಂದು ವೇಳೆ ನಾವು ಸ್ನಾನ ಮಾಡಿ ಜಪ ಮಾಡುವಾಗಲೂ ಕೂಡ ಹಾಗೆ ಹೇಳಿದ ರೀತಿಯಲ್ಲಿ ಅಕ್ಷರ ವ್ಯತ್ಯಾಸ ಬರಬಹುದು. ಮದ್ಯಪಾನ ಮಾಡಿದ ನಂತರ ನಮ್ಮ ಆ ರೀತಿಯೆಲ್ಲ ಬದಲ್ತದೆ. ಅದಾಗದಿದ್ದರೆ ಸಾಕು. ಆದ ಕಾರಣ ಸಾಧ್ಯವಾದಷ್ಟು ಸಮಾಜದ ಬಂಧುಗಳೆಲ್ಲರೂ ಕೂಡ ದೀಕ್ಷಾಬದ್ಧರಾಗಿದ್ದುಕೊಂಡು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಸಮಾಜದ ಎಲ್ಲ ಬಂಧುಗಳು ತೊಡಗಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವು ಈ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತೊಡಗಿಸಿಕೊಳ್ಳಬೇಕು, ಅಷ್ಟೇ ವಿನಂತಿಯನ್ನು ಮಾಡಲಿಕ್ಕಿರೋದು. ಇವತ್ತು ಎಲ್ಲರೂ ಸಹ ದೀಕ್ಷೆಯನ್ನು ಪಡೆದುಕೊಂಡಿದ್ದೇವೆ. ಎಲ್ಲರೂ ರಾಮ ತಾರಕ ಮಂತ್ರವನ್ನು ದಿನನಿತ್ಯ ತಂತ್ರಿಗಳು ಮತ್ತು ಆಚಾರ್ಯರು ಹೇಳಿದ ರೀತಿಯಲ್ಲಿ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಮತ್ತು ವಿಶೇಷವಾಗಿ ಅಯೋಧ್ಯೆಯಿಂದ ರಾಮಜ್ಯೋತಿ ಬರುವಂಥದ್ದು, ಅಯೋಧ್ಯೆಯಿಂದ ರಾಮನವಮಿಯ ದಿವಸ
ಜ್ಯೋತಿಯನ್ನು ತೆಗೆದುಕೊಂಡು ನಮಗೆ ಇಲ್ಲಿಗೆ ಬರುವಂಥದ್ದು. ಆ ಸಂದರ್ಭದಲ್ಲಿ ಯಾರೆಲ್ಲ ಅಯೋಧ್ಯೆಗೆ ರಾಮ ಮಂದಿರಕ್ಕೆ ಹೋಗಿ ರಾಮ ದರ್ಶನ ಮಾಡಿ ಆ ಜ್ಯೋತಿಯ ಒಂದು ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತಿ ಇರಬೇಕು ಅಂತ ಬಯಸ್ತೀರಿ, ಅವರಿಗೆಲ್ಲರಿಗೂ ಅಲ್ಲಿ ಹೋದರೆ ದೇವರ ರಾಮ ದರ್ಶನದ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ಮಾಡಿಕೊಡುವಂಥ ವ್ಯವಸ್ಥೆಗಳು ಮಾಡ್ತೇವೆ. ಹೋಗಿ ಬರುವ ವ್ಯವಸ್ಥೆಗಳನ್ನು ಅವರೇ ನೋಡಿಕೊಳ್ಬೇಕು. ರಾಮನವಮಿಯ ದಿವಸ ಅಲ್ಲಿಂದ ಜ್ಯೋತಿ ಇಲ್ಲಿಗೆ ಹೊರಡುವಂಥದ್ದು. ಅಲ್ಲಿ ಯಾರೆಲ್ಲ ಹೋಗಿ ದೇವರ ದರ್ಶನಕ್ಕೆ ಅಪೇಕ್ಷೆ ಇದೆ ಅವರು ತಿಳಿಸಿದರೆ ಅವರಿಗೆ ಆ ದಿವಸ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆಗಳು ನಮ್ಮ ಕಡೆಯಿಂದ ಇದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗೆ ರಾಮತಾರಕ ಜಪ ಯಜ್ಞದಲ್ಲಿ ಮತ್ತು ಲಕ್ಷೋತ್ತರ ನಾಳಿಕೆಯರ ಸಮರ್ಪಣಾ ಕಾರ್ಯಕ್ರಮ ಇವತ್ತಿನಿಂದ ಆರಂಭ ಆಗಿದೆ. ಇವತ್ತು ಯಾರೆಲ್ಲ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀರಿ ಅವರು ಇನ್ನು ಅವರ ಊರಿನಲ್ಲಿ ದೀಕ್ಷೆಗೊಳ್ಳಲಿಕ್ಕೆ ಅವರಿಗೆ ಅರ್ಹತೆಯನ್ನು ಕೂಡ ಇರ್ತದೆ. ಅವರು ದೀಕ್ಷೆಯನ್ನು ಕೊಡಬೇಕು. ಮತ್ತು ಈ ಕ್ಷೇತ್ರದಲ್ಲಿ ಬಂದರೂ ಕೂಡ ದಿವಸಾಲು ಬಂದರೆ ನಮ್ಮ ಕ್ಷೇತ್ರ ಅರ್ಚಕರು ದೀಕ್ಷೆಯನ್ನು ಕೊಡ್ತಾರೆ. ಮತ್ತು ಈಗಾಗಲೇ ನಾವು 60 ಗ್ರಾಮ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಎಲ್ಲ ಗ್ರಾಮ ಸಮಿತಿಯವರು ಕೂಡ ಈ ಕ್ಷೇತ್ರದಲ್ಲಿ ಬಂದು ಒಂದು ದಿವಸ ರಾಮತಾರಕ ಜಪವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ನಾಳೆಯಿಂದಲೇ ಈ ಕ್ಷೇತ್ರದಲ್ಲಿ ರಾಮನ ಸನ್ನಿಧಿಯಲ್ಲಿ ಬಂದಂಥವರಿಗೆ ರಾಮ ತಾರಕ ಮಂತ್ರವನ್ನು ಜಪ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಅದನ್ನು ನಿರಂತರ ಒಂದೊಂದು ದಿವಸ ಒಂದೊಂದು ಗ್ರಾಮದವರು ಬಂದು ಇಲ್ಲಿ ಜಪ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಎಲ್ಲ ಗ್ರಾಮ ಸಮಿತಿಯ ಅಧ್ಯಕ್ಷರುಗಳು ನಿಮಗೆ ಜಪದೀಕ್ಷೆಯ ಪತ್ರಗಳನ್ನ ಕೊಡಲಾಗುತ್ತೆ. ದಯವಿಟ್ಟು ತಮ್ಮ ಗ್ರಾಮದ ಹೆಸರನ್ನು ಇಲ್ಲಿ ಬಂದು ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಸಹಜಾರಾಧನರು ಇದ್ದಾರೆ ಮತ್ತು ನಮ್ಮ ಸಂಚಾಲಕರಾದಂಥ ಸೀತಾರಾಮ ರೈ ಕೆದಂಬಾಡಿ ಗೊತ್ತು ಇದನ್ನು ನಿರ್ವಹಣೆ ಮಾಡ್ತಾರೆ. ದಯವಿಟ್ಟು ಗಮನಿಸಬೇಕು. ಮತ್ತು ಈಗ ಬಂದಿರತಕ್ಕಂಥ ತಾಯಂದಿರು ನಿಮ್ಮ ಮನೆಗೆ ರಕ್ಷೆ ಬೇಕಾದರೆ ಪಡ್ಕೊಳ್ಬೋದು. ನಿಮ್ಮ ಮಕ್ಕಳಿಗೆ ನಿಮಗೆ ಕೊಟ್ಟಿರ್ತಂಥ ಪತ್ರಕ್ಕೆ ಏನಿದೆ, ಪತ್ರಕದಲ್ಲಿ ಒಟ್ಟು ಜಪ ಸಂಖ್ಯೆಗಳನ್ನ ಆಯಾ ದಿನದ ಬರಿಬೇಕು, ದಿನಾಂಕ ಮತ್ತು ಜಪ ಸಂಖ್ಯೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.